ತುಶಾಂತ್ ಹಾಯ್ ಬರ್ತೀರಾ? ಹಾಯ್ ತುಶಾಂತ್ ಅನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಧನ್ಯವಾದಗಳು ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೆ ಊಟ ಆಯ್ತಾ ನಿಮ್ಮದು? ಚೇರ್ ವೀಲ್ ಹೋಯ್ತಾ? ಹೌದು ಮಾರೆ, ಚೇರ್ ವೀಲ್ ಹೋಗಿದೆ. ಈಗ ಬೀಳ್ತಿದ್ದೆ ನಾನು. ಅದು ಅಷ್ಟು ಗಟ್ಟಿದಲ್ಲ, ಕಮ್ಮಿಯಲ್ಲಿ ಅಮೆಝಾನಲ್ಲಿ ತರಿಸಿದಲ್ಲ. ಸೊ ತುಂಬ ದಿವಸ ಬಂತು. ಈಗ ಸ್ವಲ್ಪ ನಾನು ಯೂಸ್ ಮಾಡ್ತೇನಲ್ಲ, ಆಚೆ ಈಚೆ ಹೋಗ್ತೇನೆ, ಎದ್ದೇನೆ, ಕೂರ್ತೇನೆ. ಸೊ ಅದಕ್ಕೋಸ್ಕರ. ಮತ್ತೆ ಏನು ಸ್ಪೆಷಲ್ ಇವತ್ತು? ಡ್ಯೂಟಿಯಲ್ಲಿದ್ದೀರಾ ಅಲ್ಲ ರಜೆಯಲ್ಲಿದ್ದೀರಾ? ಓ ಅವಿನಾಶನ ಬರ್ತೀರ? ಜಯ 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 ಜಯ. ಓ ನೀರು ಬರ್ಪೂಜ್ ಬಂದಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರ, ಥ್ಯಾಂಕ್ ಯು ಸೋ ಮಚ್. ಹೊಸ ಚೇರ್ ತೆಗೀರಿ ಒಂದೊಂದಿಲ್ಲ. ಹೌದು ಹೌದು, ಹೊಸ ಚೇರ್ ತಗೊಳ್ಬೇಕು. ನಾನು ರಜೆ ಮಾಡಿದ್ದೇನೆ. ಹೌದಾ? ಓಕೆ 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 ಓಕೆ. ಮತ್ತೆ ಎಲ್ಲೂ ತಿರುಗಲಿಕ್ಕೆ ಬರಲಿಲ್ಲ ದುಬೈಗೆ? ಬರಬೇಕಿತ್ತಲ್ಲ ದುಬೈಗೆ. ನಾನು ಸ್ವಲ್ಪ ಅಲ್ಲಿ ಬರ್ದುಬೆಗೆಲ್ಲ ಹೋಗಿ ಬಂದೆ. ಈಗ ಬಂದದಷ್ಟೇ, ಜಸ್ಟ್ ಒಂದು ಎಂಟ್ರಿ ಆದೆ ಅಷ್ಟೇ. ಎಂಟ್ರಿ ಆಗಿ ಸ್ವಲ್ಪ 1 ಗಂಟೆ ಲೈವ್ ಮಾಡೋ, ನೋಡೋಣ ಯಾರಾದರೂ ಇದ್ದರೆ ಬರ್ತಾರಲ್ಲ ಅಂತ ಮಾತಾಡಲಿಕ್ಕೆ. ಯಾನು ಆಟದಲ್ಪ ಒಳ್ಳೆ. ಓ ಅಂದೆ, ಧನ್ಯವಾದಗಳು ಧನ್ಯವಾದಗಳು. ಚಾರ್ಜ್ ಚಾರ್ಜ್ ಕಮ್ಮಿ ಉಂಟು ಅಂತೆ. ಚಾರ್ಜ್ ಇದೀಕ ಹೆಂಚಿನ ಪುರಕತೆ ಐತೆ. ಓ ಆಟ ಇನ್ನಿ ಯಾವ್ದು ಆಟ? ಉಲ್ಟ ಶಾಂತ್ ವರ್ಕ್ ಮಾಡಿ ಮಾಡಿ ಸುಸ್ತಾಗಿದೆ, ಹಂಗೆ ಎಲ್ಲಿಗೂ ಹೋಗಿಲ್ಲ ಲೈವಿಗೆ. ಇವಾಗ ರೋಲದಲ್ಲಿದ್ದೇನೆ. ಹೌದಾ? ತುಂಬ ರಶ್ ಇದೆ ಹೊರಗಡೆ ಎಲ್ಲ. ದುಬೈಯಲ್ಲಿ ಎಂಥ ಜನ ಅಂದರೆ ದುಬೈಯಲ್ಲಿ, ಮೈ ಗುಡ್ನೆಸ್. ನಾಳೆ ಎಲ್ಲ ರಜೆ ಉಂಟಲ್ಲ, ಎಲ್ಲ ಬಂದು ಫುಲ್ ಅಂದರೆ ಫುಲ್ ಆಗಿದೆ. ಜಾಗ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ. ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದೆ, ಹೋಗಿ ಒಂದು ಸಂಡೇ ವ್ಲಾಗ್ ಮಾಡಿದೆ. ಅದನ್ನು ನಾನು ನೋಡ್ತೇನೆ. ನಾಳೆ ಆದರೆ ನಾಳೆ ಬಿಡ್ತೇನೆ, ಇಲ್ಲದ್ರೆ ನಾಡಿದ್ದು. ಸಂಡೇ ಏನೇನು ಮಾಡ್ತೇನೆ ನಾನಂತಂದು ವ್ಲಾಗ್ ಮಾಡಿದ್ದೆ. ಏನೇನು ಮಾಡ್ತೇನೆ ಅಂತಲ್ಲ, ಏನು ಮಾಡಿದೆ ಅಂತ. ನಾಳೆ ರಜೆ ಇಲ್ವಾ? ಓಕೆ 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 ಓಕೆ. ಹೌದಾ? ನಾನು ಈ ವರ್ಷ ಮಾತ್ರ ಸಿಕ್ಕೋದು, ಮತ್ತೆ ಮುಂದಿನ ವರ್ಷ ಸಿಗುತ್ತೇನೆ ಅಂದರೆ ಅರ್ಥ ಆಗಿಲ್ಲ. ಎಲ್ಲರೂ ಹಾಗೆ ಅಲ್ವಾ? ಇವತ್ತು ನಾಳೆ ಜನವರಿ ಅಲ್ಲ ಬ್ರೋ, ಇದು ಡಿಸೆಂಬರು, ಗೊತ್ತುಂಟಲ್ಲ. ನಾಳೆ ಜನವರಿ 1 ಅಲ್ಲ, ಡಿಸೆಂಬರ್ 1. ಗೊತ್ತಿದೆ, ಮತ್ತೆ ಯಾಕೆ ಹಾಗೆ ಹೇಳಿದ್ರಿ ನೀವು? ಗೊತ್ತಿದ್ದು ಯಾಕೆ ಹಾಗೆ ಹೇಳಿದ್ರಿ? ನಾನು ಈ ಮುಂದಿನ ಅಂದರೆ ರಜೆಯಲ್ಲಿ ಹೋಗ್ತಾ ಇದ್ದೀರಿ? ಇಲ್ಲಲ್ಲ, ಊರಿಗೆ ಹೋಗ್ತಿದ್ದೀರಾ?
ಗೋಪಾಲ್ ಕೃಷ್ಣನ್ ಅವರು ಬಂದರು. ಹಾಯ್ ಗೋಪಾಲ್ ಕೃಷ್ಣನ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಲೈಕ್ ಥ್ಯಾಂಕ್ ಯು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್ ಅಂತಿದ್ದಾರೆ. ಜೈ ಶ್ರೀರಾಮ್ ಬ್ರೋ. ಊರಿಗೆ ವರ್ಷ ಕಳೆದು ಹೋಗೋದು, ಹೌದಾ? ಓಕೆ 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 ಓಕೆ. ಅಲ್ಲ ನೀವು ಅದು ಮತ್ತೆ ಅದು ಯಾಕೆ ಹೇಳಿದ ಹಾಗೆ? ಅದು ಹೇಳಲಿಕ್ಕೆ ಏನಾದರೂ ಕಾರಣ ಇತ್ತಾ? ನಾನಿನ್ನು ಬರುವ ವರ್ಷ ಸಿಗುತ್ತೇನೆ ಅಂತ? ಜೈ ಶ್ರೀರಾಮ್ ಅಂತಿದ್ದಾರೆ ನಮ್ಮ ಇವರು. ಹಾ ಅಂತಿದ್ದಾರೆ. ಎಂತ ಎಂತ ಹಾ ಅಂತ ಹೇಳ್ತಿದ್ದೀರಿ ನೀವು? ಗೊತ್ತಾಗಿಲ್ಲ ನನಗೆ ಏನಂತಾನೆ, ಅರ್ಥ ಆಗಿಲ್ಲ ನನಗೆ ಎಂತ ಅಂತ. ನಾನು ಇನ್ನು ಲೈವಿಗೆ ಸಿಗೋದು ಕಡಿಮೆ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ನಿಮಗೆ ಟೈಮ್ ಇದ್ದರೆ ಬನ್ನಿ, ಇಲ್ಲಾಂದರೆ ತೊಂದರೆ ಇಲ್ಲ. ಏನು ಡ್ಯೂಟಿ ಏನು ಚೇಂಜಸ್ ಆಯಿತಾ ನಿಮ್ಮದು? ವರ್ಕ್ ತುಂಬಾ ಇದೆಯಾ? ಹೌದಾ? ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಆಯಿತಾ? ನೋಡುವ, ಆದರೆ ಸಿಗೋಣ. ಆಯ್ತು. ಭೋಜರಾಜನ್ನ ಬಂದರು. ಹಾಯ್ ಗುಡ್ ಝೆಡ್ ಸ್ಟ್ರಾಂಗ್ಲಿ ನೋ ಹೆಲೋ ಅಂತಿದ್ದಾರೆ. ಹಾಯ್ ಗುಡ್ ಈವ್ನಿಂಗ್ ಬ್ರೋ, ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಭೋಜನ್ನ. ಲೈವ್ಗೆ ಬರ್ತೀನಿ, ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಬೊಕ್ಕ ಎಂಚ ಎತ್ತನೆ ಇಂಥ ದಿನ ರಜೆ ಮಂತಿತ್ತಾರೆ ಅಥವಾ ಶಾಪ್ ಓಪನ್ ಎತ್ತನೆ ಇರ್ನ ಮನಸ್ಸಾಂಡೆ ಅದೇ ಸ್ಪೆಷಲ್ ಇನಿ. ಕೇಶವನ್ನೇ ಬರ್ತೀರಿ. ಹಾಯ್ ಕೇಶವನ್ನ, ವೆಲ್ಕಮ್ ಟು ಲೈವ್. ಏರ್ಲ ಉಳ್ಳರೆ ನವೀನ್ ಕುಟ್ಟು ಪಾಡ್ಲೆ ಒಂದು ವಿದ್ಯಾ ಒಂಜಿ ಕಟ್ಟಿಲ್ದ ಏಳನೇ ಮೇಲದ ಆಟದ ಒಂಜಿಂದು ತೂಯನು ಅಂಚೆ ಅಡೆ ತೂಯ್ನಿ ದಾದ ಅಂದು ಎಂಕ ಅವರ್ನ ಅರೆಡೊಂಜಿ ತೂಯರತ್ತೆ ನಮ್ಮ ದೇವಿ ಪಾಡ್ನಾರು ಏಳನೇ ಮೇಲೆ ಬೈದೇರಿಗೆ ಅಂಚ ಬಾಯ್ ಬಣ್ಣದ್ರೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬತ್ತದೊಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ತಾರೆ ಇರು. ಧನ್ಯವಾದಗಳು ಇರೇಗ. ಶುಭರಾತ್ರಿ. ಎಡ್ಡೆ ಒಣಸ್ ಮಂತದ್ದು ಗಟ್ಟಿ ಜೆಪ್ಪಳಿ ಇರು. ಮಸ್ತ್ ದಿನ ಜೆಪ್ಪು ಜರತ ಅತ್ತ ಲೈವ್ ಬರ್ಪಾರ. ಇನಿ ಲೈವ್ ಬರ್ಪಡ ಬಲೆ ಯಾನಿರಿಗೆ ಸಪೋರ್ಟ್ ಕೊಡ್ಬೇಕು. ಒಂಜಿ ಕಾಲಿಂಡು ಸುಜಿತ್ ಅಮೀನ್ ಬತ್ತಿರು ದಾದ ಮಾರ ಆಟ ತೊಗೊಂದುಲ್ಲರೆ ಒಂದುಲ್ಲರೆ ಅಂದಂದು ಏನು ಜಸ್ಟ್ ಆಟ ಒಂಜಿ ಸ್ಟಾರ್ಟ್ ಇತ್ತನು ಲೈವ್ಡ್ ಅಂಚೆ ತೂಯಿ ನಾವು ಏರ್ನ ದಾದ ಅಂದು ಆತೆ ಬೊಕ್ಕದಾಲಚ್ಚಿ. ರಾಜೇಶ್ ಬ್ರೋ ಬರ್ತೀರಿ. ಹಾಯ್ ರಾಜೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಹೇಗಿತ್ತು ಇವತ್ತಿದ್ದು ದಿವಸ ನಿಮ್ಮದು? ಏನೆಲ್ಲ ಮಾಡಿದ್ರಿ ಇವತ್ತು ಸಂಡೇ? ಓ ಮಹಾದೇವರನ್ನ ಬರ್ತೀರಿ. ಮಹಾದೇವನ್ನ ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಭಾರಿ ಅಪ್ರೂಪ್ ಆಗಿದ್ದೀರಿ. ಈಗ ನೀವು ಬರ್ತಾ ಇಲ್ಲ ಲೈವಿಗೆಲ್ಲ. ಲೈವಿಗೆ ಯಾರೆಲ್ಲ ಬಂದಿದ್ದೀರಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ. ಮತ್ತು ಏನು ಊಟ ಎಲ್ಲ ಮಾಡಿದ್ರಿ? ಎಂತ ಸ್ಪೆಷಲ್ ಇತ್ತು ಇವತ್ತು? ಸಂಡೇ ಸ್ಪೆಷಲ್ ಎಂಥದ್ದು ಇವತ್ತು? ಏನು ವಿಶೇಷ ನಿಮಗೆ? ಕೇಶವನ್ನ ಮನಸ್ಪುರ ಇರ್ನ ಮನಸ್ಸು ಆತ ಜೊತೆ ಬಯ್ಯದ ನಾಷ್ಟ ಅಂಡೆ ಇರ್ನ ಮನಸ್ಸು ರಾತ್ರಿ 2 ಗಂಟೆ ಕೋಡೆ ಪಂತಾರೆ ಕೂಡ ಇನ್ನ ಕೇಂಡ ಒಕ್ಕ ನೆರವರೆ ಎಂಕ್ ಇರೇ ಕೋಡೆ ಪಂತಿನ ಅರ್ಥ ಆತ ಜೀನ್. ಬನ್ನಿ ಜನರೇ. ಧೀರಜನ್ನ ಬಂದರು. ಹಾಯ್ ಧೀರಜ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿದ್ದೀರಿ. ಸಾರಿ
ನೀವು ಮಾಡಿದ್ದೀರಿ, ಧನ್ಯವಾದಗಳು ನಿಮಗೆ. ಮತ್ತೊಂದು ವಿಡಿಯೋ ಬಂದಿದೆ, ಯಾರಾದರೂ ನೋಡಲಿಲ್ಲ ಅಂದರೆ ನೋಡಿ ಆಯಿತಾ, ಸಪೋರ್ಟ್ ಮಾಡಿ. ಕೇಶವನ ನವೀನನ್ನ ಡಿನ್ನರ್ ಇನಿ ಸಂಡೇ ಬನ್ನಗ ಆಯಿನಿ ಕುಟ್ಲೇವೆ. ನವೀನನ್ನ ಬಿನ್ನೆರ್ ಇನಿ ಇನಿ ಬಿನ್ನೆರ್, ಓಕೆ ಬಿನ್ನೆರ್ ಇನಿ ಸಂಡೇ ಬನ್ನಗ ನಾಯಿನ್ ಕಟ್ಲೇವೆ. ಓಕೆ 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 ಆರು ಬೈತೀರೇನು ಪಾಪ. ಹಲೋ ಅಣ್ಣ, ನಾನು ಧೀರಜ್ ಕುಮಾರ್ ಚೌಗಲೆ ಮಾತಾಡ್ತಿರೋದು. ಹೇಗಿದ್ದೀರಾ ಅಣ್ಣ? ಗುಡ್ ಈವ್ನಿಂಗ್. ನಾನು ಚೆನ್ನಾಗಿದ್ದೀನಿ ಅಂತಿದ್ದಾರೆ. ಕೇಶವನ್ನ ಒನಿಯನ್ ಪಕೋಡ ತಿಂಡಿ ನೀವಂದಿರು. ಅಂದೆ ಸಂಪದನ್ನೇ ಬರ್ತೀರಿ. ಹಾಯ್ ಸಂಪತ್ತನ್ನ, ಥ್ಯಾಂಕ್ ಯು ಸೋ ಮಚ್. ಎಂಚೋಳರು ಒಣಸಾಂಡೆ ಸಂಪತ್ತನ್ನೇ ಹಾಯ್ ಬಂದಿದ್ದಾರೆ. ಮಾದೇವನ್ನ ನಂದು ಡೈಲಿ ಶುಭ ದಿನ ಅಂದಿದ್ದಾರೆ. ಹೌದಾ, ಓಕೆ ಓಕೆ. ಧೀರಜನ ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ ಅಂದರೆ ಟೊಮೆಟೊ ಬಾತ್, ಆಫ್ಟರ್ನೂನು ಈವ್ನಿಂಗ್ ಎಲ್ಲ ಅದೇ ಸೇಮ್. ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ? ನಮ್ಮ ಮನೆಯಲ್ಲಿ ಇವತ್ತು ನೀರು ದೋಸೆ ಮತ್ತು ಕೋಳಿ ಸುಕ್ಕ ಉಂಟು. ಕೋಳಿ ಸುಕ್ಕ ಮತ್ತು ನೀರು ದೋಸೆ ನಮ್ಮ ಮನೆಯಲ್ಲಿ ಸಹ ಹಾಗೆ. ಮಧ್ಯಾಹ್ನ ರಾತ್ರಿ, ನಾಳೆ ಮಧ್ಯಾಹ್ನ ನಾಳೆ ರಾತ್ರಿ ತನಕ ಉಂಟದು. ಸಂಪು ಬ್ರೋ ನಮಸ್ತೆ. ಅಡ್ಡಬೂರಿಯ ಬಂದೊಂದಿಲ್ಲ ನಮ್ಮ ಕೇಶವನ್ನೇ. ಸುಜಿತ್ ಅಮೀನ್ ಇಂಚ ಲೈವ್ ಮಲ್ಪು ಹಿಡಿದು ನಮ್ಮಲ್ಲ ತಾಳ ಮದ್ದಲೆ ಟೀಮ್ ಮಲ್ಪು ಗಣೆ ಬಂದೊಂದಿಲ್ಲ. ಅವಕ್ಕೆ ಪಾತೆರೋಡಾಪನತೆ ಮಾತೆರ್ಲ ಐಟ್ ಪಾತೆರೋಡಾಪನತೆ ಒಂದೆಟ್ಟು ಪಾತೆರಜ್ಜತೆ ಬೇತಾಕ್ಳು ಪಾತೆರಜ್ಜಿ ಮೆಸೇಜ್ ಮಾಡಿರತೆ ఒక ತಾಳಮದ್ದಲ ಪುರ ಹಿಂಗೆ ಗೊತ್ತುಜ್ಜಿ ಅದು ಇಂಚಲ ಸಂಪದನೆ ಎನ್ನ ಒಂಜಿ ಉಂಡೆ ಅತೆ ಏಪಲ ಲಕ್ಕುದು ಉಂತುನ ಅಂದಂದೆ ಈರೊಂಜಿ ಅಂಕಲ ಸೀವತ್ತ ಈರಗೆ ಇಷ್ಟ ಆತೆ ಲಕ್ಕದು ಉಂತದ್ದು ನಮಸ್ತೆ ಗೋರ್ಂಡ ಐ ಕೊರ್ಪಿನ ಇಂಕು ಬಕ್ಕದಲಚ್ಚಿ ಅಡೆಗೆ ಬರ್ಪೆ ಕೋರಿ ಸುಕ್ಕ ತಿನಿಯರೆ ಫ್ಲೈಟ್ ಕಡಪುರ್ಲೆ ಬಣ್ಣದಿಲ್ಲ. ಇರು ಫ್ಲೈಟ್ ಇಟ್ಟು ಬಂದಾಗ 11 ಗಂಟೆದಾಗನ ಮೂಲ ಕೋರಿ ಸುಕ್ಕ ಎಲ್ಲ ಬದ್ದನಾಪನ ಇಂಕ ಸಂಪದನೆ ಯಾನು ಬೊಟ್ಟುವೆ ಬಣ್ಣದಿಲ್ಲ ಅಂದ 6 ಬೊಟ್ಟುವೆ ಎಲ್ಲ ಬೊಟ್ಟುವೆ ತೈಲ ಇಜ್ಜ ಅಂದು ಚೈಲ 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 ಬೊಟ್ಟನ ಬದಲು ಅವು ಬೊಟ್ಟುವೆ ಸುಜಿತ್ ಅಮೀನ್ ಅಂತ ಹೇಳ್ತಂದುಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲ ನೋಡಿದವರು ವಿಡಿಯೋ ನೋಡ್ತಾ ಇರಿ ಬ್ರೋ. ಯಾರೆಲ್ಲ ವಿಡಿಯೋ ನೋಡ್ತಾ ಇಲ್ಲ ಪ್ಲೀಸ್ ನಿಮಗೆ ಟೈಮ್ ಸಿಕ್ಕಾಗ ಸ್ವಲ್ಪ ಚಾಲು ಮಾಡಿ ಇಡಿ. ಸುಕ್ಕ ಅಂದರೆ ಚಿಕನ್ ಫ್ರೈನಾ? ಅಲ್ಲ ಅದು ಸುಕ್ಕ ಅಂದರೆ ಚಿಕನ್ ಡ್ರೈ ಡ್ರೈ ಫ್ರೈ ಅಲ್ಲ ಡ್ರೈ. ಅದು ನಾನು ಅದರ ವಿಡಿಯೋ ಹಾಕ್ತಾ ಇದ್ದೇನೆ, ನಾಳೆ ನಾಡಿದ್ದು ಬರ್ತದೆ, ಅದನ್ನು ನೋಡಿ ಆಯಿತಾ. ಎಲ್ಲ ಅದರಲ್ಲಿ ಉಂಟು, ನಾನು ಇಡೀ ದಿವಸದೊಂದು ವ್ಲಾಗ್ ಮಾಡಿದ್ದೇನೆ, ಅದರಲ್ಲಿ ಅದು ಬರ್ತದೆ. ಸುಕ್ಕ ಹೇಗೆ ಮಾಡೋದು ಬ್ಯಾಚುಲರ್ಸ್ ಎಲ್ಲ ಅಂತ ಅದನ್ನು ನೋಡಿ ಮತ್ತೆ ನೀವು ನೋಡ್ಬೋದು ಹೇಗೆ ಅಂತ. ಅಲ್ಪ ಭಿಕ್ಷುಕೇರು ಇಜ್ಜೆರ ಅಣ್ಣ, ಭಿಕ್ಷುಕೇರು ಉಪ್ಪುವೇರಿ ಅಂಚದಲ್ಲಜ್ಜಿ ಕೆಲವೇರು ಉಪ್ಪುವೇರಿ ಅಣ್ಣ. ಮುಲ್ಪ ಸ್ಟ್ರಿಕ್ಟ್ ರೂಲ್ಸ್ ಉಂಟು ಭಿಕ್ಷೆ ಬೇಡ್ರೆ ಬಲ್ಲಿ ಬಂಡದು ಅಂಡ ಕೆಲವರು ರಮದಾನ್ದ ಪಗ ಬರೋ ಕೆಲವು ಬರ್ಪೇರು ಮತ್ತದು ಮನ್ಪೇರು ಅಂಚೆ ಅಂಡ ಕೆಲವು ಪೊಲೀಸಗಳು ಪತ್ತುವೇರು ಕೆಲವರು ಬಿಡುಪೇರು ಅಂಚೆ ಬರುಂಡು. ಬೃಂದಕ್ಕನ ಲೈವ್ ಇಜ್ಜೈನಿ ಯಾನ್ ತೂತಿಜಿ ಅನ್ ಜಸ್ಟ್ ಉಲೈ ಬತ್ತೀನಿ ಇತ್ತೆ ಬತ್ತದು ಸೀದಾ ಲೈವೇ ಚಾಲು ಮಂತೀನಿ ನಾನು ಅಂಡ ಒಂತ ಪೊರ್ತು ಮನ್ಪುಗಂದ ಹಾಯ್ ಅನ್ನ ಪಡೊಂದುಲ್ಲೇರು ನಮ್ಮ ಶಾಂತಕ್ಕ ಬತ್ತಿರಲಿ. ಶಾಂತಕ್ಕ ಹಾಯ್ ಶಾಂತಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಒಣ ಸಾಂಡೆಗೆ ಏನಂದುಲ್ಲೇರು ಎನ್ನ ಒಣ ಸಾತಿಜ್ಜಿ ನಾನು ಜಸ್ಟ್ ಪಿದೆ ಪುದಿತ್ತೆ ನನ್ನ ಬತ್ತಿನಾತ್ರಿ ನನ್ನ ಒಣಸ್ಪುರ ರೆಡಿ ಉಂಡು. ಖಾಲಿ ಒಂಜಿ 2-3 ದೋಸೆ ಮನ್ಪೇರುಂಡು ಆತೆ ದೋಸೆ ಮನ್ಪುನಿ ತಿನ್ಪುನಿ. ಕೋರಿ ಸುಕ್ಕ ಉಂಡು ಮಧ್ಯಾಹ್ನ ದಾದ ಸ್ಪೆಷಲ್ ಇನಿ ಕೋರಿ ಸುಕ್ಕ ಇಂಕ್ ಕೂ ಅಕ್ಕ ಬತ್ತೇರು ನಾಯಿನ ಕಟ್ಲೆ ನವೀನನ್ನ ಎಂಕಲ್ ಅಲ್ಪ ನಾಯಿಜ್ಜಿ 3 ನಾಯಿಜ್ಜಿ ಆ ಬೇತೆ ಒಲ್ತ ಬರ್ಪುಂಡು ಬಂದು ಒಂದು ಮನ್ಪುಣಗಳು ಕಟ್ಟೆರು ಮನ್ಪಿನಿ ಅದೇ ಕೋರಿ ಸುಕ್ಕ ಎಂಕ್ ಪಾರ್ಸೆಲ್ ಮಲ್ಪಡೆ ಅನ್ನೊಂದುಲ್ಲೇರು ಅಜ್ಜಪ್ಪ ಯಾನು ಒಂತೆ ಮಂದಿನಿ ಎಂಕ ದಕ್ಕ ಇರೇಗ ಮಂದಿ ಜಾನ ಎಂಕ ದಕ್ಕ ಮಂದಿನಿ ನಾನು.
ಸಂಪತ್ತನ್ನೇ ಎಂಕ ಕೋರಿಜಿನ ನುಪ್ಪು ಜಪ್ಪುಜಿ ಬಣದುಲ್ಲೇರು ಸುಜಿತನ್ನೇ ಅದನ್ನು ಪಾಡ್ಯಾರು ಒಂದು ನಿಮಿಷ. ಶಾಂತಕ್ಕ ಎನ್ನ ಆತಿಜಿ ಅನ್ನ ಅವಡಾತಿ ದಾಲ್ ರೈಸ್ ಚಿಕನ್ ಕಬಾಬ್ ಫಿಶ್ ಫ್ರೈ ಅಂದೆ. ಓಕೆ ಓಕೆ. ಸುಮಿತ್ ಸುಜಿತ ಮೀನ್ ನಮಸ್ತೆ ಬಣದುಲ್ಲೇರು ಸಂಪತ್ತನ್ನೇ ಎಂಕ ಕೋರಿಜಿನ ನುಪ್ಪು ಜಪ್ಪುಜ ಅಂದೆ. ಓಕೆ ಯಾನಿ ಏಪಲವರ ಮನ್ಪುನಿ ಇನಿ ದಾಯ ಮಂತೆ ಬಂಡ ಇನಿ ರಜೆ ಎಲ್ಲ ರಜೆ ಉಂಡು ಎಂಕ್ಲೆ ಅಂಚೆ ನಾಲ್ ಪುರ್ತಿಗೆ ಆಪುನು ಮಂತಿನವೆ. ಕೇಶವ್ ಬರ್ಪುಂಡು ಕಡಪುಡೆ ಬಣದುಲ್ಲೇರು. ಮಾದೇವನ್ನಿ ನಿಮ್ಮದೇ ಗಂಜಿ ಊಟ ಚೆನ್ನಾಗಿರುತ್ತೆ ಜೊತೆ ಉಪ್ಪಿನಕಾಯಿ. ಹೌದು ಹೌದು ಹೌದು. ಸಪೋರ್ಟ್ ಮೆಸೇಜ್ ಉಗಿರಿ ಮುಖಕ್ಕೆ ಅಂತಿದ್ದಾರೆ. ಸಂಪತ್ತನ್ನೇ ಕೇಶವ ಹಾಯ್ ಬಣದುಲ್ಲೇರು. ಶಾಂತಕ್ಕ ಸಪೋರ್ಟ್ ಮೆಸೇಜ್ ನಾಯಿದೆ ಎಚ್ಚರಿಕೆ ಬಣದುಲ್ಲೇರು. ಶಾಂತಕ್ಕ ಹಾಯ್ ಕೇಶವ್ ಬ್ರೋ ಬಣದುಲ್ಲೇರು. ಇದೇ ಆತಂಡೆ ಎಡ್ಡೆ ಆತನನ್ನ ಸೂಪರ್ ಆತಂಡಿ ಆಯ್ತಪ್ಪ. ನಾನು ವೀಡಿಯೋ ಮಾಡ್ತದೆ ಆ್ಯಕ್ಚುಲಿ ಒಂಜಿ ಪ್ಲ್ಯಾನ್ ಮಂತೆ ವ್ಲಾಗ್ ಮನ್ಪುಗ ಕಾಂಡೆ ಹಿಡ್ದು ಬಯ್ಯ ಮುಟ್ಟೆ ಅಂದಾದ ಮತ್ತು ಮನ್ಪು ಬಂದೆ. ಸೊ ಕಾಂಡೆ ಚಾ ಪರ್ತೀನಿ ಹಿಡ್ದು ಇಂಚ ಪೋದು ಕುಚ್ಚಿದೆತ್ತೆ ಆಯ್ತ ಬೊಕ್ಕ ಕಜಿಪ್ ಮಂತೆ ಕೋರಿಕಂತೆ ಕಜಿಪ್ ಅಂತೆ ಇತ್ತೆ ಬಯ್ಯಡ್ ಒಂಚೂರು ತಿರುಗಿ ಆಯ್ತಾ ಪೂರ ಒಂಜಿ ವ್ಲಾಗ್ ಮಂತ್ ಪಾಡುವೆ ಎಲ್ಲ ಬಯ್ಯನಾಗ ಮಾತೆಲ್ಲ ತುದು ಸಪೋರ್ಟ್ ಮನ್ಪಡಿ. ಕೇಶವಣ್ಣೆ ಶಾಂತಕ್ಕ ಸಂಡೆ ರಜೆ ನೀರಿಗೆ ದಾ ತುಯ್ಯರ ತಿಕ್ಕಿಜೇರು ಬಣದುಲ್ಲೇರು. ಸಂಡೆ ರಜೆ ನೀರಿಗೆ ಓಲ್ಲ ತುಯ್ಯರ ತಿಕ್ಕಿಜೇರು ಬಣದುಲ್ಲೇರು. ಕೇಶವಕ್ಕ ಶಾಂತಕ್ಕ ಸೊಲ್ಮೇಲೆ ಬಣದುಲ್ಲೇರು. ಇನಿ ಮದಿಮೆ ಫಂಕ್ಷನ್ ಪೋತೆ ಟೈರ್ಡ್ ಆತೆ ಅನ್ನ ಅಂದೆ. ಓಕೆ ಓಕೆ ರೆಸ್ಟ್ ಮಾಡ್ಬಿಡಿ ತೊಂದರೆ ಇಜ್ಜಿ ಬಣದುಲ್ಲೆ ಪುರ್ಸೊತ್ತಿನ ಕೊಡ್ಲೆ ನಿದ್ರೆ ಬರ್ಕೊಂಡು ಚೆಪ್ಪಳಿ. ಓಕೆ ಅನ್ನ ಬಣದುಲ್ಲೇರು. ಸಪೋರ್ಟ್ ಮೆಸೇಜ್ ಉಗಿರಿ ಮುಖಕ್ಕೆ ಬಣದುಲ್ಲೇರು. ಸಪೋರ್ಟ್ ಮೆಸೇಜ್ ನಾಯಿದೆ ಎಚ್ಚರಿಕೆ ಬಣದುಲ್ಲೇರು. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದವರೆಲ್ಲ ವಿಡಿಯೋ ನೋಡ್ತಾ ಇರಿ ಕಾಮೆಂಟ್ ಆಗ್ತಾ ಇರಿ. ಏಪ್ಪ ಊರಿಗೆ ಏನಂದ್ರೆ ಸುಜಿತನ್ನಿ ಯಾನು ಡಿಸೈಡ್ ಆತಿಜ್ಜಿ ಬಟ್ ಏಪ್ರಿಲ್ ಎಂಡ್ ಇರ್ದು ಮೇ ಮುಟ್ಟವ್ಲೆ ಏಪ್ರಿಲ್ 15 ಮೇ 15 ಮುಟ್ಟ ಅಂಚ ಮೀನಿದಲ್ಲ ಪ್ಲ್ಯಾನ್ ಉಂಡು ಕನ್ಫರ್ಮ್ ಆತಿಜಿ. ನನ್ನ ಅನ್ನಡ ಪುರ ಪಾತಿರ್ದು ಕ್ಲಿಯರ್ ಒಂದು ಪೆರಂಡು ಟಿಕೆಟ್ ಪುರ ಚೆಕ್ ಮನ್ಪೋಡು. ಅವು ಎಂಕ್ಲಮ್ಮ ಏಪ್ರಿಲ್ 10 ಮೇ 10 ಒಂಜಿ ಮದಿಮೆ ಉಂಡು ಅಂಚೆನು ಆ 30 ಡೇಸ್ನು ಅಂಚ ಡಿವೈಡ್ ಮನ್ಪುನಟ್ಟುಲ್ಲ ತೂಗೋಡು ಎಂಜಿನ ಅಂತ. ಸಪೋರ್ಟ್ ಮೆಸೇಜ್ ನಾಯಿದೆ ಎಚ್ಚರಿಕೆ ಬಣದುಲ್ಲೇರು. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ರೆ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮಂದಾರ ಚಾನೆಲ್ ಬರ್ತಿಲ್ವಾ? ಮಂದಾರಕ್ಕ ಲೈವ್ ಬರ್ತಾ ಇಲ್ಲ ಯಾಕೆಂತ ಗೊತ್ತಿಲ್ಲ. ನಾನು ಮೆಸೇಜ್ ಎಲ್ಲ ಹಾಕಿದ್ದೆ ಅವ್ರಿಗೇನು ರಿಪ್ಲೈ ಮಾಡಿಲ್ಲ. ಸಂಪತ್ತನ 15 ಮುಟ್ಟ ಉಳ್ಳೆ ಬೊಕ್ಕ ಬರ್ಪೆ ಬಣದುಲ್ಲೇರು. ಓಕೆ ಓಕೆ ಇತ್ತೇ ತಾನು ಎಲ್ಲರೇನು ಒರ್ಮಲ ಆತಜಿ. ಓಕೆ ಓಕೆ. ಶಾಂತಕ್ಕ ಬೊಕ್ಕ ಎಲ್ಲ ಬಂದು ಅನ್ಬಿಡಿ ನೀ ಬೇಗ ಬಂದು ಅನ್ಬಿಡಿ ಜನ ಇಜ್ಜಿಂದ ಅಲ್ಲೇ 30 ಜನ ಬರ್ತೀನಿ ಹೊರಡಿ. ಸಂಪತ್ತನ್ನೇ ಸ್ಕಿಪ್ ಬಣದುಲ್ಲೇರು. ಹಾಯ್ ಮದಿಮೆ ಫಂಕ್ಷನ್ ಪೋತೆ ಟೈರ್ಡ್ ಆತನ ಓದಿಯೇ 5 ಬೊಕ್ಕದಲ್ಲ ಬೈಜ್ಜಿಯೇ ಸ್ಕಿಪ್ ಮನ್ಪೆರೆ ಇರ್ನ ವರ್ಮ 15 ಮುಟ್ಟ ಉಳ್ಳೆ ಉಲ ಓದಿಯೇ. ಕೇಶವ್ ಬ್ರೋ ಓಲ್ ಉಪ್ಪುನು ಬಾಂಬೆ ಡೀರು ಕೇನಂದುಲ್ಲೇರು. ಸಂಪತ್ತನ್ನೇ ಸ್ಕಿಪ್ ಸುಜಿತ ಮೀನು ಓಕೆ ಓಕೆ ಬಣದುಲ್ಲೇರು. ಕೇಶವನ ಅಂದಿ ಬೊಕ್ಕ ಅಕ್ಕ ಬಾಂಬೆ ಬಣದುಲ್ಲೇರು. ಸಾಂಗ್ ಪಲ್ಲೆ ಅಣ್ಣ ಬಣದುಲ್ಲೇರು. ಸಂಪತ್ತನ್ನೇ ಸಾಂಗ್ ಸಾಲ್ಯಾನ್ ಸಾಂಗ್ಲಿ ಕೋನಚಿ ए पोरी कोणाची साल्यान सांगली कोणाची ए पोरी कोणाची. ಆಕಾಶದಾಗೆ ಯಾರು ಮಾಯಗಾರ ಈರು 11 ಗಂಟೆ ಮುಟ್ಟ ಉಂತುವರೆ ಏಕೆನಂದುಲ್ಲೇರು. 11 ಗಂಟೆ ಮುಟ್ಟ ಇಜ್ಜೆ ತೋಡು ಅವು ಜನ ಎತ್ತಿಲಕ್ಕೆ ಏರ್ಲ ಪಾತೆರ ಒಂದು ಇತ್ತೆಡ್ಡ ಗೊತ್ತಾಪುಜಿ ಪೋಪುನ್ ಟೈಮ್ ಕೋಡೆ ತುಲೆ ಎಂಚ ಟೈಮ್ ಆತನು 11 ಜನ ಮುಟ್ಟ ಆತನು ಅಂಚೇನಿ ದಲ ಪ್ರಾಬ್ಲಮ್ ಇಜ್ಜಿ ಆತ ಬರ್ತು ಕುಲ್ಲೋಡೊಂದು ಇಜ್ಜಿ ಏರ್ಲ ಇತ್ತೆಡ್ಡ ಪಾತಿರು ನಾತೆ ಬಾಂಬೆಡು ಓಲು ಕೇಂಡಿನಿ ಕೇಶವಬ್ರು ಶಾನ್ ಪಣ್ಯವು ಬಣದುಲ್ಲೇರು. ಶಾಂತಕ್ಕ ಉಂಡು ಡೂಪ್ಲಿಕೇಟ್ ಕೇಶವಬ್ರು ಬಣದುಲ್ಲೇರು. ಕೇಶವನ್ನೇ ಅರೆ ನೀನು 16 ಗಂಟೆ ಮುಟ್ಟ ಉಂತವ ಬಣದುಲ್ಲೇರು ಅಂದಿ ಕಾಂದಿವಿಲಿ ಬಣದುಲ್ಲೇರು. ಓ ಕಾಂದಿವಿಲಿ ಡುಪ್ಪು ನೀರು. ಓಕೆ ಓಕೆ. ಕಾಂದಿವಿಲಿ ಹಿಡಿದು ಬೊಕ್ಕ ಮಲಾಡು ಹಿಡಿದು ಬೊಕ್ಕ ಗೋರೆಗಾವ್ ಅತೆ ಯಾನು ದಾದರ್ ಹಿಡಿದು ಗೋರೆಗಾವ್ಗು ಬರುಂತೇನು ಕಾಲೇಜಿಗೆ. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರವ ಮಾಡುವ ಬಾರ ಸುದ್ದಿ ಇಲ್ಲದೆ ಮೋಡ ಶುದ್ಧಿ ಆಗೋದು
ಸದ್ದೇ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೇನೆ ಮಾಡದೆ ಒತ್ತುಟ್ಟಿ ಹೋಗೋದು, ಏನೇನು ಮಾಡದೆ ನಾವ್ಯಾಕೆ ಬಾಳೋದು, ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟೋ ಜೇನನ್ನ ಸುಟ್ಟು ತಿಂದು ಹಾಕೋದು, ನರಮನ್ಸ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಕೇನು ಬೆಲೆಯಲ್ಲ. ಥ್ಯಾಂಕ್ ಯು. ಓ ಡಿ ಪಿ ಅತ್ತೆ ಪಣದಲ್ಲಿ ಕೇಶವಣ್ಣೆ ದಾದೆ ಅಕ್ಕ ಡೂಪ್ಲಿಕೇಟ್ ಪಣದಲ್ಲಿ ಡಿ ಪಿಯಾ ಗೊತ್ತಾಯ್ತು ದಾದನ್ನು ಸಂಪತ್ತನ್ನು ಎಂಕು ಒಂಜಿ ಸಾಂಗ್ ಪಲ್ನಿ ಬೊಕ್ಕ ಬರ್ಪೆ ಪಣದಲ್ಲಿ ಓ ಸಾಂಗ್ ಇರೆ ಪಲ್ನಿ ಹೊಸ ಸೀರೆನಾ ಓಕೆ ಏಪ ಬೊಕ್ಕ ಅನ್ನೋಡಾ ದಾದರಡಿ ಏರು ಉಪ್ಪಿನಿ ಆಹಾ ದಾದರಡಿ ಯಾನ್ ಇತ್ತೆ ದುಂಬು ಒಂದು ಇರುವ 2004 24 21 ವರ್ಷದ ದುಂಬಿತ್ತೇನು ದಾದರ್ ಇತ್ತೆ ದಾದರ್ ಎಂಚಾತ ನನಗೆ ಗೊತ್ತು. ಸಂಪತ್ತನೆ ನೇಪಾಳಿಯ ಈ ಕೇಶವ ಪಣದುಲ್ಲೇರು ಸಂಪತ್ತನೆ ಹಾಯ್ ಪಣದುಲ್ಲೇರು ఆ బృందాన్ని ఒక లైవ్ ఉల్లే నంది ಗುರುಪ್ರಧಾನ್ಯ ಬತ್ತೀರಿ ಹಾಯ್ ಗುರುಪ್ರಧಾನ್ಯ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿಕ್ ಅನ್ನ ನಮಸ್ತೆ ಎಂಚ ಉಳ್ಳಾರಿಗೆ ಏನಂದ್ರೆ ಯಾನು ಹುಷಾರುಲ್ಲ ಅನ್ನ ಈರೆಂಚ ಉಳ್ಳಾರು ಹೊಸ ಸೀರೆ ಬಣ್ಣದಲ್ಲಿ ಸಂಪತ್ತನ್ನಿ ನಮಸ್ತೆ ಎಂಚ ಉಳ್ಳಾರಿಗೆ ಏನಂದ್ರೆ ಗುರುಪ್ರಧಾನ್ಯ ವೆಲ್ಕಮ್ ಟು ಲೈವ್ ಇದಾನೆ ಲೈವ್ ಮನ್ಪು ಜರುತ್ತೆ ಬಕ್ಕ ದಾದ ಸ್ಪೆಷಲ್ ಇನಿ ಸಂಡೇ ಬಿಸಿ ಉಳ್ಳಾರ ದಾದ ಮಂತಾರಿನಿ ಸಂಪತ್ತನ್ನಿ ಪುತ್ತೂರ್ದ ಜತ್ರೆದವಳು ಕಲ್ಲಾಪ್ದ ನೇಮದಲ್ಲೂ ಮಾರ್ನಿ ಮೀದ ತೇರಿದವಳು ಈ ತೂ ಅಂತ ತೂದು ತೆಲ್ತಿಲ್ಲಕ್ಕ ಒಂತೆ ತೆಲ್ತಂತ ಕಣ್ಣು ಪಾಡಡ ಪೊನ್ನೆ ಎಂಕು ಪಿರವೇ ಬರಡ ಎನ್ನ ಕಣ್ಣು ಪಾಡಡ ಪೊನ್ನೆ ಎಂಕು ಪಿರವೇ ಬರಡು ಎನ್ನ ನವೀನನ್ನ ಈರೆ ಊರಿಗೆ ಬಂದಾಗ ಯಾನು ಪೊಂಪೆಲ್ ಟು ಬಿ ಸಿ ರೋಡ್ ಮುಟ್ಟ ಬಿನ್ನೇರ್ ಪಡವೆ ಅವೇ ಬಣ್ಣದಲ್ಲಿ ಬ್ಯಾನರ್ ಪಾಡ ಬೊಡ್ಚಪ್ಪ ಬೊಡ್ಚಿ ಅಣ್ಣ ಯಾನು ಸೌಖ್ಯ ಗುರುಪ್ರಧಾನ ಅಣ್ಣ ಮನಸ್ಸು ಮಲ್ತಾರ ಮನಸ್ಸು ಇಜ್ಜಿ ಬ್ರೋ ಯಾನು ಮಲ್ತಜ್ಜಿ ನನ್ನ ಮನ್ಪೊಡು ಆ್ಯಕ್ಚುಲಿ ಅನ್ನ ಮನಸ್ಸು ಒಂಚೂರು ಇನ್ನು ಲೇಟ್ ಮನ್ಪುಗ ಅಂದ್ ಪಂಡ ಬಂಜಿ ಒಂಚೂರು ಗಟ್ಟಿ ಉಂಡು ಪಿದೆ ಪೂತಿತೆ ಚೂರ್ದಾಲ ತಿಂತೆ ಬಯ್ಯಾನಾಗ ಸೊ ಪೂರ ಕರಾವಾಡ ಅಂದು ಗುರು ಪೋಪಿನಿ ಬೊಕ್ಕ ಬರ್ಪೆ ಒಣಂದೇರು ಓ ಅಂದೆ ಓಕೆ ಹಾಯ್ ಪ್ರದೀಪ್ ರೋ ಪಣಂದೇರು ಶಾಂತಕ್ಕ ಗುರುಪ್ರಧಾನ ಅಣ್ಣ ಸಂಡೇ ಸ್ಪೆಷಲ್ ಊರ್ದ ಕೋರಿ ಓ ಅಂದೆ ಎಂಕ್ ಬಾಯ್ಲರ್ ಕೋರಿ ಎಲ್ಲ ಕೋರಿ ಕಂತೆ ಬಾಯ್ಲರ್ ಕೋರಿ ಸಂಪುಗು ಮರಲ ಅನ್ನ ಒಣಂದ್ಲೇರು ಅಂದೆ ಯಾರಿತ್ತೆ ಮೇರು ಬೃಂದಕ್ಕ ಲೈವ್ ಬತ್ತಿರತ್ತೆ ಅಂಚೆ ತಡೆ ಪೋಪೆರಾರು ಆರು ಬಾರಿ ಹುಷಾರುಳ್ಳೇರಿ ಸಂಪತ್ತನ್ನಿ ಗುರುಪ್ರಧಾನ್ಯ ಶಾಂತಕ್ಕ ನಮಸ್ತೆ ಎಂಚ ಉಳ್ಳಾರಿಯ ಪಣಂದುಲ್ಲೇರು ಯಾರು ಏಸಿ ಬಂದು ಮರಚ ಅನ್ನ ಒಣಂದುಲ್ಲೇರು ಸಂಪತ್ತಿರು ಪುತ್ತೂರ್ಗು ಪೋಯರೆ ಅಂದಂದಿ ಆರು ಪುತ್ತೂರು ಪೋತೇರು
ಪುತ್ತೂರ್ದ ಚಿಕ್ಕಮ್ಮ ಅಂದಂದು ಪುತ್ತೂರ್ದ ಚಿಕ್ಕಮ್ಮ ನಂತೂರ್ದ ಮಲ್ಲಮ್ಮ ಇಂಜಿ ನಾವು ಗೊತ್ತುಜ್ಜೆ ಪದ್ಯ ಲಿರಿಕ್ಸ್ ಇಜ್ಜೆ ಆಯ್ತಾ ಮದಿಮೆಂಜಿ ಆಂಡ್ಗೆತ್ತೆ ಆಹಾ ಮದಿಮೆಂಜಿ ಆಂಡ್ಗೆತ್ತೆ. ಗುರುಪ್ರದಿ ಸಂಪತ್ತೆರೆ ಪಣದುಲ್ಲಿರು ಗುರುಪ್ರದಿ ಪುತ್ತೂರ್ದ ಚಿಕ್ಕಮ್ಮ ಹಾಯ್ ಪಣದುಲ್ಲಿರು ಸ್ಕಿಪ್ ಪಣದುಲ್ಲಿರು ಸಾಂಗ್ ಬಾರಿ ಒಳಿತು ಮಾಡು ಮನಸ್ಸ ಬರಲಿ ಪಣದುಲ್ಲಿರು ಓ ಅಂದೆ ಒಳಿತು ಮಾಡು ಮನಸ್ಸ ಪನಂದ ಇಜ್ಜಿರಲ್ಲ ಮಸ್ತ್ ದಿನ ಅನ್ಮಾರ ಈರು ಬರಂದೆ ಏರ್ಲ ಕೇನು ಜರವೇನು ಈರು ಒರಿಯಕ್ಕೆ ಏನವೇನು ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಹನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನೀ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ನೀ ಬರದು ಏನು ಹಿಂದೆ ಹೇ ಒಳಿತು ಮಾಡೋ ಮನುಸ ನೀ ಇರೋದು 3 ದಿವಸ ಒಳಿತು ಮಾಡೋ ಮನುಸ ನೀ ಇರೋದು 3 ದಿವಸ. ಥ್ಯಾಂಕ್ ಯು. ನಮ್ಮ ನಿತೇಶ್ ಅನ್ನೇ ಬರ್ತೀರಿ ಭಾರಿ ಅಪರೂಪ ನಿತೇಶ್ ಅನ್ನೇ ದಾನೆ ಬರ್ಪೂಜರಿತ್ತೆ ಹಾಯ್ ಗುರು ಅನ್ನ ಪಣೊಂದುಲೇರು ನಮ್ಮ ಇಜ್ಜಿ ಅನ್ನ ಓಕೆ ಶಾಂತಕ್ಕ ಕೇಶವ್ ಬ್ರೋ ಬಾಂಬೆಡಾರ್ ಕಾಂದಿವಿಲಿಂದ ಪಂಡೇರು ಶಾಂತಕ್ಕ ಇರು ತುಯ್ಜಾರ ಅಂದ ಮೆಸೇಜ್ ಕೇಶವನ್ನ ನಮಸ್ತೆ ಎಂಚ ಉಳ್ಳರಕ್ಕೆ ಅನ್ನೋಲೇರು ಓಕೆ ಸೂಪರ್ ಸಾಂಗ್ ಸೂಪರ್ ವಾಯ್ಸ್ ಥ್ಯಾಂಕ್ ಯು ಗುರುಪ್ರದನ್ನೇ ಹಾಯ್ ಬಾಯ್ ಪಣೊಂದುಲೇರು ಅಮ್ಮಗ ಹೆಲ್ಪ್ ಮಲ್ಪೋಡು ಸಂಪು ಪಣೊಂದುಲೇರು ನಿತೇಶ್ ಅನ್ನ ಬರ್ತೀರಿ ಹಾಯ್ ನಿತೇಶ್ ಅನ್ನ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್ ಬಾರಿ ದಿನೋಡ್ ಬಕ್ಕ ಬತ್ತರು ಬಕ್ಕ ರಜೆ ಪುರಂಡೆ ಇರೆಗಳ ಅಲ್ಪ ಎಂಕ್ಲೆ ಮುಲ 3 ದಿನ ರಜೆ ಉಂಟು ಸಂಡೇ ಮಂಡೇ ಟ್ಯೂಸ್ಡೇ ಹಿರೇಗುಂಡೆ ಅಲ್ಪ ವನಸಾಂಡೆ ದಾದೆ ಸ್ಪೆಷಲ್ ಬೊಕ್ಕ ಸೂಪರ್ ವಾಯ್ಸ್ ಪನ್ನೊಂದಿರು ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅನ್ನ ಪೂರ ಕೇಂಡ ಎಂಕ್ ಪೊರೆಸಂದು ಅನ್ನ ಪೂರ ಕೇಂಡ ಎಂಕ್ ಪೊರೆಸಂದು ಐಕೊಂಜಿ ಲಾಸ್ಟ್ ಲೈನ್ ಇದೆ ಪನ್ಪೆ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಸುರಿಯ ಬೇಡ ಮೂಢ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಥ್ಯಾಂಕ್ ಯು ಸೂಪರ್ ಈ ವಾಯ್ಸ್ ಪಣ್ಣು ಥ್ಯಾಂಕ್ ಯು ವೇದೋತೆಕ್ಕ ಬರ್ತೀರ ಹಾಯ್ ವೇದೋತೆಕ್ಕ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈಕ್ ಬರ್ತೀನಿ ಒಂಜಿ ಲೈಕ್ ಕೊರಿಯಾರನ್ ತೋಜುಂಡು ಥ್ಯಾಂಕ್ ಯು ಹಾಯ್ ಅನ್ನ ಎಂಚ ಒಳ್ಳಾರು ಎನ್ನ 14 ಲೈಕ್ ಅಂದೆ ಓಕೆ ಓಕೆ ಧನ್ಯವಾದಗಳು ಈಗ ದಾದು ಸ್ಪೆಷಲ್ ಇನಿ ಸೂಪರ್ ವಾಯ್ಸ್ ಪಣ್ಣದಲ್ಲಿ ಓಕೆ ಥ್ಯಾಂಕ್ ಯು ವೇದೋತೆಕ್ಕ ಅನ್ನ ಸೂಪರ್ ಪಣ್ಣದಲ್ಲಿ ಓಕೆ ಥ್ಯಾಂಕ್ ಯು ಡಿ ಕೆ ಹಾಯ್ ಪಣ್ಣದ ಅಣ್ಣಗೆ ಲೈವ್ಗೆ ಜಾಯಿನ್ ಆದವರಿಗೆ ಲೈವಿಗೆ ಒಂದು ಲೈಕ್ ಕೊಡಿ ಹೌದೌದು ಅದು ನಿಮ್ಮ ಉಪಕಾರ ನಿಮ್ಮ ಲೈವ್ಗೆ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ ಯಾಕೆಂದರೆ ತುಂಬ ಮಂದಿ ಬಂದರು ದಾರಿ ತಪ್ಪಿ ಆದರೆ ಲೈಕ್ ಕೊಡುವುದಿಲ್ಲ ಅವರು.
ಯಾರೆಲ್ಲ ಲೈವ್ಗೆ ಬರ್ತೀರಾ ಬಂದವರು ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಚೂರು ಬೊಕ್ಕ ಬರ್ಪೆನ್ನ. ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನಮ್ಮಲ್ಲಿ ಎಂಥದ್ದು ಇದಿಲ್ಲ, ಬಂದವರು ಹೋಗ್ಲಿಕ್ಕಿಲ್ಲ ಅಂತ ಏನು ಹಾಗೇನು ಕಟ್ಟುಪಾಡಿಲ್ಲ. ಯಾಕೆಂದರೆ ಇದು ಮೊನ ಚಾನೆಲ್ ಅಲ್ಲ, ತೊಂದರೆ ಇಲ್ಲ. ನಿಮ್ಮ ಸಪೋರ್ಟ್ ನೀವು ಮಾಡ್ತಾ ಇದ್ದೀರಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಬನ್ನಿ, ತೊಂದರೆ ಇಲ್ಲ ಆಯಿತಾ. ಸಂಪತ್ತರೆ ಪೋಲಿಯೇ ಒಂದೊಂದಲ್ಲಿ, ಆದರೆ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ನಾನು ಇದ್ದೇನೆ. ಎರೆಸ್ಟಾ ಸಾರಿ ಇನ್ನೊಂದು ಪುದರ್ ಪೋದನ್ನೇ ಬಾರಿ ಬಂಗ ಹಾಕೊಂಡು ಮಾರೆ. ಎಕ್ಸ್ಟ್ಯಾಟಿಕ್ ಬರ್ತೀರಿ, ಎಕ್ಸ್ಟ್ಯಾಟಿಕ್ ವೆಲ್ಕಮ್ ಟು ಲೈವ್ ಎಂಚ ಒಳ್ಳೆಯರು. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಕೊಂಚ ಲೈಕ್ ಕೊಟ್ಟು ಸಪೋರ್ಟ್ ಬಂದ್ಪ್ಲೆ. ಒಣ ಸಂಡೇ ದಾದ ಸ್ಪೆಷಲ್ ಸಂಡೇ ಇನ್ನಿ. ಶಾಂತಕ್ಕ ಕಾಲ್ ಮಾಡಿದ್ದೀರಾ ಅಣ್ಣ? ಸರಿತಕ್ಕಾಗ ಕಾಲ್ ಮಾಡಲಿಲ್ಲ ಇವತ್ತು ನಾನು, ಯಾಕೆಂದರೆ ಇವತ್ತು ಅವರು ಬ್ಯುಸಿ ಇದ್ದರು, ಮದುವೆ ಇತ್ತು ಮತ್ತು ತಮ್ಮನ ಇತ್ತು, ಹಾಗೆ ಇನ್ನು ನಾಳೆ ಮಾಡಬೇಕು, ನಾಳೆ ಬೆಳಿಗ್ಗೆ. ವಾಟ್ಸಪ್ಪಲ್ಲಿ ಮಾತಾಡಿದ್ದೇವೆ, ಆದರೆ ಕಾಲ್ ಮಾಡಲಿಲ್ಲ. ಹಾಯ್ ಸಿ ಅನ್ನ ಪಣಂದುಲೇರು, ಶಾಂತಕ್ಕ ನೈಸ್ ಪಣಂದುಲೇರು. ಸಿ ಅನ್ನ ಪೋಯಿರಿ ಅರೆಗೊಂಜಿ ಬೇತೆ ಮೀಟಿಂಗ್ ಜಾಯಿನ್ ಅಟೆಂಡ್ ಆಗಿರುತ್ತೆ ನಂಚೆ ಪೋಯಿರಿ ಯಾರು ಬೊಕ್ಕ ಬರ್ಪೇರಿಗೆ ತೂಕ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. 30 ನಿಮಿಷದಲ್ಲಿ 18 ಲೈಕ್ ಆಯಿತು ನನಗೆ. ಧನ್ಯವಾದಗಳು ಎಲ್ಲರೂ ಬಂದು ಲೈಕ್ ಕೊಟ್ಟಿದ್ದಕ್ಕೆ. ಎರೆಸ್ಟಿಕ್ ಆಂಡ್ ಇರ್ನ ಆಂಡೆ ಎನ್ನ ಆತಜ್ಜಿ ಎನ್ನ ನನ ಅವಡೆ ನೀನು ಒಂಚೂರು ಲೇಟ್ ಅವ್ನು ಕಂದು ಪಂಡ ಲೇಟ್ ಚೆಪ್ಪುನಿ ಪಕ್ಕಡೆ ಕೋಡೆ ಆ್ಯಕ್ಚುಲಿ ಎಂಜಿನ ಗೊತ್ತುನಿ ಲೈವ್ ಬಂದು ಅಂತ ಏನು ಜೆತ್ತೆ ಮಾರ್ರೆ ಜೆತ್ತದು ನಿದ್ರೆ ಓಲ್ ಬರ್ಪುಣು 1.5 ಗಂಟೆ ವೇಸ್ಟ್ ಪೊರೆಲ್ದು ಬೊಕ್ಕ ಕುಡಲಾಕದು ಪಡ್ಕೆ ಆಯ್ತದೆ ಬೊಕ್ಕ ಜೆತ್ತೆ. ಕಾರ್ತಿಕನ್ನ ಬರ್ತೀರ. ಹಾಯ್ ಬ್ರೋ ಬಣಂದುಲೇರ. ಹಾಯ್ ಕಾರ್ತಿಕನ್ನ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರ. ಧನ್ಯವಾದಗಳು. ಬೊಕ್ಕ ವಣಸಾಂಡೆ ದಾದ ಸ್ಪೆಷಲ್ ಲೈವ್ ಒಂಜಿ ಲೈಕ್ ಕೊಡ್ತು ಜಡ್ಡ ಪ್ಲೀಸ್ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೆ. ಎಂಚೆತ್ತು ನಿಂತ ದಿನ ನವೀನನ್ನ ಈರ ಲೈಕ್ ಎರಡಲ ಕೇಂದ್ರ ಬಲ್ಲಿ ಒಯ್ತು ದೆಪ್ಪುಡು ಲೈವ್ಗೆ ಬನ್ನಗನೆ ಒಣೊಂದುಲ್ಲೇರು ಇಜ್ಜಿತ್ತೆ ಅನ್ ಜಾಸ್ತಿ ಕೇನುಜಿ ಲೈಕ್ ಅಂಚನೆ ಪನ್ಪಿನೊಂಜ ಅಭ್ಯಾಸ ಆತನಂದು ಇಜ್ಜಿನ ಲೈಕ್ ಇದ್ದದಲ್ಲ ಆತ ಅವಶ್ಯಕತೆ ಇಜ್ಜಿನ ಅಂಕ್ ಜಸ್ಟ್ ಬತ್ತಿನ ಕೂಡ ಕೊರಾಡಂದು ಆತೆ ಇತ್ತೆ ಗೊತ್ತಿಜ್ಜಿ ಆಯ್ತು ಸೆಟ್ಟಿಂಗ್ ಮೋನೋ ಆಯ್ಬಕ್ಕ ದಾದ ನಮ್ಮ ಲೈವ್ ಮಂತದಲ್ಲ ಉಪಯೋಗ ಉಂಡ ಬಟ್ ಒಲ್ಲ ಐಟ್ ವಾಚ್ ಅವರ್ ಆಪುಂಡು ಒಂದು ಸಾರಿ ಅರ್ನಿಂಗ್ದಲ್ಲ ಆಪುಂಡು ದಾದ ಗೊತ್ತಿಜ್ಜಿ ಬಟ್ ಒಂಜಿ ಸಬ್ಸ್ಕ್ರೈಬರ್ ತಿಕ್ಕು ಇರತ್ತೆ ಐಕ್ ಬೋಡದ್ರ. ಓ ದೇಸಾಯಿ ರಮೇಶ್ ಬರ್ತೀರ. ಹಾಯ್ ಕೇಂಚು ಮಜಾ ಮೆಚ್ಚು ಬ್ರೋ, ವೆಲ್ಕಮ್ ಟು ಲೈವ್. ಅಭ್ಯಾಸ ಬಲವನ್ನ ಅಂದಂದೆ ಅಭ್ಯಾಸ ಆತನ ಅಂದಂದೆ ಕೇಂಚು ಅಮೇ ಮಜಮಾ ತಮೆ ಕೇಂಚು. ವೆಲ್ಕಮ್ ಟು ಲೈವ್. प्लीज़ गिव ए लाइक एंड सब्सक्राइब माय चैनल इफ़ यू डोंट माइंड ब्रो. हमको गुजराती नहीं आता है, केमचो मजे में चो आता है, बस इतना ही है. गुजराती आता है? नहीं ब्रो, नहीं आते. बस मजे में चा आता है, केमचो आता है. वो पिक्चर में शायद देखा किधर भी इसके लिए. गुजराती आती नवे ऐसा कुछ बोलते हैं ना आप लोग. गुजरात आती नवे, लेकिन समझते हैं. कोई बात करता है तो हमारे सामने थोड़ा क्यों मराठी का जैसा ही थोड़ा समझते हैं. मराठी आता है मुझे. जय मिल्दिमा नंदुलेर, जय मिल्दिमा. वो क्या भगवान का नाम है? तुम्ही बनवलेर. हाँ तुम्ही केम तुम्ही मराठी डी गुजराती तमे वन पेर तमे केम अंचनदान वन पेर सारू चे लारे गोतुंडु सारू चे इंदा मला नहीं गुजराती बनवलेर. हाँ देसाई रमेश. हाँ बनवलेर. ओके देसाई रमेश ब्रो, थैंक यू सो मच. आपने हमारा लाइव में आया है. हमारा कर्नाटक का लाइव है, तुलु और कन्नड़ा बात करते हैं, फिर भी आप लाइव देखिए नीचे क्या हमारे साथ बात कर रहे हैं. सो बहुत धन्यवाद आपको. आप एक अगर लाइक नहीं किया होगा तो एक डबल टैप करके लाइक करें. ऐसे ही हमारे चैनल को सब्सक्राइब करें. हम लोग थोड़ा वीडियो सब डाल रहे हैं, आप सपोर्ट करना चाहते हो तो सपोर्ट कर सकते हैं. कहाँ के हो? हम कर्नाटक से, मैंगलोर से. RCB, yes. ಕಪ್ ನಮ್ದೆ ಈ ಸಲ, ಕಪ್ ನಮ್ದೆ.
ತಮೇ ಸಾರುಚಿ ತಮೇ ಸಾರುಚಿ ಬಂಡ ಆಪ್ ಕೈಸಾ ಹೈ ಓಕೆ 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 अबे ಸ್ವಲ್ಪ थोड़ा थोड़ा आता है आता नहीं है मतलब थोड़ा कोई बात करते हैं तो थोड़ा समझ में आता है ऐसा हमारा अभी 19 लाइक डन हो गया ओके ओके हो गया हो गया थैंक यू मैं भी कर्नाटक से हूँ हैं क्या बात कर रहे हैं अपने आप हमारा दिल तोड़ दिया मैं भी ओके मुश्किल नहीं अब कहाँ से है कर्नाटक से फिर कन्नड़ा बात करेंगे हम लोग आप कन्नड़ा में मैसेज करो फिर हम सोचते हैं आप कर्नाटक से ये लाइक केंद केंद नाल गोल्ड ಉಂಗಿಲ ಮಲ್ತರ ಅಂದಾತೆ ಮನೊಂದು ರಿಜಿಜ್ಜಿ ಪೊಕ್ಕಡಿ ಇಂದು ಒಂಜಿ ಅನ್ನ ಉಂಗಿಲ ಅಂದೆ ಮದಿಮೇದ ಬೊಕ್ಕ ಪೂರ ಬೊಳ್ಳಿಂದೆ ನುಲ ಬೊಳ್ಳಿ ಇನ್ನೊಂದು ಬೊಡೆದಿ ಪಾಡ್ತೀನಿ ಚಿಂದಂಡ ಅವಳ ಬೊಳ್ಳಿದ ನಿಂತದು ಅಂದು ಅಯ್ಯೋ ದೇವರೇ ಇಕ್ಕಷ್ಟಿಗೆ ಈರು ಏರನ್ನೇ ಗೊತ್ತಾಪುಜಿ ಮಾರ್ರೆ ಇಂಕೊಂಚೂರು ಪುದರ್ ಪುರ ಪಲ್ನೆ ದಾದೆ ಇರು ಪಕ್ಕಡೆ ಇಂಚ ಬೇತ ಪುದರ್ದಿದ್ದು ಒಂಜಿ ಪಾತೆರ್ನೆಂಡ ಏರು ದಾದಂದು ಒಂಜಿ ಪಲ್ನೆತ ಸಾರಕ್ಕ ಸರಿತಕ್ಕನ ಉಂಗಿಲ್ಲ ಒಂದಂದಿ ಸರಿತಕ್ಕನ ಉಂಗಿಲ್ಲ ಕರೆಕ್ಟ್ ಅಲ್ಲಾರೆ ಗೊತ್ತುಂಡು ಪಾಪ என்ன புதரு ಸರ್ವಂತ ಸರ್ವಾಂತರ್ಯಾಮ್ಯ ಒಪ್ಪಕ್ಕಡೆ ಈರ ಏರಾದುಪ್ಪು ನಿಂಗೆ ಗೆಸ್ ಮನ್ಪರ್ಲ ಆಪುಜಿ ಮಾರೆ ಎಂಚೆ ಗೆಸ್ ಮನ್ಪುಣಿ ಏರಾದುಪ್ಪು ಉಂಟು ಒಂಜಿ ಅದನ್ನೆಲ್ಲ ಒಂಜಿ ಕ್ಲೂ ಇತ್ತು ನಂಡು ಅಲ್ಪ ಅಕ್ಲ ಗೆಸ್ ಮನ್ಪುಳಿ ಇಜ್ಜಿನ ಒಂದು ಪುದರೇ ಎಂಚಿನ ಅಂದೆ ಗೊತ್ತಾ ಒಂದಿಜ್ಜಿ ಎಕ್ಸ್ಟ್ಯಾಟಿಕ್ ಒಂಜಿ ಮೀನಿಂಗ್ ದಾದಂತ ತೂಪೆಯನ್ನು feeling for expressing overwhelming happiness or joyful excitement ಅವೆಂತೂದಿರು ಪುದರ್ದಿದ್ದು ನಾದು ಪಂದ್ ದುಬೈದ ಸೀನ್ ದಾಲ ಇಜ್ಜೆ ಇರ್ನ ಪಿರೌಡು ಓ ಪಾಡ್ದಿನ ಎಜ್ಜತೆ ಯಾನ್ ನೆನ್ಪಿ ಇಜ್ಜೆ ಆಯ್ತಾ ಸೀನ್ದ ಓ ರಾಮ ದೇವರೇ ಎಕ್ಸ್ಟ್ರೀಮ್ಲಿ ಜಾಯ್ಫುಲ್ ಆತೆ ಎಕ್ಸ್ಟ್ರೀಮ್ಲಿ ಜಾಯ್ಫುಲ್ ಅವೇ ಅಂಚ ಬತ್ತಂಡು ಬಟ್ ಈ ರವಿಂದ ದಾದಕ್ಕೆ ದೀತಾರ ಗೊತ್ತಾಯ್ತು ಪುದರ್ ಮಾತ್ರ ಅಂಚ ದಯ ದಿಯಾರು ದಾದ ಯೋಚನೆ ಮಂತ ದಿಯಾರಿ ರೀ ಐತ ಬಗ್ಗೆದಲ್ಲ ಒಂದು ಇಜ್ಜಿ ಕ್ಲೂ ಇಜ್ಜಿ ಏದತೆ ಕಡ್ಡನ್ ಪಡಂದಲ್ಲಿ ಯು ಎಸ್ ಸ್ಲ್ಯಾಂಗ್ ಓ ಅಂದೆ ಓಕೆ ಓಕೆ ದಿಸ್ आंड्रू इरना आंडा ये आपने मुझे लगता है गूगल में जाके कुछ चेक करके आया शायद नहीं तो इतना टाइम नहीं लगता है आपको कैसे अन्ने इनी संडे इत्ते बुडेदी तूंडा नेर्पलेगे ऐक बेच्चड सीन इज्जि बणले इज्जि अंचदालज्जी पंड ಹೆಂಗ್ ಮರತು ಬಿಡೋ ಪಾಡ್ರೆ ಆಂಡು ಅಣ್ಣ ಇರ್ನಾಡೆ ಎಂಕಲಾಂಡು ಎನ್ನಾಡು ದೊಂಬಿ ದುಬೈಡ ನಂದಂದಿ ದೊಂಬುಂಡು ಫುಲ್ಲು ದೊಂಬಿ ಇರ್ನ ಮಾಮು ಡೊನಾಲ್ಡ್ ಟ್ರಂಪ್ ಆಕೇನೊಂದು ಅತ್ತಪ್ಪ ಎಂಕ್ಲೆಗೆ ಏರ್ಲ ಅಂಚಿನ ಮಲ್ಲ ಕಾಸು ತಕೊಳು ಮಾಮು ಇಜ್ಜೇರಿ ಡೊನಾಲ್ಡ್ ಟ್ರಂಪ್ ಮಾಮು ಅಂಡ ಏನಾಯ್ತು ಆ ಟವರ್ದ ಉಲಾಯ್ಕುಳು ಒಂದು ಲೈವ್ ಮಂತದ್ವೆ ದೇಸಾಯಿ ರಮೇಶ್ ಗುಜರಾತಿ ಬರೆಯೊಂದುಲ್ಲೇರು ಎನ್ನ ಮಾಮು ಡೊನಾಲ್ಡ್ ಟ್ರಂಪ
ಎನ್ನ ಮಾಮೂಲು ಎನ್ನ ಇರ್ನ ಬನ್ಯ ಓಕೆ 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 ಇರ್ನನಾ ಎಂಕ ಅವು ಎನ್ನ ಅಂತ ತೋಜಿ ಎನ್ನ ಇರ್ನ ಅಂತ ಬಲ್ಲ ಕಾಣ ಓಕೆ ಓಕೆ ಇರ್ನ ಮಾಮು ಮಂಡ ಓಕೆ ತೋಟದಕ್ಕಳು ಮಾತ್ರ ಉಪ್ಪುನೆ ಮಾಮು ಅತೆ ಅನ್ನ ಬಣದಲ್ಲೇರು ತೋಟದಕ್ಕಳು ಮಾತ್ರ ಮಾಮು ಉಪ್ಪುನ ಮಾಮು ಬಣದಲ್ಲೇರು ತೋಟದಕ್ಕಳು गुजराती हम नहीं पढ़ सकते आप कुछ भी लिखेगा हम नहीं पढ़ सकते ಕೇಶವಣ್ಣೆ ನಮ್ಮನೆ ಮಲ್ಲ ಮಾಮು ಅತ್ತೆ ಅವನಲ್ಲಿ ಯಾನ್ ಮಾಮು ಅಂದೆ ಯಾನ್ ಮೂಜಿ ಜನಕ್ಕೆ ಮಾಮು ಉಲ್ಲ ಮಾಮು ಆತೆ ಆಲ್ರೆಡಿ ಬೊಕ್ಕ ಜೋಕ್ಲೆ ಎಲ್ಲಿ ಜೋಕ್ಲೆ ಮಸ್ತ್ ಜನಕ್ಕೆ ಮಾಮು ಆತೆ ಮಾಮೂಲಾತೆ ಅಜ್ಜೇರ್ಲಾತೆ ಪಿಜ್ಜೆರಾತೆ ಪಿಜ್ಜೆಲಾತೆ ನಾನು ಮಾರ ಆಯ್ತು ಶಾಂತಕ್ಕ ಬಂದರು ಅನ್ನ ಅವಳು ಅಬುದಾಬಿಡ್ ಮಾರ್ವಲ್ ಮರುವಾಯಿ ಪೆಜ್ಜೆ ದಾದಂಡು ಬೇಲೆ ಉಂಡಾಗ ಮರುವಾಯಿ ಪೆಜ್ಜೆ ಉಂದ ಅದಕ್ಕೆ ಅವು ಮರುವಾಯಿ ಪೂರ ಮೂಲ ಪೆಜ್ಜೆರಿಜ್ಜಿ ಮುಲ್ಪ ಪೂರ ಬರ್ಪಿನಿ ಪಿದೆ ಕಂಟ್ರಿ ಅಲ್ಪಾರ್ದು ಮುಲ್ಪಾರ್ದು ಪೂರ ಬರ್ಪುಂಡು ಮಲ್ಲ ಮಲ್ಲ ಮರುವಾಯಿ ಪೂರ ಬರ್ಪುಂಡು ಪೊಯ್ಯದ ಬೇರೆ ಮಲ್ಪುಂಡದು ಬೈಜ್ಜಿ ಮೂಲ ಪೊಯ್ಯದ ಬೇರೆ ಪೂರ ದಾಲಜ್ಜಿ ಶಾಂತಕ್ಕ ಈರು ಬಾಂಬೆ ಉಪ್ಪುಣಿ ಕೇನಂದ್ಲೇರು ಅಂದು ಯಾರು ಬಾಂಬೆ ಉಪ್ಪುನು ಯಾರು ಅಲ್ಪ ಉಪ್ಪುನು ಗೊತ್ತುಜಿ ಮಾತ್ರ ನಮ್ಮ ಒಂಜಿ ಬದಲಾಪುರದಲ್ಲಿ ಅಲ್ಪ ಮೀನು ಪತ್ತುಜಿರ ಅನ್ನ ಬಲೆ ಪಾಡೊಂದು ಪತ್ತುವೆರಿ ಪಂಡವು ನಂಕಂಚ ಎದುರು ತೋಜಿಜಿ ಅವು ಅಲ್ಪ ಪೋಪಿನಗಳು ಬೋಟುಡು ಮೀನ್ದ ಮಾರ್ಕೆಟ್ ಏರಿಯಾ ಉಂಡು ಅಲ್ಪಾರ್ದು ಪೋದು ಪತ್ತದ ಕಣಪೇರ ಅವು ನಂಗೆ ಗೊತ್ತಾಪುಜಿ ಸೊ ಆಯ್ತಾ ಆತ ಡಿಟೇಲ್ ಎಂಕ ಗೊತ್ತುಜಿ ಪಂಡ ಒಲ್ಪ ಪತ್ತುವೇರು ವಾ ಮಸ್ತ್ ದೂರ ಪೋಪೇರ ಕೈತಲ್ಲಡು ಪತ್ತುವೇರ ಅಂದು ಬೊಕ್ಕ ಗಾಲ ಪಾಡುವೇರು ಕೆಲವರು ಇಂಚ ಸಮುದ್ರದ ಸುದೆ ಬರಿಟ್ ಪುರ ಸಮುದ್ರ ಬರಿಟ್ ಒಂಜಿ ಕಾರ್ನರ್ಡ್ ಪುರ ಅವು ಗಾಲ ಪಾಡುವೇರು ಕಂಡಾಟ ಮೀನು ಪುಂಡು ಮೀನು ದೆಂಜಿಪುರ ಏನ್ ಬೋಟುಡು ಪೋಪೆತ್ತೆ ಅಪ್ಪಗ ದೆಂಜಿಪುರ ತೋಜುಂಡು ಒಂಜೊಂಜಿ ಕೆಲವು ನಡುಟು ಬಲಿಪುನ ಅಂಚಿಂಚಿ ಈರು ಡೀಸೆಲ್ ಕಂಡದು ಎಂಕ್ ಕಡಪಾಡ್ಲೆ 1 ಲೀಟರ್ಗೆ 25 ಪೈಸೆ ಕಮಿಷನ್ ಕೊರ್ಪೆ ಮುಲ್ಪ ಕಂಡೆರ ಪುರ ಇಜ್ಜಪ್ಪ ಮುಲ್ಪ ಖಾಲಿ ಬೆನಿಯರೆ ಮಾತ್ರೆ ಕಂಡಂಡ ಜೈಲ್ಡ್ ಪಾಡುವೇರು ಬೊಕ್ಕದಾದ ಅನ್ಬು 25 ಪೈಸೆ ಪತ್ತೊಂದು ಆದ ಅನ್ಪೇನೆ ನಂಕಲ ಪಾಡೊಳ್ಳಿಯ ಪಾಡುಳ್ಳಿ ಕೆಲವರು ಪಂಡ ಅವು ಎಂಚಿನ ಪರ್ಮಿಷನ್ ಇಜ್ಜಿ ಬಟ್ ದಲ ಅಂಚಿನ ದಲ ಮನ್ಪುಜೆರು ಒಂಜಿ ಹ್ಯಾಬಿಟ್ ದಲಕ ಕೆಲವರು ಪಾಡುವೇರು ಸೈಡ್ ಪುರ ಪತ್ತುವೇರು ಮೀನು ಬೊಕ್ಕ ಒಂಜಿ ನಡು ಸಮುದ್ರ ಪುರ ಗಾಲ ಪಾಡ್ನಲ್ಲ ಒಂಜಿ ಸೀನ್ ಉಂಡು ಐಟ್ ಎಂಚಿನ ಗೊತ್ತುಂಡೆ ಅವು ಅಲ್ಪ ಬೋಟ್ ಪುರ ಉಪ್ಪುಂಡು ಅಕ್ಕಲ್ನ ನಮ್ಮ ತಿರುಗೇರ ಓಪಿನ ಐಟ್ ಅಕ್ಕಳು ಪ್ಯಾಕೇಜ್ ಮಂತ್ ಉಪ್ಪೇರು
ಅಕ್ಲು ಪ್ಯಾಕೇಜ್ ಕೊರ್ಪೇರು ಪೋದು ಅವ್ಳು ಗಾಲ ಪಾಡ್ದು ಮೀನು ಪತ್ತೊಂದು ಬರ್ರೆ ಅಂಚಪುರ ಕೆಲವು ಪ್ಯಾಕೇಜ್ ಉಂಡುಗೆ ಏನು ಪೋತು ಜೀತ್ ಪುರ್ತಲ್ಲ ಅವು ಕಾಸ್ಟ್ಲಿ ಪುರ ನಾರ್ಮಲ್ ಗಾಲ ಅವಳು ಸೈಡ್ ಉಂತದ್ದು ಪಾಡುವೆ ನನ್ನೆಲ್ಲ ಪಲ ಪೋಂಡ್ ಒಂದು ಕ್ಲಿಪ್ ಪಾಡುವೆ ವಿಡಿಯೋ ಮಂತದ್ದು ಇನ್ನಿವಂತೆ ಮೀನ್ದ ಪಾಡಿ ಅಲ್ಪ ಮೀನ್ದ ಇದೆ ಏನು ಅವು ಪಾಡ್ದಿಜಿ ಮಾತ್ರ ಅವು ಎಲ್ಲ ಮೀನು ಪಾಡ್ನಾಗ ಪಾಡುವೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾರಂತವರಿಗೆ ಆಲೆ ಹಾಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅಲ್ಲಿ ಹೂದೆನ್ನ ತವರೂರು ಮುತ್ತೈದೆ ಹೆಲೆ ಹೆನ್ನೆ ತೋರು ಬಾ ನಿಂತವರೂರ ಮುತ್ತೈದೆ ಹೆಲೆ ಹೆನ್ನೆ ತೋರು ಬಾ ನಿಂತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಎಕಸ್ಟಿಕ್ ಈರು ಬುರ್ಜ್ ಖಲೀಫಾದ ಮಿತ್ ಉಂತುದು ಒಂಜಿ ವಿಡಿಯೋ ಮಲ್ಪೆರೆ ಎಕಾಸ್ಟಿಕ್ ದಿಸ್ ಫಾರ್ ಯು ಡೆಡಿಕೇಟೆಡ್ ಟು ಯು ಯು ಪನ್ನೆ ಈರು ಬುರ್ಜ್ ಖಲೀಫಾದ ಮಿತ್ ಉಂತುದು ಒಂಜಿ ವಿಡಿಯೋ ಮಲ್ಪಲೆ ಐ ಎಕಾಸ್ಟಿಕ್ ದಿಸ್ ಈಸ್ ಫಾರ್ ಯು ಡೆಡಿಕೇಟೆಡ್ ಟು ಯು ಒಂದು ಪನ್ನೆ ಬುರ್ಜ್ ಖಲೀಫಾದ ಮಿತ್ತು ಪೋಯರ ಅವ್ನು ಅಂಕ ಪರ ಪರ್ಮಿಷನ್ ಇಜ್ಜ ಅವು ಅಂಚಿನ ಅವರ ಏರ ಅವರಿ ಪೋದು ಮಿತ್ತರ್ದು ಜಂಪ್ ಮಂತದೆಗೆ ಅಂಚ ಪನ್ಪೆರಿ ಅಂತು ತುಜಿ ವಿಡಿಯೋ ಪುರ ಉಂಡು ಬೊಕ್ಕ ಎರಡು ಮೂರು ಜನ ಏರ ಪೋತೇರು ಬೊಕ್ಕ ಅಕ್ಕಳು ಬಿಲ್ಡಿಂಗ್ ಅಂಚ ಬಡ್ತದೇರೆ ರೋಪಾಡ್ದು ಅಪುರ ಮನ್ಪೋಯರು ಕೆಲವು ಅಪುರ ನಂಗೆ ಗೊತ್ತಾಪುಜಿ ಅಡೆ ಪೋಯರೆ ನಂಗೆ ಪೋಯರಪ್ಪನು ಒಂಜಿ 128 ಫ್ಲೋರ್ಗಳ ಬೊಕ್ಕ ಒಂಜಿ 140 ಫ್ಲೋರ್ಗ ಅದನ್ನು ಒಪ್ಪೋಡು ಅයි ಕಾಸು ಕೊಡ್ತು ಪೋಡು ರೊಕ್ಕ ಕೊಟ್ಟು ಹೋಗ್ಬೇಕು ಅದಕ್ಕೆಲ್ಲ ನಾವು ಹೋಗಿದ್ದೆವು ಮೊದಲೊಮ್ಮೆ ಗಡಿ ಹೋಗ್ಲಿಕ್ಕೆ ಏನು ಅಂಥದ್ದು ಏನಿಲ್ಲ ಅದು ಮೇಲೆ ಹೋದ್ಮೇಲೆ ಉಂಟಲ್ಲ ಕೆಳಗೆಲ್ಲ ಸಣ್ಣದು ಕಾಣ್ತದೆ ಮತ್ತೆ ಎಂಥದ್ದು ಸುಮ್ಮನೆ ಖಾಲಿ ಒಂದು ನೋಡಲಿಕ್ಕೆ ಹೋಗ್ಬೇಕು ಒಮ್ಮೆ ದುಬೈಗೆ ಬಂದ ಮೇಲೆ ಒಂದು ಸಲ ನೋಡಿದ್ದೇವೆ ಸಾಕು ಮತ್ತೆ ಕೆಳಗಡೆ ಎಲ್ಲ ಹೋಗಿ ಮೊನ್ನೆ ಸಹ ನಾವು ವಿಡಿಯೋ ಮಾಡಿ ಹಾಕಿದ್ದೇವಲ್ಲ ನೀವು ನೋಡ್ಬೋದು ಲೈಟಿಂಗ್ ಅದೆಲ್ಲ ಉಂಟಲ್ಲ ನೋಡಿದಿರಾ ಗೊತ್ತಿಲ್ಲ ಈ ತೂತಾರ ಇಜ್ಜ ಅಂದು ತೂತು ಜಡ ತೂಲೆ ಪೂರ ವಿಡಿಯೋ ತೂಲೆ ಬ್ಲೋ ಸಪೋರ್ಟ್ ಮಾಡ್ಬಿಡಿ ಟೈಮ್ ಉಪ್ಪನಾಗ ತೂ ಏರು ಆಯ್ಜಿಂದ ನಿಕ್ಲೆಗ್ ಒಲ್ಲ ಬೇಲೆ ಅನ್ಪನಾಗ ಪೂರ ಚಾಲು ದೀದು ಬಿಡ್ಲಿ ಸಪೋರ್ಟ್ ಮಾಡ್ಬಿಡಿ ಎಂಕ್ಲೆಗ್ ಅವೇ 9th ಫ್ಲೋರ್ಡು ಶಿಲ್ಪ ಶೆಟ್ಟಿ ಫ್ಲ್ಯಾಟ್ ಉಂಡು ಓ ಅಂದೆ ಓಕೆ ಅವು ಮಾರ್ದನೊಂದು ಸುದ್ದಿ ಇತ್ತು ನೀ ಬೊಕ್ಕ ಗೊತ್ತು ಜೇರ ಅದೇ ತೊಂದರೆ ತಳ್ಳನೆ ಉಂಡ ಅಂದು ಅಪಗೊರ ಸುದ್ದಿ ಆದಿತ್ತು ನಾನು ಮಾರ್ದಲ್ಲಂದು ಅಲ್ಲ ಮಾರ್ದಲ್ಲ ಬೊಕ್ಕ ಬಿಯರ್ ಶೆಟ್ಟೆಡ್ ಎಲ್ಲ ಇತ್ತು ನಂದು ಆರ್ಲ ಮಾರ್ದೇರ ಅಂಚಪುರ ಸುದ್ದಿ ಇತ್ತು ಗೊತ್ತು ಜಿ ಎಂಕುಲ್ ಪುರ ಐಕ್ ಪುರ ಜಾಸ್ತಿ ಗಮನ ಕೊರ್ಪುಜ ಅದು ಅಂಚ ಅದು ಗೊತ್ತಾಪುಜಿ ನಂಗೆ ಆತು
ಓ ಸಾಗರ್ ಬತ್ತೀರಿ, ಹಾಯ್ ಸಾಗರ್ ಬ್ರೋ, ಸುಂಟ್ರಗಾಳಿ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಮನಸ್ಪುರಾಡೆ ದಾದಿ ಸ್ಪೆಷಲ್ ಇರಿಗೆ ಎಂತ ಸ್ಪೆಷಲ್ ಇವತ್ತು ನಿಮಗೆ? ಮಾತಾಡಿ ಅಣ್ಣ. ಹೌದೌದು ಮಾತಾಡ್ತಾ ಇದ್ದೇನೆ ನಾನು, ಆಗದಿಂದ ಮಾತಾಡ್ತಾ ಇದ್ದೇನೆ ನಾನು. ಜೀವ ಜೀವ ನೋಡು ನುಡಿದೇವೆ ಸಂತೋಷ. ಸ್ಪೆಷಲ್ ನೂಡಲ್ಸ್ ಅಂತಿದ್ದಾರೆ. ಹೌದಾ, ನೂಡಲ್ಸ್ ಎಲ್ಲ ಜಾಸ್ತಿ ತಿನ್ಬೇಡಿ ಬ್ರೋ, ಅದು ಒಳ್ಳೇದಲ್ಲ. ಯಾವಾಗಲೊಮ್ಮೆ ತಿಂದರೆ ಓಕೆ. ಇನ್ನ ಇರೇನ ಇಜ್ಜ ಅನ್ನ ಫ್ಲಾಟ್ ಕಲಿಫರ್ಡ್ ಇಜ್ಜಿಜ್ಜಪ್ಪ ಎನ್ನ ಫ್ಲಾಟ್ ದಾದೆ ಇರೆ ಎಂಚಿನಂದೇನಿದ್ದಾರೆ ಎಂಕಲ್ ಬೇಲೆ ಅನ್ಪುಣು. ಅವು ಟವರ್ದ ಎದುರುಡು ಕುಲ್ದಿನಿ ಮಾತ್ರ ಏನು ಟವರ್ ಅವಳೆ ಮಾರ್ಗೋಡು ಕುಲ್ದಿನಿ ಅಂತ ತೋಜಿನ ಮಾರ್ಗ ತೋಜಿನ ಅಲ್ಲಿ. ಈರ್ ಪದ್ಯ ಪಲ್ನೆ ಗೋವಿಂದಣ್ಣನ ಬಾಂಬೆ ಪೋಯೆ ಪದ್ಯ ಪಲ್ನೆ ಅವು ಗೊತ್ತು ಜೇಂಕ್. ಸಂಗೀತಕ್ಕ ಬತ್ತೀರ, ಹಾಯ್ ಸಂಗೀತಕ್ಕ ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಿಕ್ ಬಾರಿ ಅಪ್ರೂಪ ಆತಾರೆ ತಮ್ಮಂದನ್ನು ಸ ಗಟ್ಟಿ ಅವನುಂಡ ಅಂದತೆ ಇರ್ನ ಕೋಟದಂಜು ವಿಡಿಯೋ ಬಾಕಿ ಉಂಡ ಅಂತು ಏರೆ. ಸುಂಟರ ಗಾಳಿ ನಮಸ್ತೆ ಮಾಡೋದಿಲ್ಲ ಕೇಶವಣ್ಣಿ. ಹೌದೌದು ಸುಂಟರ ಗಾಳಿ ಬಂದರು, ನಮ್ಮ ಸಂಗೀತಕ್ಕ ಬಂದರು. ಯಾರೆಲ್ಲ ಲೈಕ್ ಕೊಡ್ಲಿಕ್ಕೆ ಒಂದು ಮರತಿದ್ರೆ ಲೈಕ್ ಕೊಡಿ ಆಯ್ತಾ, ತೊಂದರೆ ಇಲ್ಲ ಕೊಡದಿದ್ರು, ಆದರೆ ಕೊಡು ಒಂದು ಮ್ಯೂಟ್ ಸಪೋರ್ಟ್ ಬ್ರೋ. ಗಾಡಿ ಇಡು ಉಳ್ಳೆ ಓ ಅಂದೆ, ಓಕೆ ಓಕೆ. ಹಾಯ್ ಸಂಗಿ ಅಕ್ಕ ಒಂದೊಂದು ವೇದೋದಕ್ಕ ಈರ್ಲ ಒಂಜಿ ಗ್ರೀನ್ ಕಾರ್ಡ್ ಅಪ್ಲೈ ಮಲ್ಪುಳೆ ಅನ್ನ ದುಬೈಡ್ ಗ್ರೀನ್ ಕಾರ್ಡ್ ಇಜ್ಜೆ ಮುಲ್ಪ ಗೋಲ್ಡನ್ ವೀಸಾ ಬಂತಿಕ್ಕೊಂಡು 10 ವರ್ಷಗೂ 10 ವರ್ಷದ ಅವು ಐಕ್ ಒಂಜಿ ಕೆಲವು ಒಂದು ಉಂಡು ದಾದಾ ಲಿಮಿಟೇಷನ್ಸ್ ಉಂಡು. ಅಂಚಿಂಚ ಆವೋಡು ಅವು ಪುರ ಅಪ್ಪೋಡು ಒಂದು. ಸೊ ಅಂಚಿನ ಕ್ಲೇ ಪುರ ತಿಕ್ಕೊಂಡು ನಂಗೆ ಪುರ ಆತ ತಿಕ್ಕಿನ ಚಾನ್ಸ್ ಇಜ್ಜಿ ಕಾಸು ಕೊಡ್ತು ಪುರ ಕೆಲವರು ಮನ್ಪವರಿಗೆ ಅವು ಗೊತ್ತುಜಿ ಎಂಚಿನಂದು. ಸಂಗೀತಕ್ಕ ನಮಸ್ತೆ ನಮಸ್ಕಾರ ವಣಕಂ ಪಣೊಂದುಲ್ಲೇರು. ಸಾಗರ್ ಬ್ರೋ ಲೈಕ್ ಡನ್ ಪಣೊಂದುಲ್ಲೇರು, ಥ್ಯಾಂಕ್ ಯು ಸಂಗೀತಕ್ಕ. ಈರು ಬಿಲ್ಡಿಂಗ್ ದ ಮಿತ್ತು ಕುಲ್ದಿನಿ ಇಜಿಜ್ಜಿ ಬಿಲ್ಡಿಂಗ್ ಪಿರಾವುಡ್ ಉಂಡಿ ನಾನು ಮಾರ್ಗೋಡುಲ್ಲ ಅಲ್ಲಿ. ಇರಕ್ಕೆ ಆಪ್ಷನ್ ಬೈದು ನಾವು ಸಂಗೀತಕ್ಕ ಲೈವ್ಡ್ ಸ್ಕ್ರೀನ್ ಒಂದು ಗ್ರೀನ್ ಫೋಟೋ ಪಾಡ್ರೆ ಪಿರಾವುಡ್ದು ಬ್ಯಾಕ್ಗ್ರೌಂಡು ಹೊಸತು ಬತ್ತಿರವು ಇತ್ತೆ ಎನ್ನೆಟ್ಟು ಬೈದುಂಡು. ಸಂಗೀತಕ್ಕ ಹ್ಯಾಪಿ ಬರ್ತ್ಡೇ ಬಣ್ಣದಿಲ್ಲ. ಓ ಅರ್ನ ಬರ್ತ್ಡೇನಾ? ಹಾಂ ಇಲ್ಲಿ ಪಕ್ಕಡೆ ಅನ್ಪಿ ನಂಗೆ ಗೊತ್ತುಂಟು. ಆಯ್ತಾ ಊಟ ಆಯ್ತಾ ಪಣದಿಲ್ಲೇರು? ಊಟ ಅವರು ಎಲ್ಲ ಗಾಡಿಯಲ್ಲಿ ಇದ್ದಾರಂತೆ, ಅಂದರೆ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇಲ್ಲಾಂದರೆ ಹೋಗ್ತಾ ಇದ್ದಾರೆ ಊಟಕ್ಕೆ. ಏನಾದರೂ ಆಗ್ತಾ ಉಂಟಲ್ಲಿ, ಊಟ ಮಾಡಿ ಬರ್ತಾ ಇದ್ದಾರೆ ಇಲ್ಲಾಂದರೆ ಹೋಗ್ತಾ ಇದ್ದಾರೆ. ಸಂಗೀತಕ್ಕ ನಿದ್ದೆ ಮಾಡಿಲ್ಲ ಅವನಲ್ಲಿ ಸಪೋರ್ಟ್ ಮೆಸೇಜ್ ಉಗಿರಿ ಮುಖಕ್ಕೆ ಸಂಗೀತಕ್ಕ ಬೆಳಿಗ್ಗೆ ಏನು ತಿಂಡಿ ಬಣ್ಣದಲ್ಲಿರು? ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ. ನಾನು ಅಗೆಲು ಸೇವೆಗೆ ಹೋಗಿ ಬರ್ತಾ ಇದ್ದೇನೆ. ಓ ಹೌದಾ, ಓಕೆ ಓಕೆ. ಹಾಗಾದರೆ ಕೋಳಿಯಲ್ಲಿ ಊಟ ಮಾಡಿ ಬಂದಿದ್ದೀರಾ ಅಂತ ಅರ್ಥ ಅಲ್ವಾ?
ಸಂಗೀತ್ ಸಿಸ್ಟರ್ ಪೋಯಿನ ಅವಳು ಗಟ್ಟಿ ಉಂಡುದು ಬತ್ತೇರತೆ ಅವಳಲ್ಲಿ ಸಂಗೀತಕ್ಕ ಮಧ್ಯಾಹ್ನ ಊಟಕ್ಕೆ ಏನು ಅಂತಿದ್ದಾರೆ ಸಾಗರ್ ಬ್ರೋ. ಮತ್ತು ನಮ್ಮ ನಾಯಿ ಎಲ್ಲಿದೆ ಶಾಂತಕ್ಕ ಅಂತಿದ್ದಾರೆ ಕೇಶವಣ್ಣ. ಇನಿ ಯಾನು ಬಚಾವಿ ಆಯೆ ಬಚಾವ್ ಆಯ ಶಾಂತಕ್ಕ ಅವನಲ್ಲಿರು. ಇನಿ ಯಾನು ಬಚಾವ್ ಆಯ ಶಾಂತಕ್ಕ ಅವನಲ್ಲಿರು ಉಂಟು ಸಾಗರ್ ಬ್ರೋ ಮನದಲ್ಲಿರು. ಆ ಕೇಶವ ಬ್ರೋ ಗತಿ ಒನಸು ಮಲ್ತೇನೆ ಬತ್ತೆ ಗಟ್ಟಿ ಒನಸು ಮಂತ್ ಬಲ್ತೆ ಮನದಲ್ಲಿರು. ಅಗೇಲಿಗೆ ಕೋಳಿ ಇದ್ದಿತ್ತ ಸಂಗೀತಕ್ಕ ಅಂತಿದ್ದಾರೆ ನಮ್ಮ ಶಾಂತಕ್ಕ. ಹಾಯ್ ದುರ್ಗಾ ಸಿಸ್ಪಡರು. ಬಸವರಾಜನ್ನ ಬರ್ತೀರಾ. ಹಾಯ್ ಬಸವರಾಜ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಹೇಗಿತ್ತು ನಿಮ್ಮ ಇವತ್ತಿನ ದಿವಸ? ಯಾವ ಊರು ನಿಮ್ಮದು? ಹಾಯ್ ಶಾಂತಕ ಬಣದಲ್ಲಿರು. ಸಾಗರ್ ಎಷ್ಟು ಕೋಳಿ ಇತ್ತು ಬಣದಲ್ಲಿರು? ಹಾಂ ಅಗೇಲ್ ಕೋಳಿ ಇತ್ತು ಬಣದಲ್ಲಿರು. ಒಣಸಾಂಡೆ ದುರ್ಗಾ ಸಿಸ್ಟರ್ ಬಣದಲ್ಲಿರು. ಎಷ್ಟು ಗಂಡು ಕೋಳಿ ಎಷ್ಟು ಹೆಣ್ಣು ಕೋಳಿ ಇದ್ದಿತ್ತು? ಜೀವನ್ ಕುಮಾರ್ ಬರ್ತೀರ. ಹಾಯ್ ಅನ್ನ ಬಣದಲ್ಲಿರು. ಹಾಯ್ ಜೀವನ್ ಕುಮಾರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್. ಮಸ್ತ್ ದಿನೋಡ್ ಪಕ್ಕ ಬರ್ತಾರೆ. ಧನ್ಯವಾದಗಳು. ಬಿಸಿ ಉಳ್ಳರನ್ನು ತೋಜುಡು ಮಲ್ಲೆಜ್ಜಿ ಏಪಂಡಲ್ ಅವರ ಬರೊಂದುಪ್ಲೆ ವನಸ್ಪುರ ಆಂಡೆ ದಾದೆ ಸ್ಪೆಷಲ್ ಇನ್ನಿ ಸಂಡೆಗೆ. ಸಂಗೀತಕ್ಕ ಒಂದೇ ಕೋಳಿ ಅಗೇಲುಡು ಒಣದಲ್ಲಿ ಒಂದೇ ಕೋಳಿಯಾ? ಅವು ಯಾವಡಿ ಆತ ಜನಕ್ಕೆ ಅಂಚ ಬೇತೆ ಮನ್ಪು ಇರುತ್ತೆ ಪಿದ ಹಿಡ್ದು. ಕೇಶವನ ನವೀನ ನಾಯಿನ ನವೀನನ್ನ ಕಟ್ಟು ಪಾಡ್ದಾರ ಪಾಡುದಿರು ಅಂಚ ಅವನಲ್ಲಿರು ಗೊತ್ತುಜ್ಜಿ ಯಾವುದಾದ ವಿಷಯ ನಿಂಗೆ ಗೊತ್ತಾಪುಜಿ ಏರಿದಾದ ಅಂದು. ನಮಗೆ ಟೈಸನ್ ಕೋಳಿ ಹೌದಾ? ಓಕೆ ಓಕೆ. ಕೋಳಿಯಲ್ಲಿ ಕಿನ್ನೆ ಮೊಟ್ಟೆ ಇತ್ತ ಶಾಂತಕ್ಕ ದಾನೆ ಲೈವ್ ಇಜ್ಜಾಂಡ್ ದುರ್ಗಾ ಸಿಸ್ಪಣದಲ್ಲಿ ಜೀವನನ್ನೇ ಈರು ದನಿ ಅನ್ನ ಬ್ಯಾಕ್ಗ್ರೌಂಡ್ ಎಡಿಟ್ ಮಲ್ದಾರು. ಈರ್ ದಾನಿ ಅನ್ನ ಬ್ಯಾಕ್ಗ್ರೌಂಡ್ ಎಡಿಟ್ ಮಲ್ತಾರೆ. ಅವು ಹೊಸದೊಂದು ಆಪ್ಷನ್ ಬ್ಯಾಕ್ಗ್ರೌಂಡ್ ಚೇಂಜ್ ಮನ್ಪುಣ ಒಂದು ಇತ್ತೆ ಬತ್ತೀನಿ ದುಂಬು ಇಜ್ಜಾಂಡ್. ಸೊ ಯಾನಿತ್ತ ಟ್ರೈ ಮನ್ಪುಣ ಅಂಚ ಅವು ಚೇಂಜ್ ಮನ್ಪೆರಾಪುಣ ಬೇತೆ ಬೇತೆ ಬ್ಯಾಕ್ಗ್ರೌಂಡ್ ಪಾಡೋಲಿ ಇತ್ತೆ ಏನು ಸುದೇಕ್ ಬೋಬೇತುಲೆ ಅಲ್ಲೇ ಸುದೇಕ್ ಬತ್ತೆ ಅನಿತ್ತೆ. ನಮ್ಮ ಏತು ಫೋಟೋ ಉಂಡು ಆತ ಫೋಟೋ ಚೇಂಜ್ ಮಂತೊಂದು ಪೋನಿಂದೆ ಇತ್ತೆ ಕೊಡೊಂಜಿಯನು ಸುದೇಕ್ ಬತ್ತೆ ಇತ್ತೆ ಅನ್ ಸೀದಾ ಊರು ಹೋಪೆ ತುಲೆ ಊರದ ಗುಡ್ಡೆ ತುಲೆ ಬರ್ಸದ ಮೂಡ ಐದು ಬೊಕ್ಕ ಮಾಲ್ಡೀವ್ಸ್ ಹೋಪೆ ತುಲೆ ಇತ್ತೆ ಮಾಲ್ಡೀವ್ಸ್ ಉಡುಲ್ಲೆ ಇತ್ತೆ ಕುಡೊಂಜಿ ಮಾಲ್ಡೀವ್ಸ್ ಹೋಪೆ ತುಲೆ ಅಂದೆ ಇಂದು ಕುಡೊಂಜಿ ಮಾಲ್ಡೀವ್ಸ್ ಪಿರವಡು ಬೋಟ್ ಪುರೋಂಡೆ. ಸೊ ಓವುಲ ಪಾಡೋಲಿ ನಮ್ಮ ಏತು ಫೋಟೋಸ್ ಉಂಡು ಆತ ಚೇಂಜ್ ಮನ್ಪೋಲಿ. ನವೀನ್ ಬ್ರೋ ಇರ್ನ ನೀಡಿದ ಗ್ಲಾಸ್ ತೋಜುನಿ ದಾನೆ ಒಣೊಂದುಲ್ಲೇರೆ ತೋಜುನಿಂದೆ ಪರೊಂದೆ ಒಳ್ಳೆ ಇತ್ತ ಪರ್ನಿ ಜಸ್ಟ್ ಇರ್ ಬಣ್ಣಗ ದೀನೆ ಪರ್ದು ಪರ್ಪೆ ಕೂಡ ಬರ್ಪೆ. ಬಸವರಾಜನ್ನೇ ಕನಕಗಿರಿ ನಮ್ಮ ಊರು. ಹೌದಾ? ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಬ್ರೋ. ನಮ್ಮ ಚಾನೆಲ್ಗೆ ಒಂದು ಹೀಗೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ? ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನನ್ನು, ನಿಮ್ಗೆ ಗೊತ್ತಿರ್ಬೋದು ಲೈವ್ಗೆ ಹೋಗೋದಾದರೆ. ಮತ್ತು ಹಾಗೇನು ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಹಾಕಿಬಿಡಿ. ನಿಮ್ಮ ಹೆಸರು ನೋಡುವಾಗ ಗೊತ್ತಾಗ್ತದೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಧನ್ಯವಾದಗಳು ಅಂತ ನಾನು ನಿಮಗೆ ಮೆಸೇಜ್ ಮಾಡ್ತೇನೆ ಆಯಿತಾ? ಮತ್ತು ಅಲ್ಲೆಲ್ಲ ಕೆಲವು ವಿಡಿಯೋ ಉಂಟು ನೋಡಿ ಸಪೋರ್ಟ್ ಮಾಡಿ. ಈರು ಕುಲೊಂದಿನ ಓಡೆಗೆ ಪೂರ ಪೋದು ಬರ್ಪಾರಿತ್ತೆ ಮನದಲ್ಲಿ ಅಂದು ಯಾನು ಕುಲೊಂದಿನ ಅಡನಿ ಊರಿಗೆ ಪೋಯೆ ಮಾಲ್ಡೀವ್ಸ್ ಪೋಯೆ ಬೊಕ್ಕ ನಮ್ಮ ದೇರದ ದುಬೈದ ಒಂಜಿ ಕೆನಲ್ಗೆ ಪೋಯೆ ದಾದೆ ಸ್ಪೆಷಲ್ ಕೋರಿ ಮೀನು ತಿಂಡರೆ ಅಂದಂದೆ ಇನಿ ಕೋರಿಲ ನೀರು ದೋಸೆ ಅಲ್ಲ ಮಂತದ ನನ್ನ ತಿನ್ನೋಡಿ ಮಧ್ಯಾಹ್ನ ಮಂತದೆ ನೀರು ದೋಸೆ ಎತ್ತ ಮನ್ಪೆರಂಡು ಅಂಚೆತ್ತೆ ಲೈವ್ ಇಂತ ಅದು ಬಡ ಒಂದು ಬೊಕ್ಕ ತಿನ್ಕಂದು ಬೊಕ್ಕ ಜಪ್ಪುನಾಗ ಲೇಟ್ ಆಪುನು. ಸೊ ಅಂತೆ ಎಂದು ಮಂತದ್ದು ಆಟ ಪುರ ತುದು ಕುಲ್ವೆ ಕೋಡೆಲ್ಲ ಒಂತೆ ಆಟ ತುದೆ ಓಕೆ ಎಡಿಟಿಂಗ್ಲ ಪುರ ಉಂಡು ಕೆಲವು ಉಂಡು. ಕುರ್ಚಿ ಸರಿಯಾಗಿ ಇಡಿ, ಕುರ್ಚಿ ಜಾರಿದ್ರೆ ಸೀದಾ ತಿಮಿಂಗಿಲ ಆಹಾರ ಹಾಕ್ತೀರ. ಹೌದು ಹೌದು ಮಾರೆ, ಅಲ್ಲಿ ದೊಡ್ಡ ದೊಡ್ಡದು ತಿಮಿಂಗಿಲ ಉಂಟು. ಅಂದರೆ ತಿಮಿಂಗಿಲ ಅಲ್ಲ, ನಾನು ಇದು ನೋಡಿದ್ದೆ, ಶಾರ್ಕ್ ನೋಡಿದ್ದೆ, ದೊಡ್ಡದಲ್ಲ ನನ್ನಷ್ಟು ದೊಡ್ಡದಿತ್ತು. ಅಂದೇ ಬಣದಲ್ಲಿ ಇರೇಗದಾದ್ರೆ ಸ್ಪೆಷಲ್ ಬ್ರೋ. ಶಾಂತಕ್ಕ ವನಸಾಂಡ್ ಬಣದಲ್ಲಿ ಅಂದೆ ಯಾರನ್ನ ಆಗಿಲ್ದವಳು ವನಸಾಂಡ್ಗೆ ಮಳ್ತೊಂದುಲ್ಲೆ ದುರ್ಗಸಿಸ್ ಇರ್ನ ಆಂಡಿ ಕೆನದಲ್ಲಿ. ಪ್ರಿಯಾಂಕನವರು ಬಂದೆ ನಾನು ಅಂತಿದ್ದಾರೆ. ಹಾಯ್ ಪ್ರಿಯಾಂಕನವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಹೇಗಿದ್ದೀರಿ ನೀವು? ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಏನು ಸ್ಪೆಷಲ್ ಅಂತಿದ್ದಾರೆ? ಸ್ಪೆಷಲ್ ಇವತ್ತು ನನಗೆ ಕೋಳಿ ಸುಕ್ಕ ಮತ್ತು ನೀರು ದೋಸೆ. ನಿಮ್ಗೆ ಎಂಥದ್ದು? ಎಂಕಲ ಕೋರಿ ಅನ್ನ ಅಂದೆ. ಓಕೆ ಸುಕ್ಕನ ರೆಸನೆ ಇನ್ನೀ ಮಾತ್ರ ಎಲ್ಲ ಕೋರಿ ಆಲ್ಮೋಸ್ಟ್ ಆಯ್ತು ಸಂಡೇ ಅದ.
ಎಲ್ಲ ಲೈವ್ ಮಲ್ಪುವೆ ಶಾಂತ ಸಿಸ್ ಕಾಂಡೆನಾ. ಓಕೆ ಓಕೆ ಏತು ಬರ್ತು ಬರ್ಪಾರ ಬೇಗ ಬರ್ಪಾರ ಹೆಣ್ಮರೆಗೆ ಬರ್ಪಾರ ಈರು ಓಲು ಶಾರ್ಕ್ ಮೇರೆ ಇರು ಅಂಜಲ್ ಲೆಕ್ಕ ಉಳ್ಳ. ಅಯ್ಯೋ ದೇವರೇ ಇರೊಂಜಿ ಪಾಡುವಾರ ಮಾಡ್ರಿ ಹೆಂಗೆ ಸತ್ಯ. ಆಯ್ ಪ್ರಿಯಾಂಕ ಆಯ್ ಶಾಂತ ಸಿಸ್ ಬರೋದು ಶಾಂತಕ್ಕ ನಿಂಗೆ ಎಂತ ನಿಂಗ್ಲಿಕ್ಕಿಗೆ ಎಂತ ಇದ್ದಾರೆ ಸಾಗರನ್ನ ನವೀನನ್ನ ಎನ್ನ ಆಟಿದ ಕೂಟದ ಕೊಟ್ಟಿಗೆ ಮುಗಿದಂಡಿ ಕೇರಂದುಲೇರು ಇರ್ನ ಎನ್ನಗ ಅವು ಮುಗಿದಂಡಿ ಆನೆ ತಿಂತೆಂಕುಳು ಸೂಪರ್ ಆತನ ಮಾತ್ರ ಶಾಂತಕ್ಕ ಹೋಗಿ ದುರ್ಗಾ ಸಿಸ್ ಬರೋದು ಜೀವನನ್ನೇ ಸುಕ್ಕಲ ಉಂಡು ರೇಸಲ ಉಂಡಿ ಒಳಂದುಲೇರು. ಓ ಅಂದೆ ರೆಡ್ಲ ಉಂಡಾ. ಓಕೆ ಓಕೆ ಪ್ರಿಯಾಂಕ ನಿಮಗೆ ಹೇಳಿ ನೀವು ನಗ್ತೀರಿ, ನಮಗೂ ಹೇಳಿ ನೀವು ನಗ್ತೀರಿ. ಅದು ಯಾಕೆ ನಕ್ಕಿದ್ದು ಗೊತ್ತುಂಟಾ? ನಾನು ಅವ್ರ ಹತ್ರ ಹೇಳಿದೆ, ನಾನು ಶಾರ್ಕ್ ನೋಡಿದ್ದೇನೆ ನನ್ನಷ್ಟು ದೊಡ್ಡದಿತ್ತು ಅಂತ ಹೇಳಿದೆ. ಅವರು ಅದಕ್ಕೆ ಹೇಳುವುದು ನೀವು ಶಾರ್ಕ್ ಅಲ್ಲ, ನೀವು ಇದು ಎಂತ ಕಿಂಗ್ ಫಿಶ್ ಮೀನು ಉಂಟಲ್ಲ ಅದು ಅಂತ. ಅದು ನಾವು ತುಳುವಲ್ಲಿ ಹೇಳುವಾಗ ಉಂಟಲ್ಲ ಸ್ವಲ್ಪ ನಗು ಜಾಸ್ತಿ ಬರ್ತದೆ, ಕನ್ನಡಕ್ಕೆ ಅನುವಾದ ಮಾಡುವಾಗ ಅಷ್ಟು ಬರಲ್ಲ. ದುರ್ಗಸಿ ಸಾಯಿ ಮಾಡೋದಿಲ್ಲೇರು ಶಾಂತಕ್ಕ ದಾಲ್ ರೈಸ್ ಚಿಕನ್ ಕಬಾಬ್ ಫಿಶ್ ಸಾಗರ್ ಬ್ರೋ ಮಾಡೋದಿಲ್ಲೇರು ಒಮ್ಮೆ ಅಷ್ಟು ಐಟಮ್ ಮಾಡಿದ್ರ. ಹೌದೌದು ಅವರು ಯಾವಾಗಲೂ ತುಂಬ ಐಟಮ್ ಮಾಡ್ತಾರೆ. ಯಾರು ಶಾಂತಕ್ಕ ದಾಲ್ ರೈಸ್ ಚಿಕನ್ ಕಬಾಬು ಮತ್ತೊಂದು ಮೀನು ಫ್ರೈ, ಅದು ಜಾಸ್ತಿ ಐಟಮ್ ಅಲ್ಲ, 3 ಐಟಮ್ ಅಲ್ಲ. ನಮ್ಮ ಇವರು ಪ್ರಿಯಾಂಕನವ್ರದ್ದು ಒಮ್ಮೊಮ್ಮೆ ಇಷ್ಟುದ್ದಲ್ಲಿ ಇಷ್ಟ ಇರ್ತದೆ ಅವ್ರದ್ದು. ಹಾಯ್ ಪ್ರಿಯಾಂಕಾ ಸಿಸ್ ಅಂತಿದ್ದಾರೆ, ಪ್ರಿಯಾಂಕನವರು ಹಾ ಅಂತಿದ್ದಾರೆ. ಸೊ ಅರ್ಥ ಆಯ್ತಾ ನಿಮಗೆ? ನಗು ಬಂತ? ಅದು ನಿಮಗೆ ನಗು ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಅದು ಪಂಚ್ ಉಂಟಲ್ಲ ತುಳುವಲ್ಲಿ ಉಂಟು, ಪಂಚ್ ಸಿಗುವುದೇ ತುಳುವಲ್ಲಿ, ಕನ್ನಡದ ಪಂಚ್ ಅಲ್ಲ, ಅದು ತುಳು ಪಂಚು. ಅದು ಅವರು ಅದು ಕರೆಕ್ಟ್ ಟೈಮ್ಗೆ ಪಂಚ್ ಹೊಡೆದ್ರಲ್ಲ ಅದು ಪಂಚ್ ಆಗ್ತದೆ. ಪೋಪೆರ ಅಂದಿತ್ತೆ ಮಾರಕ್ಕೆ ಬೆಂಚಿನ ಪಾತೆ. ಈಗ ಮತ್ತೆ ಕೇಳಬೇಡಿ ಏನು ತುಳುವಲ್ಲಿ ಹೇಳಿದಂತ ಆಯ್ತಾ. ಉಡುಪಿಯ ಕಾಪುವಿನಲ್ಲಿ ಟೆಂಪೋ ಪಲ್ಟಿ 5 ಕಾರ್ಮಿಕರ ಸಾವು ಅಂದ ಮಾರ್ರೆ. ಅಂದ ದುರ್ಗಸಿಸ್ ಇರಗದಾದೆ ದುರ್ಗಸಿಸ್ ಬರಂದುಲ್ಲೇರು ಇನ್ಮೇಲೆ ಪಾಪ ಶಾಂತಕ್ಕ 2-3 ಸತಿ ಪಂಡೇರಿ ಯಾರಿಗೆ ಈ ಮೆಸೇಜ್ ತೂಪು ಜರ ಅಂದು ಅರೆಗೆ ಕೋರಿಗೆ ನಮಗೆ ಮುದ್ದೆ ಆ್ಯಂಡ್ ರೈಸ್ ಆ್ಯಂಡ್ ಚಿಕನ್ ಸಾರು ಆ್ಯಂಡ್ ಪೆಪ್ಪರ್ ಡ್ರೈ. ವಾವ್, ಸಾಗರ್ ಅವರೇ ಆಲ್ವೇಸ್ ವೆಲ್ಕಮ್ ಅಂತಿದ್ದಾರೆ. ಹೌದು, ಅಯ್ಯೋ ದೇವರೇ. ಮನೆಯಲ್ಲಿ ಮಾಡಿದ್ದೆ ಹೋಟೆಲ್ದ, ಅವರು ಮನೆಯಲ್ಲೇ ಮಾಡೋದು. ಯಾನ್ ಅಗೇಲಗೆ ಪೋದು ಬರೋದಿಲ್ಲ ಶಾಂತ ಸಿಸ್ ಅವಳು ಹೊಣ ಸಾಂಡ್ ಬರೋದಿಲ್ಲ ಬೊಕ್ಕ ಮನೆಯಲ್ಲಿ ಮಾಡಿದ್ದ ಹೋಟೆಲಿದ್ದ ಅಂತಿದ್ದಾರೆ. ನವೀನನ್ನ ಶಾಂತಕ್ಕ ಪಿನ್ ಮಲ್ಪುಳಿ ದಾಲ್ ರೈಸ್ ಕೋರಿಸ್ಕೊ ಪಾಪ ಅಂತ ಪ್ರೈ ಅಡೆಗೆ ಡಿಸ್ಪ್ಲೇ ತೋಜುಂಡು ಬೊಕ್ಕ ಅವನೊಂದು ಶಾಂತಕ್ಕ ಅಂದೆ ದುರ್ಗಾ ಸಿಸ್ ಬರೋದಿಲ್ಲ ಸಾಗರ ಶಾರ್ಜಾ ಸಿಸ್ ಅತ್ತೆ ಶಾಂತ ಸಿಸ್ ಸಾರಿ. ಅಯ್ಯೋ ದೇವ. ವಾವ್ ಸೂಪರ್ ಪ್ರಿಯಾಂಕ ಅಕ್ಕ ಅಂತಿದ್ದಾರೆ. ಚಂದ್ರಾವತಿ ಅಕ್ಕ ಬರ್ತೀರಿ. ಹಾಯ್ ಚಂದ್ರಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು ವನಸಾಡೆ ದಾದ ಸ್ಪೆಷಲ್ ಇರೇಗ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಕೇಶವ್ ಬ್ರೋ ಮಾಡೋದು ಶಾಂತಕ್ಕ. ನನಗೇನು ಜೀರಿ ಇರಲ್ಲ ಅರಡ, ನನಗೇನು ಜೀರ ನನ್ನ ಯಾನೆ ಪನ್ಪೆ ದಾಲ್ ರೈಸ್ ಚಿಕನ್ ಕಬಾಬು ಬೊಕ್ಕ ಮೀನ್ ಫ್ರೈ ಅಂತ. ಪ್ರಿಯಾಂಕನವರು ಸ್ಕಿಪ್ ಅಂತಿದ್ದಾರೆ. ಸಾಗರ್ ಅವರೇ ಹೋಟೆಲ್ ಹೌದು, ನಮ್ಮ ಮನೆ ಮಿನಿ ಹೋಟೆಲ್ ಅದು ಕರೆಕ್ಟ್, ಅವ್ರು ಯಾವಾಗಲೂ ಅಷ್ಟೇ ಹೇಳ್ತಾರೆ.
ಎನ್ನ ನನ ಮಲ್ಪೊಡು ಆತೆ ಪಣೊಂದುಲ್ಲೆರ್ ಓ ಅಂದೆ ಎಂಕ್ಲ ನನ ಆವಡಿ ಎನ್ನ ಕೋರಿ ಸುಕ್ಕ ಉಂಡು ಮಧ್ಯಾಹ್ನದ ನನ್ನ ನೀರು ದೋಸೆ ಮನ್ಪೇರು ಉಂಡು ಆತೆ ದೋಸೆ ಫ್ರಿಜ್ ಇಡಿತ್ತೇನೆ ಬಂದ ಅಂಚ ಅವನು ಪಿದೆದು ಎತ್ತದಿತ್ತೆ ನಾನು ಅಂತ ಕೊಡ್ತಾ ಬೊಕ್ಕ ಕಾಯ್ತು ತಿನ್ಪಿನಿ ಇಂತ ಇಲ್ಲಂತ ಲೇಟ್ ಜಿಪ್ಪುನದ ಅಂಚ ಬೇಗ ತಿಂದ ಬಡ ಬೊಕ್ಕಲ್ಲ ನಿದ್ರೆ ಆರ್ಪಿ ಜೈಕ್ ಬಿಡೋದು. ಸರಿ ಬಾಯ್, ಗುಡ್ ನೈಟ್ ಪಣೊಂದುಲ್ಲೆರ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹಾಗೆಯೇ ಬರ್ತಾ ಇದ್ದು ಲೈವ್ಗೂ ಸಪೋರ್ಟ್ ಮಾಡ್ತಾ ಇರಿ ಮತ್ತು ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಟೈಮ್ ಸಿಕ್ಕಾಗೆಲ್ಲ. ಸಂಪು ಬಂದಿದ್ದರು, ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಿದರು. ಈಗ ಅವರು ಬೇರೆ ಒಂದು ಅವರ ಅಕ್ಕನ ಲೈವ್ಗೆ ಹೋಗಿದ್ದಾರೆ. ಕೇಶವನ್ನ ಬೊಕ್ಕ ಏತಿ ಎಂಕ್ಳಿಗೆ ಬಾಯ್ಡು ನೀರು ಬರ್ಪವನು ಈರು ಹೊಟ್ಟೆಂಡು ಹಿರಿಯಕ್ಕೆ ದಾದೆ ಬಾಯ್ಡು ಅವಳು ಸ್ಪೆಷಲ್ ಐಟಮ್ ತಿಕ್ಕುಜೇರಿಗೆ ಸ್ಪೆಷಲ್ ದಾಲಜ್ಜಿ ಉಪ್ಪಡು ಪಚ್ಚಿರು ಕಡಲೆ ಅಂದೆ ಅವು ಮೇಯ್ನ್ ಸ್ಪೆಷಲಿ ಉಪ್ಪಡು ಪಚ್ಚಿರು ಕಡಲೆ ಅವಕ್ಕೆ ಸ್ಪೆಷಲ್ ಪಂಪಿನಿ. ಕೋರಿ ತುಳಿ ನಮ್ಮ ಏಪಲ ತಿನ್ನೊಂದು ಉಪ್ಪಡ ಚಿಲ್ಪ್ರ ಅಪರೂಪ ಆಪನು. ನೀರು ದೋಸೆ ಕೋರಿ ಸುಕ್ಕ ಓ ಅಂದೆ ನೀರು ದೋಸೆ ಕೋರಿ ಸುಕ್ಕನಾ? ಓಕೆ ಓಕೆ ನನ್ನ ಪನ್ಪುಜ ನಾವೇ ಯಾನು ಶಾಂತ ಅಕ್ಕ ಪನ್ನಿಂದೆಂತೆ ಅವು ಯಾನ್ ಮಂತ್ ದಿನ ಪೂರ ಯಾನು ವ್ಲಾಗ್ ಮಂತದೆ ಅವನು ಪಾಡುವೆ ತೂಲೆ ವ್ಲಾಗಡ್ ಉಂಡವು ಪೂರ ಕಾಂಡೆಡ್ದು ಬಯ್ಯ ಮುಟ್ಟದಾದ ಮಂತದೆ ಏನೊಂದು ವ್ಲಾಗ್ ಮಂತದೆ ಅವು ಎಡಿಟ್ ಆತಿಜಿ ಎಡಿಟ್ ಆಯ್ಬೇಕ ಪಾಡುವೆ ಪಾಡ್ನೆ ಪೂರ ತೂಲೆ ಅವೆ ಅನ್ನ ಯಾಲ್ಲ ಲೈವ್ ಬತ್ತೆ ಪ್ಲೀಸ್ ಸಪೋರ್ಟ್ ಮಲ್ಪ್ಲೆ. ಓಕೆ ಓಕೆ ಇರ್ ಬಲೆ ಲೈವ್ ಬಲೆ ಅಂತ ತೂಪೆ ಓಲ್ಲ ಮುಲ್ಪ ನೆಟ್ವರ್ಕ್ ತಿಕ್ಕುಜಿ ಅಂದೆ. ಓಕೆ ಓಕೆ ಅಂದೆ ಊರುಡೋರ ಸಮಸ್ಯೆ ಒಪ್ಪುಂಡು ಕರೆಕ್ಟ್. ಕಾಡು ನೋಡಬಹುದೇ ಕವಿತೆಯೊಳಗೆ ಬಂದೆ ಮಾಯವಾದಳು ಅವಳು ಮಾತನಾಡದೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಸಮಾನೆ ಎಲ್ಲಿಂದ ಬಂದೆ ಎಲ್ಲ ಸಮ್ಮಾನೆ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಅಣ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯು ಆಲ್ಸೋ ವೇದಾವತಿ ಅಕ್ಕ ಇರ್ಲ ಹಿಂಗೆ ಸಪೋರ್ಟ್ ಮನ್ಪೋರತಿ ಸಾಗರ ಹಾಯ್ ಪಣಂದುಲ್ಲೇರು ಬೊಕ್ಕ ಮುರಣಿ ಪೋದಿತ್ತೆ ಯಾನ್ ನೀ ಹಾಕನ ಲೈವ್ ಅಂದೆ. ಓಕೆ 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 ಸಂಪತ್ ನಿಜನಲ್ಪ ಆರೆ ಕೇಂದ್ರಿ ಇರ್ನ ಬೊಕ್ಕ ಸಂಪತ್ನ ದಾದ ಲಡೆಯಿಂದ ಅಂದೆ ಅವು ಅರೆಗೆಂಚ ಗೊತ್ತಾಯ್ನಿ ಮಾರ್ರೆ ಅರೆಲ್ಲ ಲೈವ್ ತೂ ಅಂತೀರ ನಮ್ಮನು ಪಾತೇರ್ನಾಗ ಶಾಂತಕ್ಕ ಪಿನ್ ಮಲ್ಪನಾಗ ಬಲ್ತೀರ್ ಮನೊಂದು ರಿಜಿಜಿ ಯಾರು ಪೋಪುಜೇರು ಉಳ್ಳೇರು ಯಾರು ಪಂಡ ನೀ ಬಿಗ್ ಬಾಸ್ ಅತೆ ಇನ್ನು ಬಿಗ್ ಬಾಸ್ ಹಿಡಿದು ಅದನ್ನ ಎಲಿಮಿನೇಷನ್ ಅವು ಪುರಪ್ಪುಡದ ಅಂಚ ಯಾನ್ ಪಂಡೆ ಎಂಕ್ ಗೊತ್ತೇ ಇಜ್ಜಿ ಮಾರ್ರೆ ಅರೆಗ್ ನೆರ್ನಿ ಯಾನ್ ಏರೆಗ್ಲ ನೆರ್ಪುಜಿ ಕುಶಾಲ್ ಮಲ್ಪು ಯಾರು ತಪ್ಪು ಅರ್ಥ ಮಲ್ತೊಂದೇರು ಪಂಡೆ ಯಾನ್ ಪಂಡೆ ಎಂಕ್ ಗೊತ್ತೇ ಇಜ್ಜಿ ಮಾರ್ರೆ ಅರೆಗ್ ನೆರ್ನಿ ಯಾನ್ ಏರೆಗ್ಲ ನೆರ್ಪುಜಿ ಕುಶಾಲ್ ಮಲ್ಪು ಯಾರು ತಪ್ಪು ಅರ್ಥ ಮಲ್ತೊಂದೇರು ಅಂದು ಪಂಡೆ ಓ ಅಂದೆ. ಓಕೆ 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 ಓಕೆ
ದುರ್ಗಕ್ಕ ಸಾಗರ್ ಇರ್ನ ಲೈವುಡ್ ಯಾನು ಸಂಪತ್ತನ್ನಾಗ ನೆರ್ನಿಗೆ ಅರ್ನ ಲೈವುಡ್ ಅಂದಂದು ಅರ್ನ ಲೈವುಡ್ ಇರ್ ದಾದನ ನೆರ್ತಿನ ದಾದನ್ ಗೊತ್ತಿಜ್ಜಿ ಎಂಕ್ಲ ಸರಿಕಟ್ಟು ದಾದಂದು ಗೊತ್ತಾಯ್ತು ದಾದ ಪಂತಾರ ದಾದ ಲಲಲಾಲಲ ಬಂಜಿಗು ಆ ಒಂದೇ ಪೋಪುಂಡು ಪನ್ನಿಗೆ ಬಂಜಿಗು ಆ ಒಂದೇ ಪೋಪುಂಡು ಬಂಜಿಗೆ ಆ ಒಂದೇ ಪೋಪುಂಡು ಅಂಚ ಮಂಡದಾದಿ ಬಂಜಿಗೆ ಆ ಒಂದೇ ಪೋಪುಂಡು ಬಂಜಿಗೆ ಆ ಒಂದೇ ಪಂಡ ತಿಂದಿನದಲ್ಲ ಬಂಜಿಗೆ ಆಪುಜಿ ಅಂಚನ ಅರ್ಥ ಆಯ್ತಾ ಅವು ಏನು ಕುಸಲ್ಗೆ ಪಂದಿಪ್ಪುವೆ ಅಂದೆ ಓಕೆ ಅಣ್ಣ ಒಲ್ಲ ಅಲ್ಲ 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 ಈ ಪಲ್ನೆ ಅವೇಂಜಿನೆ ಓಲಲ್ಲ ಒಲಲ್ಲೋ ಒಲಲ್ಲ ಒಲಲ್ಲ ಓ ಅವ್ವ ಗೊತ್ತು ಜಿಂಕ್ ಉಲಲ್ಲ ಉಲಲ್ಲ ಓ ಉಲಲ್ಲ ಉಲಲ್ಲ ಓ ಕೋರಿಂದು ಪಂಡಿನೆಕ್ ಓ ಅಂದ ಓಕೆ ಓಕೆ ಸೆಟ್ ದಿನಕರಣ್ಣ ಬರ್ತೀರಾ ಹಾಯ್ ದಿನಕರಣ್ಣ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಮನಸ್ಪುರಾಂಡೆ ದಾದಿ ಸ್ಪೆಷಲ್ ಇರೆಗ್ ಎಕಷ್ಟಕ್ಕೆ ಅವೇ ಪನಂದಿರ ಗೊತ್ತುಜ್ಜಿ ಬಂಜಿಗ ಒಂದೇ ಪೋಪುಡು ಪಂಡೆಗೆ ಅನು ಅಂದೆ ಇಟ್ಟು ದಾದ ಎರಡು ಮಲ್ಲ ಮನಸ್ಸು ಮಲ್ತೊಂದಿತ್ತೆ ಕೇಶವಬ್ರು ಪನಂದ್ರೆ ಅಂದ ಓಕೆ ಓಕೆ ಮಲ್ಯ ಅನ್ನ ಒಲಲ್ಲ ಮಲ್ಯ ಅನ್ನ ಒಲಲ್ಲ ಒಲಲ್ಲ ಓ ಲೋ ಕೇಶವನ ನವೀನನ್ನ ಇರ್ನ ಫೋನು ಆತಲ ಎಡ್ಡೆ ಇಜ್ಜೆ ಇರ್ನ ಅಕ್ಕ ಮೋನೆಗೆ ಉಬ್ಬಿಯರೆ ಪನ್ಪೇರು ಅಕ್ಕ ಮೋನೆಗೆ ಉಬ್ಬಿಯರೆ ಪನ್ಪೇರು ನವೀನನ್ನ ಇರ್ನ ಮೋನೆ ಆತಲ ಎಡ್ಡೆ ಇಜ್ಜೆ ಇರ್ನ ಅಕ್ಕ ಮೋನೆಗೆ ಉಬ್ಬಿಯರೆ ಪನ್ಪೇರು ಅವು ಗೊತ್ತಾಯ್ಜಿ ಎಂಚಿನ ಅಂದು ಆರು ಅಂಚಿನ ಸಾಗರ್ ಬ್ರೋ ಬಂಡೇರು ದಿನಕರಣ್ಣೆ ಮನಸ್ಸು ಆತಂಡು ಚಿಕನ್ ಚಪಾತಿ ಓ ಅಂದೆ ಎಂಕ್ ಚಿಕನ್ ಸುಕ್ಕ ಬಕ್ಕ ನೀರು ದೋಸೆ ಆತಜಿ ನನ್ನ ಅವಳು ಸಪೋರ್ಟ್ ಮೆಸೇಜ್ ಉಗಿರಿ ಮುಗಕ್ಕೆ ಇರೇನದಾದು ಸ್ಪೆಷಲ್ ಇರ್ಕೇನಿರ್ದು ಮೇ ಪಂಡೆ ಎಂಕ್ ಕೋರಿ ಸುಕ್ಕ ಮತ್ತೆರಡು ಮಂತದೆ ಬೊಕ್ಕ ಒಂದು ನೀರು ದೋಸೆ ಯಾನೆ ಮಲ್ತೀನಿ ಅವು ಲೈವ್ ವೀಡಿಯೋ ಪಾಡುವೇನು ವೀಡಿಯೋ ಮಲ್ತದೆ ಆಯ್ತಲ್ಲ ಪುರ ಮನ್ಪುಣ ಪುರ ತಿಂಪಿನ ವಿಷಯ ಹಿಡಿದಲ್ಲ ಕುಸಲ್ ಮಲ್ಪುವೆ ಯಾನು ಅವೇನು ಆರು ಮಲ್ಲ ಮಲ್ತೀರ ಅಂದೆ ಅವರ ರಾಪುಂಡಿ ಆಗಿ ದಾದ ಅನ್ಪೇರು ಲಾಪುಜಿ ನಮ್ಮ ಅಡ್ಜಸ್ಟ್ಮೆಂಟ್ ಒಂದು ಪೋಪಿನ ಆತೆ ಕೆಲವೊಂದು ವಿಷಯ ತರೆಕ್ಲದೆ ತೊಂದರೆ ಇಲ್ಲಿ ಮನಸ್ಸಿಗ್ಲದೆ ತೊಂದರೆ ಇಲ್ಲಿ ಅಪ್ಪ ನಮ್ಮ ಸರಿ ಆಪು ಅಪ್ಪಾಗ ನಂಗೆ ಬೇಜಾರು ಆಪುಚಿ ಆಮ್ ಐ ರೈಟ್ ಸಪೋರ್ಟ್ ಮಾಡ್ತಾ ಇದ್ದೀರಿ ನಮ್ಮ ಮೆಸೇಜ್ ಉಗಿರಿ ಮುಖಕ್ಕೆ ಅಂತ ಉಗಿರಿ ಮುಖಕ್ಕಿಂದ ಉಕ್ಕವನ್ಯ ಕೇಶವನ್ಯ ಓಕೆ 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 ಆಶಿ ಬರ್ತೀರಿ ಆಶಿ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಮನಸ್ಪುರಾಂಡೆ ದಾದಿ ಸ್ಪೆಷಲ್ ಎಲ್ಲ ಶಾಲೆ ಜೀರೆಗ್ ಆಯ್ಕೆ ನನ್ನ ಯಾನು ಅಂಚಿನಕ್ಕೆ ಜಾಸ್ತಿ ಪಾತ್ರೆ ಪೋಪುಜಿ ಬಂದಿರು ಅಂದೆ ಓಕೆ 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 ನೋ ಪ್ರಾಬ್ಲಮ್ ದುರ್ಗಾ ಸಿಸ್ ಜಂಪ್ ಪಣ್ಣದೇರು ದುರ್ಗಾ ಸಿಸ್ ಇಜ್ಜಿ ಯಾರು ಪಂಡೇರಿ ನಾನು ಮ್ಯೂಟ್ ಸಪೋರ್ಟ್ ದೀಪಿನಿ ಪಂಡೇರು ಗಾಡಿ ಉಳ್ಳೆ ಪಂಡದು ಸೊ ನೋ ಪ್ರಾಬ್ಲಮ್ ಎಲ್ಲ ಕಾಂಡ ಯಾರನೊಟ್ಟಿಗೆ ತಿಕ್ಕ ಲೈವ್ಡ್ ಮನಸ್ಸಾಂಡು ಶಾಂತಕ್ಕ ನೋಡೆಲ್ಸ್ ಪಣ್ಣದಿಲ್ಲೇರು ಮದುವೆ ಆದ ಪೋಪಿನೆನ್ನ ಒರ್ತಿ ತಂಗಡಿ ಕಂಡನ್ನೆಟ್ಟು ಬದುಕೋಡೆಂಚ ಪನ್ಪೆಕೆ ನೋಡಿ ಮದುವೆ ಆದ ಪೋಪಿನೆನ್ನ ಒರ್ತಿ ತಂಗಡಿ ಕಂಡನ್ನೆಟ್ಟು ಬದುಕೋಡೆಂಚ ಪನ್ಪೆಕೆ ನೋಡಿ ರಾತ್ರಿ ಪಗಲು ಕಂಡನ್ಯಾಡ ಪಂಡು ಕೋರೊಂದು ಆಮಿ ತಮ್ಮಲೆ ಎದುರು ಪೋಡಿನ ನಾಟಕ ಮಲ್ಪಾಡ ರಾತ್ರಿ ಪಗಲು ಕಂಡನ್ಯಾಡ ಪಂಡು ಕೋರೊಂದು ಮಾಮಿ ತಮ್ಮಲೆ ಎದುರು ಪೋಡಿನ ನಾಟಕ ಮಲ್ಪಾಡ ಎಲ್ಲೆ ಬರ್ಪಿಯ ಪತ್ತನು ದುಂಬರನೆಂತೊಲ್ಲ
ಎಲ್ಲೆ ಬರ್ಪಿಯ ಪತ್ತನು ದುಂಬರನೆಂತೊನ್ನ ಅಪಗ ನಿನ್ನ ಜೋಕುಲ್ ನಿಕ್ಕು ಇಂಚ ಮಲ್ತಿರ್ಡ ಮದಿಮೆ ಆದ ಪೋಪಿ ನನ್ನ ಬರ್ತಿ ತಂಗಡಿ ಕಂಡನ್ಯುಟ್ಟು ಬದ್ಕೋಡಿಂಚ ಪನ್ಪೆಕ್ಕೆ ನೋಡಿ. ಓ ಶೀಲಾವತಿ ಕೋಪಡು ಮೆಸೇಜ್ ಮಾಡೋದು ಸಾರಿ ನಿದ್ರೆ ಬರ್ಪುಂಡು ಮಾಡೋದು ಕೋರಿ ನಿದ್ರೆ ಬರ್ಪುಡು ಕೋರಿಗೆ ನಿದ್ರೆ ಅರ್ಪುಂಡು ಯಾತೀರ್ ಕೋರಿಡು ಮನಸ್ಸು ಅಂತಾರ ಎಂಕ್ಲ ಕೋರಿ ಬೊಕ್ಕ ಅಂದು ನಮ್ಮ ನೀರು ದೋಸೆ ಅವೇ ಇದು ಬೇಗ ಆತು ಕೋಪಡು ಪುಣಿ ಎಪ್ಪತ್ತುಂಡಲ್ಲ. ಅಮ್ಮ ನೆರ್ಪೇರ ಪಪ್ಪ ನೆರ್ಪೇರ ಮೊಬೈಲ್ ಕೊರ್ಪುಂಜಾರ ಅಂಚನ ಜೋಕ್ಲಿ ಮೊಬೈಲ್ ಕೊರ್ರೆಲ್ಲ ಬಲ್ಲಿ ಯಾನ ಆಲ್ರೆಡಿ ಸ್ಟ್ರಿಕ್ಟ್ ಬಂತದೆ ಎನ್ನ ಮಗಲೆಗೆಲ್ಲ ಮೊಬೈಲ್ ಜಾಸ್ತಿ ಕೊರ್ರೆಜ್ಜಿ ಜೋಕ್ಲಿ ಟಿವಿಲ 1 ಗಂಟೆ ಮಾತ್ರ ಜಾಸ್ತಿ ಇಚ್ಚಿ. ಶಾಂತಕ್ಕಾಗ ಪಣ್ಯ ಅವು ನವೀನನ್ನ ಸಾಂಗ್ ಅತ್ತ ಅವು ಒಂಜಿ ತುಳು ಪದ್ಯ ನೆನಪಾಣೆ ಇಂಕ ಅವು ದುಂಬು ಎನ್ನ ತಂಗಾಡಿ ಬಂದು ಒಂಜಿ ಕ್ಯಾಸೆಟ್ ಬತ್ತಿತ್ತುಂಡು ಮಸ್ತ್ ವರ್ಷದ ದುಂಬು ಅಪ್ಪಾಗ ಇತ್ತೆ ಅವು ಆಯ್ತವ ಲಿರಿಕ್ಸೇ ತಿಕ್ಕೊಂದು ಜೀವ ಅಲ್ಲ ಎಂಕ ಕೆಲವು ನೆನಪುಂಡು ಆತ ಅರ್ಧ ನೆನಪುಂಡು 4 ಪದ್ಯ 5 ಪದ್ಯ ಎತ್ತು ನೈಟ್ ಸ್ಪೆಷಲ್ ಕೋರಿ ಎಂಕ್ ನಿದ್ರೆ ಬರ್ಪುಂಡು ಅಂದ ಸ್ಪೆಷಲ್ ಕೋರಿ ಎಂಕ್ ನಿದ್ರೆ ಬರ್ಪುಂಡು. ಓಕೆ ನೋ ಪ್ರಾಬ್ಲಮ್ ಜೆಪ್ಲೆ ಗುಡ್ ನೈಟ್ ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬತ್ತದೊಂದು ಲೈಕ್ ಕೊರಿ ಯಾರತ್ತ ಅವೇ ಮಲ್ಲ ಖುಷಿ ಎಂಕ್ಲಿಗೆ ಬದ್ಲಾಪುರಡು ಈರು ಓಲು ಕೇಶವ್ ಬ್ರೋ ಶಾಂತ ಅಂದೇಟಿ ನಮ್ಮ ಕಾಂದಿವಿಲಿಡು ಪಂಡಿರಾರು ಆಲ್ರೆಡಿ. ಮೊಬೈಲ್ ನೋಡಿದರೆ ನಿದ್ರೆ ಬರುವುದಿಲ್ಲ. ಹೌದೌದು ನನಗೆ ಸಹ ಹಾಗೆ. ನಾನೀಗ ಲೈವ್ ಎಲ್ಲ ಮಾಡ್ತೇನಲ್ಲ ಮತ್ತು ನನಗೆ 1 ಗಂಟೆ ನಿದ್ರೆ ಬರಲ್ಲ. ಅದು ಏನೋ ಒಂದು ಕೆಮಿಕಲ್ ರಿಲೀಸ್ ಆಗ್ತಂತೆ ನಮಗೆ ಎಂಥದ್ದು ಒಂದು ಹೇಳ್ತಾರೆ ಮಾರೆ ನನಗೆ ಗೊತ್ತೇ. ಇದು ಮೊನ್ನೆ ಕೇಳಿದೆ ಯಾರೋ ಹೇಳುವಾಗ ಒಂದು ಡೊಫೋಮಿನ್ ಅದಲ್ಲ ಡೊಫೋಮಿನ್ ಅಲ್ಲ ಮೊಬೈಲ್ ವಾಚಿಂಗ್ ಇಂಜಿನ್ ಟ್ರಿಗರ್ ರಿಲೀಸ್ ಹಾರ್ಮೋನ್ಸ್ ಆನ್ ದ ಬಾಡಿ ಪ್ರೈಮರಿ ಡೊಪಮಿನ್ ಆ್ಯಂಡ್ ಕೊರ್ಟಿಸಾಲ್ ಗೊತ್ತು ಜರ ನಂದು ಸರಿ ಗೊತ್ತು ಜೈತ ಬಗ್ಗೆ. ಬದ್ಲಾಪುರು ಎನ್ನ ತಂಗಿ ಅಂದೆ ಇನ್ನ ತಂಗಿ ಒಳ್ಳೆಯ ಬದ್ಲಾಪುರು ಮಾತೆಲ್ಲ ಕೋರಿ ತಿಂತೀನಿ ನಾನು ಮಾತ್ರ ನೂಡಲ್ಸ್ ತಿನ್ನಿ ಅಂದ್ರೆ ಲೈಟ್ ಕೋರಿ ಪಾಡ್ದುಪ್ಪೇರತ್ತೆ. ಶಾಂತಕ್ಕ ದಾನೆ ಕೋರಿ ಜಂಡ್ ಸಾಗರ್ ಬ್ರೋಕೆನಲ್ಲಿ ತುಳು ಮಾತನಾಡಿ ನನ್ನ ಕನ್ನಡದಲ್ಲಿ ಮೆಸೇಜ್ ಆಗ್ತೇನೆ. ಹೌದಾ ತುಳು ಪಾತಿರ ಓಕೆ ಯಾನು ತುಳು ಪಾತಿರ್ಲಿ ಯಾನು ಕನ್ನಡ ಮೆಸೇಜ್ ಮಾಡೋದಿಲ್ಲ ಕೂಡ ಕೆಂಪಾನ ಮೋನೆ ದಾದಾಂಡು ಬಸಲೆ ಕಜಿಪು ತಿಂಡೊಂದು ಬತ್ತಾಳಮ್ಮ ಮುಳು ಬಿಸಲೆ ಮಾಯಿ ಮಂತೊಂದೆನನು ತೂಪಾಲಮ್ಮ ಬಸಲೆ ಕಜಿಪು ತಿಂಡೊಂದು ಬತ್ತಾಳಮ್ಮ ಮೊಳು ಬಿಸಲೆ ಬಾಯಿ ಮಂತೊಂದೆನನು ತೂಪಾಲಮ್ಮ ಅನ್ನು ನಮದಿಮಲು ದಾಮುನ ಮರ್ಮಲು ಇದು ಬಗ್ಗೆ ನಂಗೆ ಗೊತ್ತುಚ್ಚಿ ಒಂಜಿ ತತ್ತಂದ ಅದನ್ನು ಮೂಜಿ ಇವೆರಡುಂಡು ಅನ್ನು ಮದಿಮಲು ದಾಮುನ ಮರ್ಮಲು ಅದನ್ನು ಉಂಡು ಒಂಚಿ ದುಂಬುದ ನಾಟಕದ ಪದ್ಯ ದುಂಬುದತ್ತು ಇತ್ತೆಲ್ಲ ಒಪ್ಪು ಇತ್ತೆ ನಾಟಕ ತೂವಂದು 8 ವರ್ಷ ಅನ್ ಬಂಡ ಬಾಂಬೆ ಡುಪ್ಪನ ತೂವಂತೆ ನಾಟಕ ಬೊಳ್ಳಿ ಬೊಲ್ಪು ಮೂಡುಂಡು ಏಲೂರ್ದ ಗ್ರಾಮೊಡು ಬಂಗಾರ್ದ ಸಿಂಗಾರ್ದ ಸಿರಿ ಸರಪಾಡಿ ಮಾದೇವಿ ದಾದಿ ಫುಲ್ಲು ಬಲ್ಲೆ ಸಾಂಗ್ ಮಾಡೋದು ಗೊತ್ತಿಜೆ ಫುಲ್ ಆತು ನೆಲೆಯಾದಿ ಜಾಗೆಡು ಬೊಲ್ಲಿ ಬಿಗ್ ಬಾಸ್ನ ಫ್ಯಾನ್ ಇಜ್ಜಿಜಿ ಯಾನ್ ಫ್ಯಾನ್ ಆಗ್ತಪ್ಪ ಬಿಗ್ ಬಾಸ್ನ ಯಾನು ವೆಜ್ ನೂಡಲ್ಸ್ಗೆ ತೊಂಡು ನೀವು ಅಂದೆ ಓಕೆ ನೆರೆ ಕರೆತ ಭೂಮಿಡು ತಾರೆ ಬಾರೆ ಬುಳೆತ ಮಾದೇವಿನ ಬೊಲ್ಪುಯೇ ಜಿನಸು ತಿನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬೊಲ್ಪುಯೇ ಬರವು ಸರವು ದಲ್ಪ ಧ್ಯಾನೋಡು ಜಾನೋಡು ಮಾದೇವಿನ ಬೊಲ್ಪುಯೇ ನೆಲೆದಾಂತಿ ಕಡಲುಡು ಓಡೋದ ಬೈಲುಡು ಮಾದೇವಿನ ಬೊಲ್ಪುಯೇ
ಬುಲ್ಲಿ ಬುಲ್ಪೂ ಮೂಡುಂಡು ಏಲೂರ್ದ ಗ್ರಾಮುಡು ಬಂಗಾರ್ದ ಸಿಂಗಾರ್ದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡು ಮೋನೆ ಕೂಡ ಕೆಂಪಾತಲು ಶೀಲಾವತಿ ಸಿಸ್ಟರ್ನ ಸಾರಿ ಆಶಿನ ಅವು ಯಾಕೆ ಕೆಂಪಾಗಿದ್ದಾರೆ ಮಧ್ಯಾಹ್ನ ಟೊಮೆಟೊ ತಿಂದಿದ್ರ ಅಂತೀರ ಈರು ಓಲ್ಲರ್ಗೆ ಏನಂದ್ರೆ ಯಾರು ಮಾಲ್ಡೀವ್ಸ್ ಉಡಲಿ ಮಾಲ್ಡೀವ್ಸ್ ಬೈದೈತೆ ಅಲ್ಲೇ ಪಿರಾವಡ್ ಬೋಟು ಪ್ರದೋಜನೆ ಅಲ್ಲೇ ಬೋಟು ಹಿಂದೆ ಬೋಟು ಕುರ್ಸು ನಿಂಚಿದೀಪ ಕುರ್ಸು ಅಡ್ಡ ಬೋಟು ಅಲ್ಲೇ ಬಾಲ್ಕನಿ ಇಡುಲ್ಲೆ ಬೋಟುದ ಬಾಲ್ಕನಿ ಇಡುಲ್ಲೆ ಯಾನು ಕಾಂದಿವಿಲಿ ಬೇಲೆ ಅಂದೇರಿಡು ಓ ಅಂದೇ ಓಕೆ ಓಕೆ ಅಂದೇರಿಡು ಪೂರ ಫಾಸ್ಟ್ ಟ್ರೈನ್ ಉಂಟು ನತೆ ಎಂಕು ಗೋರೆಗಾವ್ರದ್ದು ಅಂದೇರಿ ಬರ್ತದೆ ಜತ್ತದ ಪಕ್ಕ ಫಾಸ್ಟ್ ಇಡ್ಪೋಪಿನಿ ಕೂಡ ಇರು ಒಂಜಿ ಪುದರ್ ಬಣ್ಣ ಎಂಕ್ ಒಂಜಿ ನೆನಪರ್ಪುನು ಹೊರ ಅಂದೇರಿ ಮುಟ್ಟ ನಡೆತು ಬೈದೆ ಎಂಗಳು ಗೋರೆಗಾವ್ರದ್ದು ಟ್ರೈನ್ದ ನನ್ನ ಪ್ರಾಬ್ಲಮ್ ಇತ್ತು ನಾನು ಅವರಿಗೆ ಯಾಕೆ ಅಧಿಕ ಪ್ರಸಂಗ ಅಂತಿದ್ದಾರೆ ಯಾರಿಗೆ ಅಲ್ಲಲ್ಲ ಅವರು ಅಧಿಕ ಪ್ರಸಂಗ ಅಲ್ಲ ಅದು ಜೋಕ್ಸ್ ಮಾರ್ರೆ ಇದು ಲೈವಲ್ಲಿ ನಾವು ಯಾವಾಗಲೂ ಉಂಟಲ್ಲ ಕೆಂಪು ಮುಖ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಅವರು ಕಾಮಿಡಿ ಮಾಡೋದು ಅಷ್ಟೇ ದೇವರೇ ಬೆಚ್ಚ ಆಗಿದ್ರೆ ಇವರು ಸುಮಕ್ಕ ಬರ್ತೀರಾ ಹಾಯ್ ಸುಮಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಒನಸಾಂಡೆ ಅದು ಸ್ಪೆಷಲ್ ಅವರು ಬೆಚ್ಚತ್ತು ಯಾರು ಸ್ಟೂಡೆಂಟಿ ಯಾರು ಅಂಚಿನಿ ಪಂದ್ ಪಾತಿರು ಅಲ್ಲೇ ಗೊತ್ತು ಜಾಸ್ತಿ ಪಾತಿರ ಪುರ ಸಾಗರ ಹಾಯ್ ಪಣ್ಣು ಅಲ್ಲೇ ಪದ್ಯಕ್ಕೆ ಕೋಪ ಆರ್ಪುಣ್ ಮಾರ ಏಪಲ್ ಅಂದು ಯಾರಿಗೆ ಅಕ್ಕ ಅವರೇ ಅಧಿಕ ಪ್ರಸಂಗ ಅಂತಿದ್ದಾರೆ ಸಾಗರ್ ಅವು ಶೀಲತ್ತಿ ಅವರನ್ನ ಮಗಳು ಆಶಿ ಪಂಡಿದ್ದಾವೆ 8th 9th ಸ್ಟ್ಯಾಂಡರ್ಡ್ ಕಲ್ಪೋಲಲ್ಲ ಶೀಲ ಬಂದಾರ ಅಮ್ಮನ ಪುದಾರೆ ಯಾರು ಲೈವ್ ಬರ್ಪುಜಿ ಏಪಳವರ ಬರ್ಪೇರ ಅಂಚ ಸುಮಶಿಷ್ಟರ ಪುಂಡಿ ತಿಂಡರಿಗೆ ಏನಂದಿರು ಅವು ಹೊರಗಿನ ಪುಂಡಿಗೇನ ಅಂದ ಯಾರು ಏಪಲ ಪುಂಡಿಗಾಸಿ ಪನ್ಪೆ ಇನ್ನು ಯಾರು ಪುಂಡಿಗಾಸಿ ಪನ್ಪೇರ ಕೇಶವನ್ನೇ ಸುಮಶಿಸ್ತು ಸೊಲ್ಮೇಲೆ ಪಣ್ಣೊಂದುಲ್ಲೇರು ಕೇಶವನ್ನ ಪಣ್ಣೊಂದುಲ್ಲೇರು ಶೀಲ ಅಲ್ಲೇ ಬೆಚ್ಚೋಡು ಮಂಕಿ ಇಂದು ಬನ್ನಿ ಥ್ಯಾಂಕ್ ಯು ಆಂದ ಅಂಚಪುರ ಪನ್ಯಾರೆ ಮಲ್ಲಕ್ಲೆ ಪುಂಡಿ ಮತ್ತೆ ಬಸುರಿ ಕೋಳಿ ಪುಂಡಿ ಮತ್ತೆ ಬಸುರಿ ಕೋಳಿ ಸುಮಕ್ಕ ನಿಮಗೆ ಶಾಂತಕ್ಕ ವನಸ್ ನನ ಅವಡು ಯಾನು ಶೀಲಾವತಿ ಬಂದ್ರೆ ಓ ಅಂದೆ ಅಕ್ಕ ಓಕೆ ಓಕೆ ನಮಸ್ತೆ ಸುಮಸಿಸ್ ಪನ್ನೊಂದು ವೆಲ್ಕಮ್ ಟು ಲೈವ್ ಶೀಲಾವತಿ ಅಕ್ಕ ಎಂಚ ಉಳ್ಳಾರು ಕಜಿಪು ಕೋರಿಂದ ಅಲ್ಪ ಆಶಿ ಪಂಡಲು ಓಕೆ ಇರಲಿ ತೊಂದರೆ ಇಲ್ಲ ಅಂತಿದ್ದಾರೆ ಹೌದೌದು ಮಕ್ಕಳಲ್ವ ಸುಮಕ್ಕ ಬಸುರಿ ಕೋಳಿ ಅಲ್ಲ ಅದು ಬೇರೆ ಕೋಳಿಯ ಮೊಟ್ಟೆ ಒಂದೊಂದು ಹೌದು ಮಾರೆ ನನಗೆ ಶಾಕ್ ಆಯಿತು ಅದೆಂತ ಬಸುರಿ ಕೋಳಿ ಅಂತ ಆಯ್ ಶೀಲ ಸಿಸ್ಪನೊಂದುಲ್ಲೇರು ಸಾಗರ್ ನಗಡ್ತಾ ಇದ್ದಾರೆ ಸಂಗೀತವನ್ನು ಪ್ರೀತಿ ಮನ್ಪಿಳೆ ಅವಾಗ ಮನಸ್ಸಿಗೆ ಉಲ್ಲಾಸ ತಿಕ್ಕೊಂಡು ಆಶಿ ಕಟಿಲ ತಲತ ಪೀಟುಡು ಮಲ್ಲಿಗೆದಲಂಕಾರುಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ. ಸರ್ ನಮಸ್ತೆ ಮಂಜುನಾಥನ್ನ, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯಿತಾ? ನಮ್ಮದು ಊಟ ಆಯಿತು, ನಿಮ್ದು ಆಯಿತಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಶೀಲಾವತಿ ಅವಳು ಇಲ್ಲ, ಅವಳು ಆ ಕಡೆ ಹೋಗಿದ್ದಾಳೆ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್ ಅಕ್ಕ. ಲೈವಿಗೆ ಉಪ್ಪಿನ ಪೂರ ಇಲ್ಲಿ ಇರೋದು ಎಲ್ಲ ಮುಖವಾಡಗಳು. ಹೌದಾ? ಕೇಶವ್ ಬ್ರೋವಣ ಕೇಶವಣ್ಣ ಮಣಿಪೊಡ್ಚಿ ಬೆಚ್ಚಡು ಉಂಡು ಪುಂಜು ಮಣನುಲ್ಲೆ ಇಜ್ಜ ಪಂಚದಾಲಜ್ಜಿ ಕುಸಲು ಪಾತಿರಾತೆ ಬೊಕ್ಕದಾಲಜ್ಜಿ ಮನುಷ್ಯನಿಗೆ ಒಂಜಿ ಕುಸಲ್ ಅಂತ ಇಲ್ಲದಿದ್ದರೆ ಮತ್ತೆ ಮತ್ತೆ ಏನಿಲ್ಲ. ಓ ನಾರಾಯಣ್ ಬಾವಿ ಬರ್ತೀರಾ? ಹಾಯ್ ನಾರಾಯಣ್ ಬಾವ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್. ಫುಲ್ ಬ್ಯುಸಿ ಅದೇನಿ.
ಸೂಪರ್ ಬ್ರೋ ಮನದುಳ್ಳೇರು ಕೇಶವು ಶಾಂತ ಸಿಸ್ ನನ್ನೆಲ್ಲ ಮುಖವಾಡ ಹಳ್ಳು ನಾನು ಒರಿಜಿನಲ್ ಹೌದು, ನಾವೆಲ್ಲ ಮುಖವಾಡ ಹಾಕಿ ಹೋಗುವುದಿಲ್ಲ ಎಲ್ಲಿಗೂ, ಮತ್ತು ಮುಖವಾಡ ಬರುವುದೂ ಇಲ್ಲ. ನವೀನನ್ನ ಯಾನೇ ಕಡೆ ಲೈವ್ ಸ್ಟಾರ್ಟೆಡು ಎಂಡು ಮುಟ್ಟ ಅಡುಗೆ ಮಂತೊಂದು ಇತ್ತೆ ಪುಂಡಿ ಬೊಕ್ಕ ಕೋಳಿ ಸಾಂಬಾರು ಆದ ನಂತರ ಲೈವ್ ಎಂಡ್ ಮಾಡಿದ್ದು. ಹೌದಾ, ಸಾರಿ ಆಯಿತು, ನನಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ನಾನು ಇವತ್ತೊಂದು ಪ್ಲ್ಯಾನ್ ಮಾಡಿದ್ದೆ ಬೆಳಿಗ್ಗಿಂದ ಸಂಜೆವರೆಗೆ ವ್ಲಾಗ್ ಮಾಡುವ ಅಂತ. ಸೊ ನಾನು ಸಹ ಬೆಳಿಗ್ಗೆವರೆಗೆ ಹೋಗಿ ಕೂದಲೇ ಕಟ್ ಮಾಡಿಕೊಂಡೆಲ್ಲ ಮಾಡಿಕೊಂಡು ಬಂದಿದ್ದೇನೆ, ಅದೆಲ್ಲ ವ್ಲಾಗ್ ಮಾಡಿದ್ದೇನೆ. ನಂತರ ಕೋರಿ ಸುಕ್ಕ ನೀರು ದೋಸೆ ಮಾಡಿದ್ದೇನೆ, ಅದರ ವ್ಲಾಗ್ ಮಾಡಿದ್ದೇನೆ. ಮತ್ತು ಸಂಜೆ ಮತ್ತೆ ತಿರುಗಲಿಕ್ಕೆ ಹೋದೆ, ಅದರ ವ್ಲಾಗ್ ಮಾಡಿದ್ದೇನೆ. ಅದೆಲ್ಲ ಒಟ್ಟು ಮಾಡಿ ನಾಳೆ ಹಾಕ್ತೇನೆ, ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಆಗ ನಿಮ್ಮ ಕೋಳಿ ಸುಕ್ಕ ನಮ್ಮ ಕೋಳಿ ಸುಕ್ಕ ಒಂದೇ ತರಕ ಅಂತದೆ ನೋಡಿ. ಕೇಶವ್ ಬ್ರೋ ಮನದೊಳ್ಳೆರು ಸಾಗರ್ ಇರ ಇನಿ ಕೋಡೆ ಪಾತೆರೆ ಪೋಡಿ ಹಾಕೊಂಡು ಮಾರ ಪಣದು ಆಶಿ ಬಾಯ್ ಬಾಯ್ ಗುಡ್ ನೈಟ್ ಪಣೊಂದುಲ್ಲೇರು ಬಾಯ್ ಶೀಲಾವತಕ್ಕ ಶಾಂತಕ್ಕ ಸೊಲ್ಮೇಲೆ ಪಣೊಂದಿದ್ದೇನೆ ನಾರಾಯಣ್ ಕುಲಾಲ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಷ್ಟವಾದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಇಷ್ಟವಾಗಿಲ್ಲ ಅಂದರೆ ತೊಂದರೆ ಇಲ್ಲ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆಯೇ ಇದು ಮಾಡ್ತಾ ಇರಿ. ನಾನು ಈಗ ಒಂದು ಕೆಲಸ ಮಾಡ್ತೇನೆ, ನೀವು ಮಾತಾಡ್ತಾ ಇರಿ, ನಾನು ಒಂದೊಂದೇ ದೋಸೆ ಹಾಕಿ ಬರ್ತೇನೆ ಆಯಿತಾ. ಮತ್ತೆ ಒಮ್ಮೆ ತಿನ್ನಲಿಕ್ಕೆ ಹೋಗ್ತೇನೆ. ಸೊ ಎರಡು ಮೂರು ಕೆಲಸ ಆಗ್ತದೆ ನನಗೆ. 8:30 ಆಯಿತು, ಮತ್ತು ಲೈವ್ ಬಂದ್ ಮಾಡಿದ ಮೇಲೆ ಮಾಡಿದರೆ ಅದು ತುಂಬ ಲೇಟ್ ಆಗ್ತದೆ. ಅದಕ್ಕೋಸ್ಕರ ನೀವು ಮಾತಾಡ್ತಾ ಇರಿ, ಒಮ್ಮೆ ದೋಸೆ ಹಾಕಿ ಬರ್ತೇನೆ. ಮತ್ತು ಅದು ಕಾಯ್ಲಿಕ್ಕೆ 1-2 ಸೆಕೆಂಡ್ ಆಗ್ತದೆ, ಮತ್ತೆ ಹೋಗ್ತೇನೆ. ಹಾಗೆ ಮಾತಾಡ್ತಾ ಇರಿ ಆಯಿತಾ. ಶಾಂತಕ್ಕ ಪೋಲೆ ಅಣ್ಣ ಅವನು ಇದನ್ನ ಲೈವ್ ಇಡಿ ದೋಸೆ ಅನ್ಕೊಡ. ಓಕೆ ಲೈವ್ ಇಡೆ ದೋಸೆ ಮನ್ಕೋಯ್ ತೊಂದರೆ ಇಚ್ಚಿದೆ ಪಂಡ ನಿಕ್ಕಳು ಆಲ್ರೆಡಿ ಎಲ್ಲ ಕಿಚನ್ ತೂತಾರದ ಬುಕ್ಕದ ಅದಾತೆ. ಶಾಂತಕ್ಕ ಮಾತೆಲ್ಲ ಅಣ್ಣನ ಮಂತಿನ ದೋಸೆ ತಿಂದು ಪೋಲೆ ಒಣಂದುಳ್ಳೇರು ಸುಂದರ ಪರಿಸರ ಒಣಂದುಳ್ಳೇರು ನೀಲ ಸಾಗರ. ಹೌದೌದು, ಏನ್ ಬರ್ತೀರಿ ಶಾಂತಕ್ಕ ದೋಸೆ ತಿಂದು ಬರೆ ಅಣ್ಣ ಒಣಂದುಳ್ಳೇರು. ಶಾಂತಕ್ಕ ಪೋಲೆ ಅಣ್ಣ ಓಕೆ ದೋಸೆ ತಿಂದು ಬರಜ್ಜೆ ದೋಸೆ ಮನ್ಪೆರುಂಡಿ ಇಂಕ್ ಮೊಬೈಲ್ ತಗೊಂಡು ಹೋಗಿ ದೋಸೆ ನೋಡ್ಬೇಕು. ಹೌದಾ, ಓಕೆ ಓಕೆ. ನಾರಾಯಣನ್ನ ಎನ್ನಲ ಸೊಲ್ಮೇಲು ದಿನ ಕರಿದ ತಿಕ್ಕಿರ ಒಂದೊಂದು ಅಂದಿ ಮಸ್ತ್ ದಿನ ಕರಿ ತಿಕ್ಕಿರುತ್ತೆ. ಯಾರು ಬಿಜಿ ಉಳ್ಳೇರಿ ಒಂದು ಹೆಂಚಾದ ಅನ್ನ ದೋಸೆ ನೀಲಕಾಶ. ಹೌದು, ದೋಸೆ ತೋರಿಸ್ತೇನೆ ನಿಮಗೆ. ನೀಲಸಾಗರ ಸುಂದರ ಪರಿಸರ, ಸುತ್ತಮುತ್ತ ಯಾರೂ ಇಲ್ಲ. ಹೌದಾ, ದೋಸೆ ತೋಜಿ ಮಾರ್ರೆ. ഞാൻ ചോദിച്ചു ദോശ തോച്ചിതാണ് ಅದೇ ಒಂದು ಕಾವಲಿ ಹಿಂದೆ ಬ್ಯಾಕ್ಗ್ರೌಂಡ್ ಉಂಟದು ಎಂಚದು ಆತೊಂದು ಆಪುಚಿ ಒಂದು ನಿಮಿಷ ಅವು ತೆಪ್ಪು ಏನು
ಗಗನದಲ್ಲಿ ಮಲೆಯ ದಿನ ಗುಡುಗಿನ ತನನ ಎಂಕ ಹೊರಾಣಿ ಮೈಪರ ಬರ ಗೊತ್ತು ಜಾವೆ ಅದೇ ನಮ್ಮ ದೋಸೆ. ನಾವು ಹಾಗೆ ದೋಸೆ ಮಾಡೋದು ನೋಡಿದ್ರಾ. ಕೇಶವಬ್ರು ದಾದೆ ಕೇಶವಬ್ರು ಮಾಡೋದಿಲ್ಲ ಬೊಕ್ಕ ಎಂಕುಲು ಕಾಪು ಹಿರಿಯರು ಮಾಡೋದಿಲ್ಲ ಇತ್ತೆ ಎಂಕ್ಳೇನು ಕಾಪುಂಡ ಬೊಕ್ಕ ಹಿರಿಯರು ಎಂಕುಲು ಕಾಪು ಮಾಡೋದಿಲ್ಲ. ಎಲ್ಲರೂ ಅನ್ನ ಮಾಡಿದ್ದು ದೋಸೆ ತಿಂದು ಹೋಗಿ ಕಾವಲಿ ಕರ್ಕರ್ ಮಾಡೋದಿಲ್ಲ. ಸುತ್ತಮುತ್ತ ಯಾರು ಇಲ್ಲ, ನೀನು ನಾನು ಇಲ್ಲೇ ಬಾರೆ ಸನಿಯ ಬಿಳಿ ದೋಸೆಯ ಪಚ್ಚೆ ತಿನ್ನು ಬೇಗನೆ. ದೋಸೆ ಮಾಡಿದ್ರೆ ತುಂಬ ದಿವಸ ಆಯಿತು. ಇವತ್ತು ಕೋಳಿ ಸುಕ್ಕ ಮಾಡಿದಿಲ್ಲ, ಅದಕ್ಕೋಸ್ಕರ ದೋಸೆ ಮಾಡುವಂತ ಆಯ್ತು ನನಗೆ. ನವೀನನ್ನೇ ಕಾಪುಲೆ ಪಾಂಡದ ಪೋಯಿರು ಬೊಕ್ಕ ಅರೇನು 1 ಗಂಟೆ ಮುಟ್ಟ ಲೈವ್ಡು ಉಂತಕ ಒಣದುಲ್ಲೇರು ಎನ್ನ ರೆಕಾರ್ಡ್ ಉಂಡಿ 1 ಗಂಟೆ ಮುಟ್ಟ ಉಂತುದೆ ವರಾಯನು 1.5 ಗಂಟೆ ಮುಟ್ಟ ಉಂತುದೆ ಅಂಡ್ಲ ಅಪಗ ವಾಚ್ ಅವರ್ ಬೋಡಿತ್ತು ನಿತ್ಯ ವಾಚ್ ಅವರ್ ದಾತ ಆಗತ್ತೆ ಜಂಚದಂತೆ ಬೇಗ ಪೋಯಿದ್ ಬೊಕ್ಕ ಜನಕ್ಕಳೆಗೆಲ್ಲ ಬೋಡ ಅಂಡ ಅಂತ ನಿಕ್ಲೇಗೆ ಮನಸ್ಸಿತ್ತು ನನ್ನ ಏನು ಉಂತು ತೊಂದರೆಜ್ಜಿ. ನೈಸ್ ವಾಟರ್ ದೋಸೆ. ಹೌದೌದು, ನಮ್ದು ವಾಟರ್ ದೋಸೆ ಮಾರ್ರೆ. ಮತ್ತೆ ಎಂತ ಮಾಡುದು, ದಿವಸಗಳು ಯಾವಾಗಲೂ ಚಪಾತಿ ರೈಸ್ ಎಲ್ಲ ತಿಂತಾ ಇರ್ತೀನಿ. ಅದಕ್ಕೆ ಒಂದು ಸ್ಪೆಷಲ್ ಏನಾದರೂ ಇರಲಿ, ಕೋಳಿ ಸುಕ್ಕ ಅಲ್ವಾ ಅಂತ. ಯಾರಾದರೂ ಲೈಕ್ ಕೊಡ್ಲಿಕ್ಕೆ ಮರ್ತಿದ್ದೀರಾ? ನನ್ಗೆ ಗೊತ್ತಿಲ್ಲ ನೀವು ಲೈಕ್ ಕೊಡ್ಲಿಕ್ಕೆ ಮರ್ತಿದ್ದೀರಾ ಅಂತ. ಲೈಕ್ ಕೊಡ್ಲಿಕ್ಕೆ ಮರ್ತಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ. ಮಿರ ಮಿರ ಮಿರುಗುವ ಮುಂಜೆ ಬೊಂಬೆ ಕಾವಲಿಲ ಎಟ್ಟೆ ಉಂಡು ಅಣ್ಣ ಕಾವಲಿ ಉಂಡಿ ಅವ ಪಂಡ ಆಕ್ಚುಲಿ ನಾನು ಪೂರ ವಸ್ತು ದೀವೊಂದೆ ದುಂಬೂರು ದಿಂಚನೆ ಪಂಡ ಅಪಗ ಫ್ಯಾಮಿಲಿ ಇತ್ತಿರತ್ತೆ ನಾನು 3 ವರ್ಷ ಇತ್ತಿರ್ಬೋದು ದುಂಬು ಬಾಲೆ ಎಲ್ಲಿ ಅಪ್ಪನಾಗ ಅಪಗ ಪೂರ ವಸ್ತು ಕನಪದಿತ್ತೆ ಅಲ್ಲ ಅಂಚೆ ಪೂರ ಉಂಡು ಐಟಮ್ ಪೂರ ಉಂಡು. ಕಾವಲಿ, ತೊಂದರು, ಬಿಸಲೆ, ತಡ್ಕ ಉಂಡು, ಕುಡುಪು ಉಂಡು, ಎಲ್ಲ ಉಂಟು. ಮಟನ್ ತಿನ್ನುವುದಿಲ್ವಾ? ಮಟನ್ ತಿಂತೇನೆ, ಆದ್ರೂ ಮಾಡುದಿಲ್ಲ, ಮಾಡಲಿಲ್ಲ ಅಷ್ಟು. ಮಿತ್ತ ಉಲ್ಲ ಕೆಲವು ತಿರ್ತು ಬರ್ಪು ಜವನದೊಲ್ಲೇರು ಬರ್ಪೇರು ಬರುವೇರು ತೂಕ ಅವು ನಮ್ಮನೆ ಬೇತೆಲ್ಲ ಜೇರು ಶಾಂತಕ್ಕ ಒಲ್ಲೇರು ಸಾಗರ್ ಬೊಕ್ಕ ಕೇಶವಣ್ಣಿ ಬೊಕ್ಕ ಎಲ್ಲ ಜೇರು ಅಂತ ಹೋಜುನು ಬೊಕ್ಕ ಸುಮಕ್ಕ ಒಪ್ಪೇರು ಎನ್ನಲೆ ಕೊಡು ಸುಮಕ್ಕ ಒಲ್ಲ ಬೇಲೆ ಮಂತೊಂದುಲ್ಲೇರು ಅಂದ ಲೈವ್ ದಿ ದೋಸೆ ಹಾಕೋದು ಮರ ದಾನೆ ಭಯ್ಯ ನನಗಂತೆ ಟೈಟ್ ಅಲ್ಲ ದೋಸೆ. ತೆಂಗಿನಕಾಯಿ ಎಣ್ಣೆ ಅಲ್ಲ, ಅದಕ್ಕೋಸ್ಕರ ದೋಸೆ ಸರಿಯಾಗಿ ಬರುವುದಿಲ್ಲ. ಕಾನದ ಕಡಲಿಗೆ ಅಂಬಲಿಸಿದೆ ಮನ ಕಾನದ ಕಡಲಿಗೆ ಅವು ಯಾಕಡೆ ಬುಡ್ಪದ್ದೈತಿತ್ತು ಇತ್ತಂಜೂರು ಅಡಿ ನಿಮ್ ಮಾಡ್ತವಂತೆ ನೀರು ದೋಸೆ ಕೊಟ್ಟರೆ ನಮ್ಮ ಲೈಕ್ ಕೊಡ್ತೇವೆ ಅನ್ನೋದು. ನೀರು ದೋಸೆ ಕೊಡ್ಲಿಕ್ಕೆ ಆಗುದಿಲ್ಲವಲ್ಲ. ಶಾಂತಕ್ಕ ಬತ್ತಿನ ಯಾವ ಬಣದುಲ್ಲ ಕೇಶವನ್ನೇ ಮಿತ್ತ ಉಳ್ಳೆ ಕೇಶವ ತೀರ್ಥ ಬರ್ಪೂಜೆ ಬಣದುಲ್ಲ ಏನ ವಾರ್ ಮಾಡು ಕಚ್ಚಿ ಹಾಕಿ ದೋಸೆ ಬಣದುಲ್ಲ ಕೆಳಗೆ ಆಗ್ಬೇಕಾ? ಓಕೆ, ಯಾಕೆ ಆಸೆ ಬೀಳ್ತದಂತ? ಇಲ್ಲಪ್ಪ, ಹಾಗೇನಾಗುದಿಲ್ಲ. ನಿಮ್ದು ಆಸೆ ಬೀಳ್ಲಿಕ್ಕಿಲ್ಲ, ನೀವೆಲ್ಲ ತಿಂತೀರಲ್ಲ ಯಾವಾಗಲೂ. ನಾವೇ ಅಪರೂಪಕ್ಕೆ ತಿನ್ನುವುದು. ಆದ್ರೂ ನೀವು ಹೇಳಿದ್ದಕ್ಕೆ ಸ್ವಲ್ಪ ಹಾಕ್ತೇನೆ. ಓ ಕ್ರಿಸ್ಪಿ ದೋಸೆ ಮಾಡೋದು ಎಂತ ಕ್ರಿಸ್ಪಿಯ. ಯಾರು ಶಾಂತಕ್ಕ ರಡ್ಡು ಉಲ್ಲ ಮಾಡೋದಿಲ್ಲೇರು ಅಂದಂದಿ 2 ಜನ ಉಳ್ಳಾರು ಕಾರ್ ಉಳ್ಳೇರು ಸಾಗರ್ ಉಳ್ಳೇರು ಬೊಕ್ಕ ಸುಮಕ್ಕ ಒಪ್ಪೇರೆ ನಲೆ ಕೊಡು ಸುಮಕ್ಕ ಉಳ್ಳೇರ ಅಂದ
ಕೆಳಗೆ ಎಲ್ಲ ಪಲ್ಟಿ ಮಾಡಿ ಅಂದೆ ಹೂ ಅವು. ನೀವು ಕಚ್ಚಿ ಕಚ್ಚಿ ಅಂತ ಹೇಳಿದಿರಿ, ಅದೆಂತ ಕಚ್ಚಿ ಅಂತ? ಅದು ನನಗೆ ಅರ್ಥ ಆಗಿಲ್ಲ ಅದು. ಆಹಾ, ಲೈವಲ್ಲಿ ದೋಸೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಮಾರ್ರೆ. ಸುಮಕ್ಕ ಕೆಳಗೆ ಪಲ್ಟಿ ಮಾಡಿ ಅಂದಿ? ಹೌದಾ, ಕೆಳಗೆ ಪಲ್ಟಿ ಮಾಡಿ ಅಂದಿದ್ದ? ಓಕೆ ಓಕೆ. ಶಾಂತ ಸುಂಟರ ಗಾಲಿ ಉಳ್ಳೇರು ಮಾಡೋದಿಲ್ಲ ನಾನಂದ ಅರುಳ್ಳೇರು ಕೆಳಗೆ ಹಾಕಿ ಭೂತದ ಹೊಟ್ಟೆ ಯಾಕೆ ತುಂಬಿಸಬೇಕು ಅಂತಿದ್ದ. ಭೂತಕ್ಕೆಂತೆಲ್ಲ ಹಾಕುದು, ಅದೊಂದು ಅಭ್ಯಾಸ ದೊಡ್ಡವರು ಹೇಳಿದ್ದು. ನಾವೇನಾದ್ರೂ ತಿನ್ನುವುದಾದ್ರೆ ಸ್ವಲ್ಪ ಕೆಳಗೆ ಹಾಕಿ ತಿನ್ಬೇಕು. ಕೋಳಿ ಇದ್ರೆ ಕೋಳಿಗೆ ಹಾಕಬೇಕು, ಅವೆಲ್ಲ ನಮ್ಮ ಹಿರಿಯವರೆಲ್ಲ ಮಾಡಿ ಇಟ್ಟಿದ್ದಾರೆ ಅದನ್ನು. ಅದು ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ರೀಸನ್ ಎಲ್ಲ ಉಂಟು, ಆದ್ರೆ ನಾವು ಬೇರೆ ರೀಸನ್ ಕಟ್ಕೊಂಡಿದ್ದೇವೆ ಅಷ್ಟೇ. ಕೇಶವನ ನವೀನನ್ನ ತಡ್ಡ್ಯಾಡು ದೀಲೆ ಒಂಜಿ ತುಂಡು ಅಂಚದಲ್ಲ ಆಪುಜಿ. ಯಾರೆಲ್ಲ ಊಟ ಮಾಡಿಲ್ಲ, ಊಟ ಮಾಡಿ ಬನ್ನಿ ಆಯ್ತಾ. ದಾದೆ ಪನ್ಪೆರ ಅಂದಾಪ್ನು ಅತ್ತೆ ಅಕ್ಕಳು ಪನ್ಪಿನಿ ಅವು ಆಸೆ ಪಾಡು ನೆಕ್ಕಿ ಆಸೆ ಬುರುಂಡತೆ ಐಕ ತಡ್ಡ್ಯಾಡು ಚೂರು ದೀಲೆ ಪನ್ಪಿನಿ. ಆಸೆಲ್ಲ ಇಡೆ ಮುಟ್ಟ ಬರಂದಿ ಏತ ಟಿಕೆಟ್ ಮಂತದ ಖರ್ಚಿ ಟಿಕೆಟ್ ಜಾಸ್ತಿ ಆತಿ ಖರ್ಚಿ ಅಂಚೆ ಬರ್ಪುಜಿ ಆಸೆ ಇಡೆ ಮುಟ್ಟ. ನಾನು ಭೂತ ಗೀತಕ್ಕೆಲ್ಲ ಹಾಕುವುದಿಲ್ಲ, ಡೈರೆಕ್ಟ್ ನಿಂಗುವುದೆ. ಹೌದಾ, ಓಕೆ ಓಕೆ. ಇಲ್ಲ ಅದೆಲ್ಲ ಇಲ್ಲ, ಅದು ಸುಮ್ಮನೆ ಒಂದು ಹಿರಿಯವರು ಮಾಡಿಟ್ಟದು. ಹಾಗೆ ನೀವು ತಿನ್ನುವಾಗ ಸ್ವಲ್ಪ ಕೆಳಗೆ ಹಾಕಿ ತಿನ್ನಿ. ಸಾಗರ್ ಬ್ರೋ ಪಣದುಲ್ಲೆ ಶಾಂತಕ್ಕ ಕಡಲು ನೋಡಬಹುದೇ, ಕವಿತೆಯೊಳಗೆ ಬಂದೆ, ಕವಿತೆಯೊಳಗೆ ಹೋದೆ, ಮಾಯವಾದಳು ಅವಳು ಮಾತನಾಡದೆ. ಸಾಕು, ಇನ್ನೊಂದು ದೋಸೆ ಲಾಸ್ಟ್. ಸ್ವಲ್ಪ ಬಂದ ಉಳಿತದೆ, ನಾಳೆ ನೋಡುವ. ಕೊಡೆದಂಚಿ ಮೋಡೆದಾಯಿ ಪಾಡುಂದಯ ಕೋಕೈಡು ಅಂಚದಾಯಿ ಕುಲ್ಲುಂದಯ ಏರಾಸೈ ತಿಲಕ ಬುಲ್ತನ್ವಯ ಬುಲ್ತದಲ್ದು ತಿಳ್ತೊಂದು ನಲ್ತೊನ್ವಯ ಅತ್ತೆ ಬುಲ್ತದಲ್ದು ತಿಳ್ತೊಂದು ನಲ್ತೊನ್ವಯ
ಚಿತ್ತಿ ಕಂಡನಿ ತಿಕ್ಕಂಡಪ್ಪ ಮದಿಮೆ ಆದು 8 ವರ್ಷ ಕರೀಂಡಪ್ಪ ಮರ್ಯಾದಿದಾನೆಂದು ತಿರಿಯಂದಪ್ಪ ಬಾಯಿ ಬುಡ್ದು ಯಾನದೆ ಪನೊಡ ಅಂಡತ್ತ ಅತ್ತ ಬಾಯಿ ಬುಡ್ದು ಯಾನದೆ ಪನೊಡ ಅಂಡತ್ತ. ಸುಮಕ್ಕ ತೊಟ್ಟಿಯಲ್ಲಿ ಎಂತ ಅದು ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತಿದ್ದಾರೆ. ಕೆಲವು ಇದ್ದಾರೆ ಹೇಳಿದ್ದು ನಿಮಗೆ ಯಾಕೆ ಕೇಶವ್ರು ಉರಿಯುತ್ತೆ ಅಂತಿದ್ದಾರೆ. ಸಾಗರ್ ಎಂತ ಬ್ಯುಸಿ ಸುಮಕ್ಕ, ಅಕ್ಕ ಪುಂಡಿ ಪೋಡಿ ಮಾಡ್ಲಿಕ್ಕೆ ಆಗಲ್ವಾ, ಎಷ್ಟು ಗಟ್ಟಿ ಇದೆ ಅಂತಿದ್ದಾರೆ. ಶಾಂತಕ್ಕ ಗುಡ್ ನೈಸ್ ಅಂತಿದ್ದಾರೆ. ಓಕೆ ಸುಮಕ್ಕ, ನೋ ಪ್ರಾಬ್ಲಮ್. ಬಿಸಿ ತಡ್ಡ ತೊಂದರೆ ಜಾವೆ. ಅರಬಿ ಭೂತ ಇಲ್ವಾ ಅಲ್ಲಿ? ಅರಬಿ ಭೂತ ಇಲ್ಲಪ್ಪ, ಅವರೆಲ್ಲ ಭೂತ ನಂಬಲ್ಲ, ಅವರೇ ಒಂದು ಭೂತ ಅಲ್ವಾ. ಓಕೆ, ಇನ್ನು ನಾನು ಇದನ್ನು ಹೊರಗೆ ಕೊಂಡೋಗ್ತೇನೆ ಲೈವನ್ನು, ಮತ್ತೆ ಲೈವನ್ನು ಹೊರಗಿಂದ ಇಡುವ, ಚಾಲು ಮಾಡುವ. ಆಯ್ತು. ಅದು ಕಬ್ಬಿನದ ಪುಂಡಿ ಅನ್ನೋಂಡ್ರ ನೀವು ಸಾಗರ್ ಸುಕ್ಕ ತೂಕ ಅನ್ನೋಣೊಂದು ಸುಕ್ಕ ಬೆಚ್ಚ ಅನ್ಪರ್ದಿಯೇ ತೂರಂಡೆ. ಬಿಸಲೆಯಲ್ಲಿ ಸುಕ್ಕ ಇದೆ ನನಗೆ ನಗನನ. ಇದು ನಮ್ಮ ಸುಕ್ಕ. ಈಗ ಅದು ಫ್ರಿಜ್ಜಿಂದ ತೆಗೆದದ್ದು, ಸ್ವಲ್ಪ ನೀರು ಹಾಕಿದೆ ಅದಕ್ಕೆ ನಾನು, ಅದು ಬಿಸಿ ಮಾಡಲಿಕ್ಕೆ, ಇಲ್ಲದಿದ್ದರೆ ಕರ್ಚುತ್ತದೆ ಅದಕ್ಕೆ. ಅದೀಗ ಬಿಸಿ ಆಗುವಾಗ ಸರಿ ಆಗ್ತದೆ. ಪೂರ ಕಡಿಬಿಡಿ ಅವರು. ಓಕೆ ಓಕೆ ಮೇಡಮ್, ಸುಮಕ್ಕ ಯಾರು ನೋಡಿಲ್ವಲ್ಲ ಎಂಥದ್ದು ಅಸ್ತವ್ಯಸ್ತವನ್ನು. ಕೇಶವ್ ಬ್ರೋ, ಶಾಂತಕ್ಕ ಎಂಕ ಈರು ಏತ್ ಬೆಚ್ಚ ಮಲ್ತಂಡಲ್ಲ ಯಾನು ಈರಡ ಬೆಚ್ಚ ಆಪುಜಿ ಅವೇ ಜನ ತೂದು ಬೆಚ್ಚ ಆಪುಣಿ ಯಾನು. ಸಪೋರ್ಟ್ ಮೆಸೇಜಲ್ಲಿ ಡೂಪ್ಲಿಕೇಟ್ ಜನ ಇದ್ದಾರೆ, ಎಚ್ಚರಿಕೆ ಅವನಲ್ಲಿ. ಹೌದಾ? ಯಾರು ಮರ್ರೆ, 2 ಪೀಸ್ ಕೊಡ್ರಿ. ಅದಾಗುವುದಿಲ್ಲ ಮರ ಕೊಡ್ಲಿಕ್ಕೆ, ಹಾಗೆಲ್ಲ ನಾನು ಬೀಡಿ ಕಟ್ಟುತ್ತಾ ಇದ್ದೀನಿ, ಹಾಗೆ ಬ್ಯುಸಿ ಸಾಗರ್. ಹೌದಾ? ಓಕೆ ಓಕೆ ಓಕೆ. ಎಂತ ಬ್ಯುಸಿ ಸುಮಕ್ಕ ಅಂತ.
ಏರಿ ಗೊತ್ತಾಪುಜಿ ಏರಂದು ಅನ್ನ ಅವನೊಂದುಲ್ಲೇರು ಅಂದಿ ಅವು ಹೊರ ಒತ್ತದು ಪೋನಾಗ ಅಂಚಿಂಚು ತೋಜಿ ಯಾನ್ ತೊಚ್ಪಾರ ಬಲ್ಲಿ ಟ್ರೈ ಮನ್ಪೆ ಎನ್ನ ರೂಮ್ ದಬ್ರ ಪ್ರಾಬ್ಲಮ್ ಉಂಡು ತೂತು ದಾಲ ತುಯ್ಯಡ ಮರೆತು ಬಿಡ್ಲೇವೆ ನಮ್ಮೂರ ಮಂದಾರ ಹೂವೇ ನಮ್ಮೊಳಗಿನ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಮಿರುಗು ನನ್ನ ಬರಿದಾದ ಮನದಲ್ಲಿ ಹುರುಗು ಮೇರ್ ತಿಳ್ತೊಂದಿಲ್ಲ ಸುಮಕ್ಕ ದಾದ ತುಯ್ಯರ ಗೊತ್ತುಜ್ಜಿ ಅಸ್ತವ್ಯಸ್ತನು ಪೂರ ತುಯ್ಯರ ಅಂದದೆ ಪೂರ ಪೂರ ಎಂಕ್ ಬೋರ್ಡ್ ಕೋರಿ ಸುಮಸಿಸ್ ಬೊಡಿದನು ಕೋರಿ ಸುಮಸಿಸ್ ಅಂದಿ ಊರು ಡಿಜಿನಲ್ ಏಪಲ ಕೋರಿ ಆಯ್ತು ಐತರ ಒಪ್ಪುಂಡು ಬೊಕ್ಕ ನಡುಟ್ಲಪ್ಪುಂಡು ಅವು ಸರಿತನಕಲ ಅಂಚಿನ ಕೋರಿ ಅವು ಪ್ರೊಪ್ಪುಂಡು ಜಗಳ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಮನೆಯ ಒಳಗಿರಿ ಅಂದ್ರೆ ಏರು ಜಗಳ ಮಾಡಿದರೆ ನಾವು ಲೈವ್ ಬಂದ್ ಮಾಡ್ತೀವಿ ಮತ್ತೆ ಯಾಕೆ ಸುಮ್ಮನೆ ಲೈವ್ ಮಾಡೋದಲ್ಲ ಜಗಳ ಮಾಡಲಿಕ್ಕಿಲ್ಲ ಯಾರು ಅವರು ಮಾಡಲ್ಲ ಯಾರು ಮಾಡಲ್ಲ ನಮ್ಮಲ್ಲಿ ಜಗಳ ಮಾಡುವವರು ಯಾರು ಇಲ್ಲ ಹಾಗೆ ನಾವು ಶಾಂತಿ ಸಂದೇಶವನ್ನು ಸಾರುತ್ತೇವೆ ಅವರಿಗೆ ಜಗಳ ಮಾಡಲಿಕ್ಕೆ ಯಾರು ಬಂದರೆ ಓಲು ಜಗಳ ಬಣದಲ್ಲಿ ಆಚೆ ಬೇತಲ್ಲ ಇವಡ ಗೊತ್ತುಚ್ಚಿ ಅಂದೇ ಶಾಂತಕ್ಕ ತರಕಾರಿ ಸೂಪರ ಬೊಕ ತರಕಾರಿ ಸೂಪರತೆ ಯಾನ ಇಕ್ಕೆತ್ತ ಜಾಸ್ತಿ ತರಕಾರಿ ತಿನ್ಪಿನಿ ಬಟ್ ಇತ್ತೆ ಪ್ರೋಟೀನ್ ಬೋರ್ಡ್ ಪನ್ಪೇರು ಜಿಮ್ ತಕ್ಕಲು ಪನ್ಪೇರು ಪ್ರೋಟೀನ್ ತಿನ್ನೋಡು ಕೋರಿ ತಿನ್ನೋಡು ಜಾಸ್ತಿ ನಾನು ಯಾನ್ ಜಾಸ್ತಿ ತಿನ್ನೊಂದು ಜಿಯ ಪಲೋರ ಬೊಕ್ಕ ಅಂಚೇನಿ ತೆತ್ತಿ ತಿನ್ಪಿನಿ ದಿನೋಲ 150 ಗ್ರಾಮ್ ಚಿಕನ್ ತಿಂದ್ರೆ ಪನ್ಪೇರಪ್ಪ ದಿನೋಲ ತಿಂದ ಬೋಡಿ ಇದು ಕಕ್ಕೆರ ಶುರುವ ಬೊಕ್ಕ ಎಲ್ಲ ಮಂತು ಕೊರೆಡ್ಡ ಅವು ಚೂರು ದಿನೋಲ ಹೌದು ಯಾರು ಜಗಳ ಮಾಡೋದು ನಮ್ಮಲ್ಲಿ ಯಾರಿಲ್ಲ ಮಾರೆ ಜಗಳ ಮಾಡಲಿಕ್ಕೆ ನಮಗೆ ಬಿಸಿ ನಾವೆಲ್ಲ ಬಿಸಿ ಇದ್ದೇವೆ ಜಗಳ ಮಾಡಲಿಕ್ಕೆ ಪುರ್ಸೋತಿಲ್ಲ ನಮಗೆ ದಾದನೆ ಬೊಡಿ ಉಡು ಇತ್ತೆ ಚಿಕನ್ ಅಂದಿ ಅವು ದಾಯ ಗೊತ್ತುಂಡೆ ನಮ್ಮ ಬ್ರಾಯ್ಲರ್ ಕಣಪಿನತೆ ಅವಕ್ಕಳು ಬಾಯ್ಲರ್ ಕೋರಿನ ಕೆಮಿಕಲ್ ಪಾಡ್ದು ಮಲ್ಲ ಮನ್ಪುಣತೆ ಅಂಚಾದ ಐಟು ಪೂರ ಕೆಮಿಕಲೇ ಪುಣಿ ಅಂಚಾದ ಬೊಕ್ಕದಾಲ ವಿಷಯ ಒಂಜಿ ದಿನ ಎಂಚೊಪ್ಪುಣು ಕಿನ್ನಿ ಒಂಜಿ ವಾರ ನಂದು ಒಂಜಿ ವಾರ 10 ದಿನ ಟೀತ್ ಮಲ್ಲ ಪುಂಚ ಆತ ಕೆಮಿಕಲ್ ಪಾಡ್ವೇರೆ ಕಾವಲಿ ಎಲ್ಲ ತಗಡು ಬೆಚ್ಚವನಲ್ಲೇರು ಆ ಕಾವಲಿ ಬೆಚ್ಚಂಡಿ ಅಂತ ತುಯ್ಯೆ ಎಣ್ಣೆ ಪೂಜಿ ದೀಯನ್ ಕಾಂಡೆಗೆ ನನ್ನಂಜಿ 2 ದೋಸೆ ಕಾಂಡೆಗೆಲ್ಲ ಉಂಡು ಪಕ್ಕ ತೂ ಒಡೆಂಜಿ ನಂದು 2 ದೋಸೆ ಅಂಗಡಿ ಕನವಡ ಅಂದೆ ಅನ್ನ ಅಂಚ ಅಂದು ಅಂಚಾದು ನಂಗೆ ಇತ್ತೆ ಮಸ್ತ್ ಪ್ರಾಬ್ಲಮ್ ಕೋರಿರ್ದೆ ಅವನುಂಡು ಕೋರಿಲ್ಲ ತೆತ್ತಿರದಿಲ್ಲ ಕೋರಿ ಇರ್ದಿಲ್ಲ ಸೊ ಅಂಡ ಜನಕ್ಲೆಗೆ ಅದು ಗೊತ್ತಾಪುಜಿ ಕೋರಿ ತಿನ್ನೊಂದು ಇರಲಿರು ಸರಿ ತಕ್ಕ ಸುಮಾರು ಪಣದಲ್ಲಿ ಅವೇ ಊರುಡು ತಾಂಗದಿನ ಕೋರಿ ತಿಂಡ ದಾಲ ಪ್ರಾಬ್ಲಮ್ ಲಚ್ಚಿ ಐತ ಟೈಮಿಂಗ್ ಉಂಡತ್ತೆ ಮಲ್ಲಾಪಿನ ಸೇಮ್ ನಮ್ಮ ಎಂಚ ಮಲ್ಲಾಪ ಜೋಕುಲು ಮಲ್ಲಾಪ ಅಂಚೆನ ಅವಳ ಐತ ಆತೆ ಟೈಮ್ ಮಲ್ಲಾಪು ಒಂದು ಅಂಚಾತ ಒಂದು ಬೆಚ್ಚುಗಲ ಸೆಕೆಕಲ ಬೊಕ್ಕ ಐತ ಕೆಮಿಕಲ್ ಹಾರ್ಮೋನ್ಸ್ ಪೂರ ಪಾಡ್ದು ಮಲ್ಲ ಮಲ್ಪು ವರಾನೆ ಮಾಸದ ಇಂಜೋಡಕ್ಲೆಗ ಐತೆ ಸ್ಕಿಪ್ ಪಣದಲ್ಲಿ ಓ ರಾಮ ದೇವರೇ
ಸಾಗರ, ಜಗಳ ಮಾಡುವವರು ಉಗ್ರಗಾಮಿಗಳು, ಜಗಳ ಮಾಡದಿರೋರು ಮಂದಗಾಮಿಗಳು ಅಂತಿದ್ದಾರೆ. ಹೌದಾ? ಅಲ್ಲ, ಉಗ್ರಗಾಮಿ ಅಂತ ಹೇಳೋದು ಬೇಡ. ನಾವು ಅದಕ್ಕೆ ಕೆಲವರಿಗೆ ಅದು ಇರ್ತದೆ, ಅದು ಅಭ್ಯಾಸ ಇರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜಗಳ ಮಾಡುವವರು ಮಾಡ್ತಾರೆ ಸುಮ್ಮನೆ. ಶಾಂತಕ್ಕ ಎಂಕ್ ದಾನೆ ಪಣದಲ್ಲಿ ಎಂಕ್ ಡೇನಾ ಎಂಕ್ ದೀನಾ ಅಂದು. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಹೂವು ಮಲ್ಲಿಗೆ ಮುಡಿದು ಯಾರನ್ನು ಕಾದಿರುವೆ, ಬಾ ಭೂಮಿಯೇ ನಿನ್ನೊಡಲಲ್ಲಿ ನಾಡುವೆನು, ಬಾ ಪ್ರೇಮಿಯೇ ನಿನ್ನೆದೆಯಲ್ಲಿ ಓಲಾಡುವೆನು, ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ, ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಓ ಓ ಓ ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ, ಮಿಂಚಿತೆ ಮಿಂಚುತ್ತಾ ಮಿನುಗಿದೆ, ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು, ಕಣ್ಣಲ್ಲಿ ವಿರಹವೇ ತುಂಬಿದೆ, ಮಳೆಗಾಲ ಬಂದಾಗ ಓ ಮೈ ಮರೆವ ಸಿಂಗಾರಿ, ಚಳಿಗಾಲ ಬಂದಾಗ ಮುಸುಕೆಲೆವಾ ಓ ಚಿನ್ನಾರಿ, ಹೀಗೇಕೆ ಕಾದಿರುವೆ ಮನಸ್ಸಿನ ಚಿಂತೆ ಹೇಳೆಯ. ವಾವ್ ಮಾರ್ರೆ, ಹಸಿರು ಹೂವು ಅವನಲ್ಲಿರು ಇತ್ತೆ ಮೂಲು ಉಪ್ಪುನ ಪೂರ ಗೀಯತೆ ಅವು ಒಂತೆ ಬೆಚ್ಚ ಆನಗ ಮೆಲ್ಟ್ ಹಾಕೊಂಡು ಮನದಲ್ಲಿರು ಸಂಪು ಪೋಯರಕೇನಂದ್ರೆ ಇಜ್ಜಿ ಸಂಪತ್ತನೆ ಬೇತಲ ಇವುಡುಲ್ಲಿ. ಆದ್ರೆ ಬೃಂದಕ್ಕನ ಲೈವ್ ಪೋತೇರು, ಬೃಂದಕ್ಕನ ಲೈವ್ ಉಡುಳ್ಳೇರು ಎಕಾಸ್ಟಿಕ್ ಅವು ಮಾರ್ರೆ ಹಸಿರು ಹೂಕೇನಂದ್ರೆ ಹಸಿರು ಹೂವು ಪಂಡ ಹೋಗುತ್ತಂಡೆ ಯಾನು ಸರಿ ಪಂಡೇತ ಹಸಿರು ಹೂವತ್ತಿ ಹಸಿರು ಸೀರೆ ಹೂ ಏರು ಬನ್ನಿ ಹಸಿರು ಸೀರೆ ಮನುಷ್ಯನಿಗೆ ಮನಸ್ಸಲ್ಲಿ ನಾನು ನನ್ನಿಂದಲೇ ಎನ್ನುವ ಭಾವನೆ ಬಂದರೆ ಜಗಳ ಮಾಡೋಕ್ಕೆ ಮನಸ್ಸಾಗುತ್ತೆ. ಅದು ಗೊತ್ತಿಲ್ಲ, ಆಗಿರಲೂಬಹುದು. ಅದಕ್ಕೆ ಹೇಳುವುದಲ್ಲ ಪದ್ಯದಲ್ಲಿ, ನಾನು ನಾನು ಎಂದು ಮೆರೆಯಬ್ಯಾಡ ಮೂಢ, ನಾನು ಎಂಬುದು ಮಣ್ಣು ತಿಳಿದು ಅದು ಒಂದಿನ ಮಾರತನ ಮಾರೆ ಪದ್ಯ ಬಂದು ಬಾಯಪಡ ಬರೋದು ಇತ್ತೆ ಮರೆತು ಇಜ್ಜೆ ಕೇಶವನ್ನ ಮಾಡಿದ್ರೆ ಸುಮಕ್ಕ ಕರೆಕ್ಟ್ ಬರೋದಿಲ್ಲ. ಹೌದು, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ, ನಾನು ಎಂಬುದು ಮೊನ್ನೆ. ಹೌದೌದಾ ಸುಮ ಅಕ್ಕ ಇಜ್ಜಿ ನಿಕ್ಲಿನ ರಡ್ಡಿ ಜನಕ್ಲಿಗೆ ಪಣ್ಯ ಅತ್ತವೆ ಬರೋದಿಲ್ಲ. ಅಂಚ ಅಂಚ ಪುರ ಕತೆ ಅತೆ ಇಂಚಿನ ಮಾರೆ ಎಂಕಿನ ಕೆಲವು ಒಂದು ಪುರ ಮನ್ಪೆರೆತನ ಮಾರೆ ವೀಡಿಯೋ ಪುರ ಮನ್ಪೆರೆತಂದ ಅದೇ ಉದಾಸೀನ ಮಂತೆ ನಂದಾಪು ನೀವು ಕೊರಗಜ್ಜನ ಕೋಲ ಉಂಡಿನಿ ಓಲವು ಧರ್ಮಚಾವಾಡಿ ಮಿತ್ತ ಮೇರು ಪೇರಿ ನಮ್ಮ ಶ್ರೀಕಾಂತನೇ ಬರ್ಪೇರ ಆರು ಪೇರೆ ಶ್ರೀಕಾಂತನ ಲೈವ್ ಇಡ್ತಾರೆ. ನನ್ನ ನಮಸ್ಕಾರ ಇರಿಗೆ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಒಣಸಾಂಡೆ ಒಣಸಾತಿನ ಒಣಸ್ ಮನ್ಪ್ಲೆ ಒಂದು ಕೋಲ ಒಂದುಂಡು ಕೊರಗಜ್ಜೆ ಸ್ವಾಮಿ ಕೊರಗಜ್ಜೆನ ತೂಲೆ ಸಪೋರ್ಟ್ ಮನ್ಪ್ಲೆ.
ನಾನು ಎಂಬುದು ಮೊನ್ನೆ ಓಕೆ ಕೇಶವಣ್ಣ ಬಣ ಸುಮಕ್ಕ ನಿಕ್ಲೆಗೆ ರಡ್ಡು ಜನಕ್ಕೆ ಬನ್ನಿ ಓಕೆ ಯಾನು ಏಪಲ ಪೊಂಜೋಕ್ಲೆಡಲ್ಲ ಅಡೈ ಮಲ್ಪುನ ಮಂಗೆ ಹತ್ತು ಯಾನು ತಮಾಷೆಗೆ ಪನ್ನಿ ಓ ಅಂದೆ ಓಕೆ 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 ನಿಗುಲು ತಮಾಷೆಗೆ ಒಂಜಿ 2 ನಿಮಿಷ ಪಾತಿರ್ಲಿ ಯಾನು ಒಂಜಿ ತಮಾಷೆ ಒಂಜಿ 4 ದೋಸೆ ತಿಂದು ಬರ್ಪೆ ನಾಲ ಮೂಜೆ ಮಂತಿನೇನು ತಿಂದು ಬರ್ಪೆ ಅವೇ ನಿಗುಲು ಪಾತಿರಂದೇಪ್ಲೆ ತಮಾಷೆಗೆ
ಬಂದೆ 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 ಯಾನು ಒನ್ ಇಯರ್ ಆಂಡ್ ಲೈವ್ಡು ಏರೆಗ್ಲ ಬ್ಯಾಡ್ ಕಮೆಂಟ್ ಪಾರ್ದಿಸಿ ಉಂತ್ರೆ ಒಲ್ಪರ್ದು ಸ್ಟಾರ್ಟ್ ಬಂದು ಬಂದೆ ಯಾನು ಮಾತೆಲ್ಲ ಪೋಯರ ಯಾನು ಒರಿಯನ ಇಜ್ಜಿಜ್ಜಿ ಉಳ್ಳಲ್ಲ ಯಾನು ಉಳ್ಳೆ ಮಾತೆಲ್ಲ ಪೋಂಡೆ ಯಾನು ಸುರು ಪೋಪುಜ ಒಳ್ತಿರ್ದು ಸ್ಟಾರ್ಟ್ ಮಂತೆ ಮಾರೆ ಯಾನು ಏಪು ಪೋಯಿನ ಮನಸ್ಸಿಗೆ ಎಂಬುದು ಮೊನ್ನೆ ಓದಿದೆ ಯಾನು ಏಪಲ ಪೊಂಜೋಕ್ಳಿಗೆ ಹೋಗಿ ಓದಿದೆ ಅತ್ತು ಮಂಗೇರು ಕೇಂದಿರು ಸದಾ ಎಚ್ಚರಿಕೆ ಈ ಶಬ್ದ ಹೇಳೋದು ಬೇರೆಯೊಬ್ಬರಿಗೆ ನಾಯಿದೆ ಎಚ್ಚರಿಕೆ ಈ ಶಬ್ದ ಹೇಳೋದು ಬೇರೆಯೊಬ್ಬರಿಗೆ ಅವರಿಗೆ ಲೈವ್ಗೆ ಇಷ್ಟರವರಿಗೆ ಬರಲೇ ಇಲ್ಲ ಹೌದು 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 ಮಂಗೇರು ಕೇಂದ್ರದಲ್ಲಿ ಕೇಶವನ್ನೇ ಪೊಂಜೋಕ್ಳ ಲಡೈ ಮಲ್ಪೋನು ಮಂಗನ ಹಾಕೊಂಡೇರು ಸಪೋರ್ಟು ಮೆಸೇಜ್ ಉಗಿರಿ ಮುಖಕ್ಕೆ ಎಸ್ ಕೇಶವನ್ನ ಸುಕ್ಕ ಕರಂಚಿನ ಒಣನುಲ್ಲೆ ಇರೆಗ್ ಗೊತ್ತತೆ ಸುಮಾ ಅಕ್ಕ ಯಾನು ಲಡೈ ಮಲ್ತಿನ ಕೇಶವ್ ಬ್ರೋ ಯಾ ಭ್ರಮೆ ಒಣನುಲ್ಲೇರು ನಿಖುಲ್ ಪಾತೆಲೆ ನವೀನನ್ನ ನೀರು ದೋಸೆದ ಒಟ್ಟಿಗೆ ತಮಾಷೆ ಮಲ್ಪೆರೆ ಪೋಯಿರು ಒಣಂದಿರು ಸೂಪರ್ ನವೀನನ್ನ ಒಣದಲ್ಲೇರು ಸಾಗರ್ ಬ್ರೋ ಒಣಂದಲ್ಲೇರು ನೀತಕ್ಕ ನೀರು ದೋಸೆ ಕೋರಿ ಸುಕ್ಕ ಸೂಪರ್ ಕಾಂಬಿನೇಷನ್ ಅಂದಿ ಪಾತೆರ್ಲೆ ಒಣದಲ್ಲೇರು ಸಾಗರ್ ಮಾತೆಲ್ಲ ಪೋಯರ ಯಾನು ಉರಿಯನ ಇಜ್ಜಿ ಉಳ್ಳೆ ಉಳ್ಳೆ ಪಲ್ನೆ ಸುಂಟರ ಗಾಲಿ ಯಾನು 1 ಇಯರ್ ಆಂಡ್ ಲೈವ್ಡ್ ಏರೆಗಳ ಬ್ಯಾಡ್ ಕಾಮೆಂಟ್ಸ್ ಪಾಡುಚಿ ಲೇಡೀಸ್ಗೆ ತೂಂಡ ಸಿಂಗಲ್ ವರ್ಡ್ ಯೂಸ್ ಮಲ್ಪುತ್ತಿಚ್ಚಿ ಒಣಂದಲ್ಲೇರು ಓಕೆ ಕೇಶವ್ ಬ್ರೋ ಒಣಂದಲ್ಲೇರು ಏರ್ ಬೋರ್ಡ್ ಅಂಡಲ್ಲ ಒವ್ವೇ ಚಾನೆಲ್ ದಕ್ಕೇನೆ ಎನ್ನ ಬಗ್ಗೆ ಬಂದಿಲ್ಲ ಸುಮಕ್ಕ ಸಾಗರ್ ಕೂ ಬಂದಿಲ್ಲ ಸಾಗರ್ ಒಡಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಉಸಿರಿನಿಂದ ಸಾರಿ ಕೇಶವಣ್ಣ ಇರು ಸೂಪರ್ ಬಂದಿಲ್ಲ ಯಾನು ಎಂಚಿನ ಎತ್ತುಂಡಲ್ಲ ಓಪನ್ 1 ಮ್ಯಾನ್ ಶೋ ಬಂದಿಲ್ಲ ಕೇಶವಣ್ಣ ಯಾರು ಇರು ಸೂಪರ್ ಬಂದಿಲ್ಲ ಶಾಂತಕ್ಕ ತುಂಬ ಒಳ್ಳೆಯವರು ಆಯ್ತಾ ಬಂದಿಲ್ಲ ಶಾಂತಕ್ಕ ಥ್ಯಾಂಕ್ ಯು ಸುಮಸಿಸ್ ಬಂದಿಲ್ಲ ಯಾರು ವೈಕಲ್ ಮಾತ್ರ ತಿನ್ಪ ಸುರು ಉಂಡ ಹೋಗ್ತೀನಿ ಮತ್ತೆ ಖಾಲಿ ಅದನ್ನು ಮಾರ ಹಬ್ಬ ದೇವರೇ ಬಂಜಿ ಗೊಂಜಿ ಸಂಪಾಡು ಸುಮಕ್ಕ ಶಾಂತಕ್ಕ ತುಂಬ ಒಳ್ಳೆಯವರು ಆಯ್ತಾ ಅವನದಲ್ಲಿರು ಶಾಂತಕ್ಕ ಥ್ಯಾಂಕ್ ಯು ಸುಮಾಸಿಸ್ ಪನದಲ್ಲಿರು ಎಸ್ ಸೂಪರ್ ಪನ್ಪುನಿ ಅತ್ತು ಎನ್ನ ಇಲ್ಲಡು ಎನ್ನ ಅಮ್ಮ ಅಂಚ ಕಲ್ಪದಿರು ಭಾಷೆ ಅನ್ನ ಅಂತ ಕರೆಕ್ಟ್ ಓ ಪವರ್ ಸ್ಟಾರ್ ಬರ್ತೀವಿ ಹರೇ ಕೃಷ್ಣ ಅಂತಿದ್ದಾರೆ ಹಾಯ್ ಪವರ್ ಸ್ಟಾರ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಊಟ ಆಯ್ತಾ ನಿಮ್ಮದು ಏನು ವಿಶೇಷ ಮತ್ತೆ ಏನು ಸ್ಪೆಷಲ್ ಇವತ್ತು ಸಂಡೇ ಹೇಗಿದ್ದೀರಿ ಹೌ ಆರ್ ಯು ಟುಡೇ ಲೇಟ್ ಆದರೂ ತೊಂದರೆ ಇಲ್ಲ ಬಂದೊಂದು ಸಪೋರ್ಟ್ ಮಾಡಿದ್ದೀರಲ್ಲ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹಾಗೆ ನಮ್ಮ ವಿಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ ರಾಜೇಶ್ ಬಂಟ್ವಾಳರ್ನ ಇಲ್ಲ ಅಲ್ಲಿ ಕೋಲ ಮಾರ ಅವಳಿ ಒಂದು ಮೆರ್ನ ಓಕೆ 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 ಬಾರಿ ಶೋಕಾಪನ್ ಕೋಲ ಸುಮಸಿಸ್ ಯಾನ್ ಪಂತ್ಜಿ ಶಾಂತಕ್ಕ ಎಡ್ಡ ಇಜ್ಜೇರು ಪಂಡದು ಸುಮಸಿಸ್ಟರ್ ಗತ್ತಾವು ಎಂಕುಲು ಬೇತೆ ವಿಷಯ ಪಾತೇನೆ ನಂದು ಅನ್ನ ಪಣದುಲ್ಲೇರು ಎನ್ನ ಲೈವ್ಡ್ ಮುರಣಿ ಒರಿ ಬ್ಯಾಡ್ ಕಮೆಂಟ್ ಪಾಡಿ ಐಕ ಅಂಚ ಪನ್ಪುಣತೆ ಕೇಶವನ್ನ ಈಗ ಕ್ಲಾರಿಟಿ ಸಿಕ್ಕಿತ ನಿಮಗೆ ಕೇಶವನ್ನ ಪಣದಲ್ಲೇರು ಅಂದಂದು ಅಂಡ ಆರು ಏಪಲ ಪಾಡುಜೇರಿ ಬ್ಯಾಡ್ ಕಾಮೆಂಟ್ ಅವು ಎಂಚ ಪಾಡೀರ ಅರ್ನ ಪುದರ್ಡು ಬೇತೆಲ್ಲ ಬೈದಿನತ್ತೆ ಇಂಕ ಡೌಟ್ ಆರು ಏಪಲ ಏತ್ ಸಮಯ నుంచి ಮಾತ್ರೆಗಳ ಸಪೋರ್ಟ್ ಮಾಡ್ಬೀರು ಬ್ಯಾಡ್ ಕಮೆಂಟ್ ಪಾಡ್ದೀರ ಅಂದ್ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾನಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾನದ ಕಡಲಿಗೆ ಅಂಬಲಿಸಿದೆ ಮನ
ಶಾಂತಕ್ಕ ಯಾನ್ ಅಂಚ ಪಂಡದು ಇರೆಗ್ ಪಂಡಜಿ ಇರೆಗ್ ಸಾರಿ ಶಾಂತಕ್ಕ ಇಜ್ಜಿ ಜಾರ ಅಂಚ ಪಂತಿಜಿರಿ ಇಜ್ಜೆ ಕೇಶವ ಬ್ರೋ. ಯಾನ್ ಏರ್ನಲ್ಲ ಅಂಚೆ ಎನ್ನಿಜ್ಜಿ ಬಣ್ಣದಲ್ಲೇರು ಬುಡ್ಲೆ ಅವಿನ ಕೇಶವನ್ನ ಬಣ್ಣದಲ್ಲೇರು. ನಮ್ಮ ಒಂಜಿ ಲೈವ್ ಪೋಪಿನ ನಮ್ಮ ಒಂಜಿ ಊರಿಯಾಗ ಸಪೋರ್ಟ್ ಮನ್ಪೇರೆ. ನವೀನ್ ಅನ್ನೆ ಫುಲ್ ಬ್ಯುಸಿ ಮಾಡೋದು ಯಾನು ಮಾತಾಡ್ಲ ಬ್ಯುಸಿ ಉಳ್ಳೆ ತೊಂದರೆ ಹೆಚ್ಚು ಪಂಡ ಇತ್ತೆ ಎಂಚಿನ ಗೊತ್ತುನೆ ಈ ರೆಡ್ ಮೊಬೈಲ್ ಯಾನು ಸಪೋರ್ಟ್ ಮನ್ಪುಜಿ ಆಯ್ಕೆ ಪಂಡ ಮೋನೋ ಚಾನೆಲ್ ಅತ್ತ ಬೊರ್ಚಿ ಪಂಡದು ಮನ್ಸು ಮಂತಾರೆ ಕೇಶವಣ್ಣ ಅರ್ನ 2 ಗಂಟೆಗೆ ಇಜ್ಜಿ ಎಂಗ್ಳಿಗೆ ಲಡಾಯಿ ಸುಮಕ್ಕ ಅಕ್ಕ ಎಂಕುಲೂರ ಅಕ್ಕ ತಮ್ಮ ಬಣದಲ್ಲಿ ಅನ್ನಂದಂತ ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಮನಸ್ಸು ಮಂತರ ಕೇಶವನ್ನ ಸಾಗರ ಊಟ ಆಯ್ತಾ 26 ಲೈಕ್ ಡನ್ ಅಣ್ಣ. ಹೌದೌದು ಸಾಕು, ನಾನು ಲೈಕಿಗೋಸ್ಕರ ಈಗ ಕೂತಿದ್ದಲ್ಲ, ಇವರು ಮಾತಾಡ್ತಾ ಇದ್ದಾರಲ್ಲ ಅವರಿಗೆ ಬೇಜಾರಾಗಬಾರ್ದಲ್ಲ, ಅದಕ್ಕೋಸ್ಕರ ನಾನು ಕೂತಿದ್ದು. ನಾನೀಗ ಹೋದರೆ ಅವರಿಗೆ ಬೇಸರ ಆಗ್ಬೋದಲ್ಲ. ಇವರು ಮೊದಲೆಲ್ಲ ತುಂಬ ಹೊತ್ತು ಕೂರಿಸಿಟ್ಟಿದ್ರು ನಮ್ಮನ್ನು ವಾಚವರು ಬೇಗಾಗ, ಈಗ ಪಾಪ ಅವರಿಗೆ ವಾಚವರು ಬೇಡ ಬೇಗ ಓಡ್ತಾರೆ ಅಂತ, ಅದಕ್ಕೋಸ್ಕರ ಅವರು ಯಾವಾಗ ಎಲ್ಲರೂ ಹೋಗುವ ಬಾಯ್ ಅಂತಾರೆ ಆಗ ನಾನು ಹೋಗೋದು. ಹಾಗೆ ನಮ್ಮಲ್ಲಿ ಈಗ 9 ಗಂಟೆ ಆಗಿದ್ದಷ್ಟೇ, 9:10 ಆಯ್ತು ಅಷ್ಟೇ. ಒಂದು ಕೋಲ ಸಹ ಉಂಟು, ಕೋಲ ಕೊರಗಜ್ಜ ಕೋಲ ರಾಯಿ ಇದ್ದು ಭಾರಿ ಒಳ್ಳೇದಾಗ್ತದೆ ನೋಡಿ, ಯಾರಾದ್ರು ಲೈವಲ್ಲಿ ಇದ್ರಿ ಭಾರಿ ಕೇನ್ಗನ. ಭಾರಿ ಆಯ್ತು ಬಾಯ್ ಇಂದು. ನಾನು ಒಳ್ಳೆಯವನಲ್ವ ಸುಮಕ್ಕ ಅಂತಿದ್ದಾರೆ. ಹೌದು, ಎಲ್ಲರೂ ಒಳ್ಳೆಯವರೇ, ಯಾರು ಪ್ರಪಂಚದಲ್ಲಿ ಕೆಟ್ಟವರು ಇಲ್ಲ. ಒಂದೊಂದು ಸಲ ಒಬ್ಬೊಬ್ಬರು ಕೆಟ್ಟವರಾಗಿ ಕಾಣ್ತಾರೆ. ಅದಕ್ಕೊಂದು ಇದು ಇರ್ತದೆ, ರೀಸನ್ ಇರ್ತದೆ, ಯಾವುದೋ ಒಂದು ರೀಸನ್. ಇದು ಒಂದು ವಸ್ತು, ಇದೊಂದು ವಸ್ತು. ನಾನು ಬೇಡ ಎಕ್ಸಾಂಪಲ್ ಬೇಡ. ನಿಮ್ಮ ಅಡುಗೆ ಮನೆ ತುಂಬ ನೀಟಾಗಿದೆ ನವೀನನ್ನ. ನನ್ನ ಅಡುಗೆ ಮನೆ ಅಂದರೆ ಎಂಥದ್ದು, ನನಗೆ ನಿಂತು ಆಚೆ ಮಾಡಲಿಕ್ಕೆ ಜಾಸ್ತಿ ಜಾಗ ಇಲ್ಲ, ಸಣ್ಣದ ಅಡುಗೆ ಮನೆ ಅಲ್ಲ, ಅದಕ್ಕೆ ನಾನು ಜಾಸ್ತಿ ಅಡುಗೆ ಮಾಡೋದಿಲ್ಲ, ಯಾವಾಗೊಮ್ಮೆ ಮಾಡೋದು ಅಷ್ಟೇ. ಸುಂಟರ ಗಾಳಿ ನಮ್ಮ ಮಾತೆಲ್ಲ ಎಡ್ಡೆಂತಿನೋಕುಲ ಅವೇ ಬಣದಲ್ಲಿ ನಂದಿ ಮಾತೆಲ್ಲ ಎಡ್ಡೆಂತಿನೋಕುಲೆ ಅಂದು ಮಾತೆಲ್ಲ ಎಡ್ಡೆಂತಿನೋಕುಲೆ ಎಲ್ಲ ಹಾಲಂತಿನಕಲು ಉಪ್ಪುಜೇರು. ಬಟ್ ಅವೆ ಒಂದೊಂದು ಸಿಚುವೇಶನ್ ಅವರಿಯಾಗ ನಮಕ್ ಅವರಿಗೆ ಹಾಲು ತೋಜುವೇರು, ನಮ್ಮ ತೂಪಿನ ದೃಷ್ಟಿಡು ಅಕ್ಕಳು ಮಲ್ಪುನ ದೃಷ್ಟಿಡು ಆತೆ. ನಿಮ್ಮ ಅಡುಗೆ ಮನೆ ತುಂಬ ನೀಟಾಗಿದೆ ನವೀನ. ಹೌದೌದು, ಥ್ಯಾಂಕ್ ಯು ನಮ್ಮ ಸುಮಕ್ಕನವರೇ, ನಮ್ಮ ಅಡುಗೆ ಮನೆಯನ್ನು ನೀವು ಪುಗರಿದ್ದಕ್ಕೆ. ವೇದಾವತಿ ಅಕ್ಕ ಉಂಡರೆಗೆ ಏನೊಂದು ಸಾಗರ ಆರು ಓಲು ಉಣ್ಪಿನಿ, ಯಾರು ಲೈವ್ ಉಳ್ಳಿರಿ. ಅರ್ನೆಲ್ಲ ಲೈವ್ ಉಂಡು ಅರೆಗ್ಲ ಸಪೋರ್ಟ್ ಮಂತೊಂದು ಉಪ್ಪಳೆ ಪೋದು ಲೈಕ್ ಕೊರ್ದು ಬಲ್ಲೆ ಬೊಕ್ಕ ಪಾತೆಲ್ಲ ಒಂಜಿ ಚೂರು ಆರು ಮಾತ್ರ ಯಾರು ಲೈವ್ ಮನ್ಪುಣೆ ಮನ್ಪುನು, ಯಾನೇ ಯಾರಿಗೆ ಸಪೋರ್ಟ್ ಕೊರೊಂದಿಲ್ಲ, ಯಾರು ಹೆಂಗೆ ಸಪೋರ್ಟ್ ಕೊರೊಂದಿಲ್ಲ ಅಂಚ. ಹೆಂಗಲ್ಲ ಪುರ ಸಪೋರ್ಟಿಂಗ್ ಸಿಸ್ಟಮ್ ಮಾತೆರೆಗಿಲ್ಲ. ವೇದಾವತಿ DK ಅಂದರೆ ದಕ್ಷಿಣ ಕನ್ನಡನೂ ಆಗ್ಬೋದು, ಮತ್ತು ದಿನೇಶ್ ಕುಮಾರ್ ಅಂತಲೂ ಆಗ್ಬೋದು, ಮತ್ತು ದಾನಶೂರ ಕರ್ಣ ಅಂತಲೂ ಆಗ್ಬೋದು, ಮತ್ತೆಂತ ಬರ್ತದೆ ಮಾರ್ರೆ,
ಇನ್ನೇನಾದರೂ ಬರ್ತದಾ? ಅಲ್ಟ್ರೇಷನ್ ಮಾಡಿ ಅನ್ನ ಅಡಿಗೆ ಮನೆ, ಆಲ್ಟ್ರೇಷನ್ ಮಾಡಿ ಅನ್ನ ಅಡಿಗೆ ಮನೆ. ಇಲ್ಲಪ್ಪ, ಇದು ಬಾಡಿಗೆ ಇರುವುದಲ್ಲ, ನಾವು ಯಾಕೆ ಆಲ್ಟ್ರೇಷನ್ ಮಾಡೋದು? ಅದು ಅಡಿಗೆ ಮನೆ ಅಲ್ಲ, ಅದೊಂದು ಸಣ್ಣ ಪ್ಯಾಂಟ್ರಿ ಥರ. ಅದು ಜಾಸ್ತಿ ಏನು ಅಡಿಗೆ ಮಾಡಲಿಕ್ಕಿಲ್ಲ ಅದರಲ್ಲಿ. ನಾನು ಯಾವಾಗಲೊಮ್ಮೆ ಮಾಡೋದು, ಜಾಸ್ತಿ ಹೋಟ್ಲಲ್ಲಿ ಊಟ ಮಾಡೋದಲ್ಲ. ಅಡಿಗೆ ಮನೆ ಎಲ್ಲ ಊರಲ್ಲಿ ಉಂಟು, ಒಳ್ಳೆ ಅಡಿಗೆ ಮನೆ ಉಂಟು ನಮಗೆ. ಇಲ್ಲಿ ಎಷ್ಟು ಒಳ್ಳೇದು ಮಾಡಿ ಏನು ಪ್ರಯೋಜನ? ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತೆ ಸುಮಕ್ಕ ಇನ್ನ ಚಾನೆಲ್ ಓವು ಪಣದಲ್ಲಿರು ಓ ದೇವೇರೆ ಅರ್ನ ಚಾನೆಲ್ ಅವೇ ಸುಮಾ ಅಂದೇ ಉಂಡು ಇರು ಪೋಲೆ ಜಸ್ಟ್ ಅರ್ನ ಚಾನೆಲ್ ಇತ್ತೆ ಪೋಚಿ ಮಾತ್ರ ಲೈವ್ಡ್ ಒಂದು ಮನ್ ಪೋಚಿ ಅವೇ ಇರು ಎಲ್ಲ ಸರ್ಚ್ ಮನ್ಪಲೆ ಸುಮಾ ಹೆಚ್ಚು ಪಂಡದು ಯೂಟ್ಯೂಬ್ಡು ಅಪ್ಪಗಾರ ತಿಕ್ಕುವೇರು ಒಂಜಿ ಒಲೆ ತಿಕ್ಕಜಿಂಡ 5:30 ಗಂಟೆಗೆ ಇರು ಬಲ್ಲೆ 5:30 ಗಂಟೆಗೆ ಲೈವ್ ಪುಂಡು ಊರ್ದ 5:30 5:45 ಒಂಜಿ ಸುಧಾ ಬೆರಟಿ ಎರಡ ಲೈವ್ ಅಂತಂದೇಳಿ ಅವು ಸುಮಕ್ಕ ಅಂದೆ ಲೆಕ್ಕ. ಅತನ ಒಂಜಿ ಬೀಡಿ ಕಟ್ಟು ಒಂದು ಎರಡ ಲೈವ್ ಅಂತಂದೇಳಿ ಅವು ಸುಮಕ್ಕ ಅಂದ ಲೆಕ್ಕ. ಅತನ ಒಂಜಿ ಇಂಚ ಕೈ ಭಾಷೆ ಹಿಡ್ಪುರ ಪಾತೆರ್ ಒಂದಿತ್ತೆಡು ಅವು ಸುಮಕ್ಕ ಅಂದ ಲೆಕ್ಕ ಗೊತ್ತಾಡೆ. ಅದ್ರ ಕೆಲವು ಉಂಡು ಬೊಕ್ಕರ್ನ ಅರ್ನೊಂಜಿ ಡ್ಯಾನ್ಸ್ ಉಂಟು ಶಾರ್ಟ್ಸ್ ಇಟ್ಟು ಬಾವ ಬಂದರು ಸೂಪರ್ ಉಂಡು. ಬೊಡ್ಚಿ ನವೀನನ್ನ ಬಲಿಪೋಯಾನು ಬಣದುಲ್ಲೇರು ಬುಲಿಪೋಯಾನು ದಾದಕ್ಕೆ ಇರು ಬುಲಿಪುನಿ ಒಲ್ಪದೆ ಅನ್ನ ಒಲ್ಪದ ಅನ್ನ ದಾದೆ ಒಲ್ಪದ ಕಿಚನ ಅತ್ತ ಆರು ಪನ್ಪಿನಿ ಕಿಚನ್ ಅಲ್ಟ್ರೇಷನ್ ಮನ್ಪುಳೆ ಎಂದು ಮುಳ್ತಾ ದುಬೈದ ಅವು ಎಂಕಲು ಬಾಡ ಇಡುಪುಣತ್ತ ದಾದೆ ಕೈಗೆ ಅಲ್ಟ್ರೇಷನ್ ಊರ್ದ ಎಡ್ಡೆ ಕಿಚನ್ ಉಂಡೆ ಎಂಕಲ್ಡ ಮೂಲೆ ಏತ್ ಬಂಡಲ ಆತೆ ಬಾಡಾಯಿ ವೇದ ತೆಕ್ಕ ಅಂಚ ಬಂತಂದ್ರೆ ರೀ ಮತ್ತೆ ಏನು ಸಮಾಚಾರ? ಇವತ್ತು ಮನೆಯಲ್ಲಿ ಇದ್ದೀರಾ? ನಾನು ಇವತ್ತು ಮಾಲ್ಡೀವ್ಸ್ನಲ್ಲಿ ಇರ್ತೀರಾ ಅಂದ್ಕೊಂಡಿದ್ದೆ. ಓ ಹೌದಾ, ನಾನು ಮಾಲ್ಡೀವ್ಸಲ್ಲಿ ಇದ್ದೆ ಮಾರ್ರೆ. ಅದು ಈಗ ಮರೆತೋಯ್ತು. ಹೇಗೆ ಗೊತ್ತುಂಟಾ, ನಾನು ಒಳಗೋದಲ್ಲ, ಒಳಗೆ ಹೋದಾಗ ಮತ್ತೆ ನಾನು ಮಾಲ್ಡೀವ್ಸನ್ನು ತೆಗೆದೆ. ಉಂಟುಂಟು ಮಾಲ್ಡೀವ್ಸ್ ಉಂಟು, ಲೋ ಲೈಟ್ ಆಗ್ಬೋದಲ್ಲ. ಇದು ಇರಲಿ, ಇದು ಒಳ್ಳೆ ಕಾಣ್ತದೆ ಮಾಲ್ಡೀವ್ಸ್. ಇದು ಒಂದು ಇದು ಎಂತ ಗೊತ್ತುಂಟಾ, ಸಮುದ್ರ ನಡುವಲ್ಲಿ ಒಂದು ಊರುಂಟು, ಅದನ್ನೇ ನಾನು ತೆಗೆದಿದ್ದು, ಕ್ಯಾಪ್ಚರ್ ಮಾಡಿದ್ದು. ಆಡಿಯೋ ಮ್ಯೂಟ್ ಮಾಡಿ ಕಾಪಿರೈಟ್ ಬರುತ್ತೆ. ಹೌದೌದೌದು, ಅದು ಸ್ವಲ್ಪ ನಾನು ಸುಮ್ಮನೆ. ಪವರ್ ಸ್ಟಾರ್ ಯಾವ ಬೀಚ್ ಇದು? ಇದು ಬೀಚ್ ಅಲ್ಲ, ಇದು ಮಾಲ್ಡೀವ್ಸ್. ಅದರ ಒಳಗಡೆ ಯಾವ ಬೀಚ್ ಅಂತ ಹೆಸರು ನೆನಪಿಲ್ಲ ನನಗೆ, ಅದು ಯಾವುದೋ ಇತ್ತು ಅಲ್ಲಿ. ಬೀಚ್ ಅಂತಲ್ಲ, ಅದೊಂದು ಒಂದೊಂದು ಇದು ಉಂಟು ಹಾಗೆ, ನಮ್ಮ ಏನಂತಾರೆ ಇದು ದ್ವೀಪ. ಅದಕ್ಕೆ ಒಂದೊಂದು ದ್ವೀಪಕ್ಕೆ ಒಂದೊಂದು ಹೆಸರುಂಟು. ಮತ್ತು ಅಲ್ಲಿ ಹೋಟೆಲ್ಸ್ ಉಂಟು ತುಂಬ. ನಿಮ್ಮ ಅಡುಗೆ ಮನೆ ತುಂಬ ನೀಟಾಗಿದೆ ನವೀನನ್ನ. ಮೇರು ಕಾಪಿ ಮಂತಂದ್ರೆ ಹೌದು ಇರಲಿ ಬಿಟ್ಟು ಒಟ್ಟು ಮಾಲ್ಡೀವ್ಸ್ ಅಷ್ಟೇ. ಹೌದು ಅಲ್ಲಿ ಒಳ್ಳೆ ಉಂಟು, ಒಮ್ಮೆ ನೋಡಿ ಹೋಗಿ. ಮನಸ್ಥಿತಿ ಈ ಮೂರು ಯಾಕೆ ಡಿಲೀಟ್ ಮಾಡಿರಿ? ಸುನೀತ ಸ್ವಾಮಿ ಅಜ್ಜ ಸುನಿ ಶಾಂತಕ್ಕ ಸಪೋರ್ಟ್ ಬಂತಂದ್ರೆ ಸೂಪರ್ ನೈಸ್ ಲೈವ್ ವಂಡರ್ಫುಲ್ಲು. ಕೇಶವ್ ನಿದ್ರೆ ಒಂದಕ್ಕೆ ಪೋಯ್ರ ಹೊಟ್ಟೆನ ಪೋಯ್ರ ರೌಂಡಿಗೆ ಪೋಯ್ರ ಯಾವ ಲೈವು ಯಾವಂಡ ಬಂದು ಮಲ್ಪಗ ಒಂಬಾರೆ 11 ಗಂಟೆ ಆದ ಬರ್ತದೆ. ನಿಖಲ್ ಪಲ್ನಿ ಯಾವ ಪಲ್ನಿ ಕೋಲ ಒಂದೇಟಿ ನಮ್ಮ ರಾಯಿ ಗೊತ್ತುಂಡೆ ನಮ್ಮ ಅಡೆ ಬೊಕ್ಕೊಂಜಿನ ಪುದರ್ ಮನ್ಪಿರಿ ಭಾರಿ ಶೋಕ್ ಉಂಡು. ಯೂಟ್ಯೂಬ್ ಉಂಟು ತೂಲೆ ಇತ್ತ ಲೈಟ್ ಪುರ ದೇದಿರು ಪಾರಿ ಪನ್ನಾಗ
ಶಾಂತಕ ನಮ್ಮ ಲಡಾಯಿ ಆತಿಜಿ ಜಿಡ ಎಲ್ಲ ಮಾತ ಲೈವ್ ಇಡ್ಲ ಪಬ್ಲಿಕ್ ಆಪುಂಡು ನಮ್ಮ ಲಡಾಯಿ ಮಲ್ತ ಬಂದು ಅಂದ ಆಗ್ಲೇನು ಏರ್ಪೋದು ಪನ್ಪೇರಿ ನಮ್ಮ ಲೈವ್ದೇನು ಪೂರ ಅಂಚನ ವಾಚ್ಮನ್ ತೊಂದುಲ್ಲೇರ ಪೂರ ಪಂಡ ಅಂದು ಕೇಶವ ಪ್ರಭುಣದಲ್ಲಿ ಶಾಂತಕ್ಕ ನಮ್ಮ ಒಳ್ಳೆ ಆತಿಜಿಜ್ಜಿ ಅಂದಿ ಕೆಲವು ನಾಯಿಲು ಹೈಡ್ ಉಲ್ಲ ತೂಲೆ ಐಕೆ ಹೈಡ್ ಕುಲ್ಲು ನೀವು ಅಂದೆ ಓಕೆ 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 ಓಹೋ ಪಾಂಡುರಂಗ ಪ್ರಭು ವಿಠಲ ಭರತನ್ನ ಬಂದರು. ಹಾಯ್ ಭರತನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ನಿಮ್ಮ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ಬ್ರೋ ಅಂತಿದ್ದೀರಿ. ಹೌದೌದು, ನಾನದು ಬ್ಯಾಕ್ಗ್ರೌಂಡ್ ಮಾಡಿದ್ದು, ಈಗ ಚೇಂಜ್ ಮಾಡಿದ್ದು. ಮತ್ತು ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಬರೀ ಅಪ್ರೂಪ್ ಆಗ್ತಿದ್ದೀರಿ ನೀವೀಗ. ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮಗೆ. ಅಲ್ಲ ತೊಂದರೆ ಇಲ್ಲ, ಅಂದರೆ ಈಗ ನಮಗೆ ಆದರೂ ಊಟ ಆಯ್ತಾ ನಿಮ್ಮದು? ಏನು ವಿಶೇಷ, ಏನು ಸ್ಪೆಷಲ್ ನಿಮಗೆ? ಸಾಗರ್ ಬ್ರೋ ಏತ್ ಗಂಟೆ ಬಿಟ್ಟ ಉಳ್ಳರಿ. ಕೇಶವ್ ಬ್ರೋ ಏತ್ ಗಂಟೆ ಬಿಟ್ಟ ಕುಳ್ಳುಗ ಅತಿ ಜಪ್ಪುನ ಬಚ್ಚುನ ನಿಕ್ಲಿಗೆ ಪಾತಿರ್ದು. ನಂದು ಊಟ ಆಯ್ತು ಬ್ರೋ, ನಿಮ್ದು ಆಯ್ತಾ? ನಮ್ದು ಆಯ್ತು ಬ್ರೋ. ನಾವು ಕೋಳಿ ಸುಕ್ಕ ಮತ್ತು ದೋಸೆ ಇತ್ತು. ಅಕ್ಷರಾಮೃತ ಬರ್ತೀರಾ? ಹಾಯ್ ಅಪೂರ್ವ ಸಿಸ್ಟರ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂದಿದ್ರು. ನಿಮ್ಮ ಲೈವ್ಗೆ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ, ಬ್ಯುಸಿ ಇದ್ದೆ. ಸಾರಿ, ಬೇಜಾರು ಮಾಡಬೇಡಿ. ಇನ್ನು ಮುಂದೆ ಟೈಮ್ ಸಿಕ್ಕಿದ್ರೆ ಬರ್ತೇನೆ. ನೈಸ್ ಕಾಂಬಿನೇಷನ್ ಅಂತಿದ್ದಾರೆ. ಓಹ್ ನಿಮಗೆ ಬಂತಾ ಅದು ಲೈವಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡುವ ಆಪ್ಷನ್ ಬಂತಾ? ಉಡುಪಿ ಬಂಗಾರಿ ವ್ಲಾಗ್. ಹಾಯ್ ಉಡುಪಿ ಬಂಗಾರಿ ವ್ಲಾಗ್, ವೆಲ್ಕಮ್ ಟು ಲೈವ್. ಎಂಚ ಒಳ್ಳೇರು, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತೀನಿಕ್. ಇಟ್ಸ್ ಓಕೆ ಅಂದ ಪಡೋದಿಲ್ಲ. ಉಡುಪಿ ವ್ಲಾಗ್, ಹೌ ಆರ್ ಯು? ಐ ಆಮ್ ಫೈನ್ ಸಿಸ್ಟರ್. ಉಡುಪಿ ಬಂಗಾರಿ ಸಪೋರ್ಟ್ ಮಾಡ್ತದಿಲ್ಲ. ಅಕ್ಷರ ಮಾತ್ರ ಓಕೆ ಅನ್ನ, ಆಲ್ವೇಸ್ ವೆಲ್ಕಮ್. ಸಾಗರ್, ಅಕ್ಷರ ಅಕ್ಕನ ಲೈವ್ಗೆ ನಾನು ಹೋಗಿದ್ದೆ. ಹೌದಾ, ಹೋಗಿದ್ರಾ? ಓಕೆ. ಯಾನ್ನ ಶಾಂತಕ್ಕ ಉಲ್ಲ ಏತ್ ಪೊರ್ತು ಗುಳ್ಳರಂತ ಟೈಮ್ ಉಂತುಲೆ ಟೈಮ್ ಆತು ಟೈಮ್ ಪಡೋದಿಲ್ಲ. ಶಾಂತಕ್ಕ 10 ಗಂಟೆ ಜೆಪ್ಪುವೇರು. ಎನ್ನ ಲೈವ್ಗೆ ಯಾವಾಗ ಬರುವುದು? ಉಡುಪಿ ಬಂಗಾರಿ ವ್ಲಾಗ್, ನಿಮ್ಮ ಲೈವಿಗೆ ಯಾವಾಗ ಬರುವುದು? ನಿಮ್ಮ ಲೈವ್ ಯಾವಾಗ ಬರ್ತದೆ? ನನಗೆ ಇನ್ನೂ ಬರಲಿಲ್ಲ. ಚಾನೆಲ್ ಇದ್ದು ಉಡುಪಿ ಬಂಗಾರಿ ವ್ಲಾಗ್, ಉಡುಪಿ ವ್ಲಾಗ್ಸ್ ಅಂತ. ನಾನು ಮೊನ್ನೆ ನೀವು ಮೊನ್ನೆ ಉದಯನ ಇರುವಾಗ ಬಂದಿದ್ರಿ, ನೀವೇ ಅದು? ಅಕ್ಷರಾಮೃತ, ಬಂದಿದೆಯಾ? ಓಕೆ ಓಕೆ. ಸಪೋರ್ಟು, ಲೈಕ್ ಡನ್. ಹಾಯ್ ಅಕ್ಷರಾಮೃತ, ಹಾಯ್ ಅಪೂರ್ವ ಅಂತಿದ್ದಾರೆ. ಸಾಗರ್ ಹಾಯ್ ಅಂದಿದ್ದಾರೆ. ಬಂದಿದೆ ಸುಂಟರ ಗಾಳಿ ಇವತ್ತು. ಬಂದಿಲ್ಲ ಸುಂಟರ ಗಾಳಿ ಇವತ್ತು. ಎಲ್ಲೋ ಸುಂಟರ ಗಾಳಿ ಅಂತಿದ್ದರು. ಊಟ ಏನು ಸ್ಪೆಷಲ್ ತಿಂದ್ರಿ ಬ್ರೋ ಅಂತಿದ್ದಾರೆ. ನಾನಿವತ್ತು ಚಿಕನ್ ಸುಕ್ಕ, ಕೋಳಿ ಸುಕ್ಕ ಮತ್ತು ನೀರು ದೋಸೆ ಇತ್ತು. ನೀವು ಯಾವಾಗ ಲಕ್ಕಿ ಡ್ರಾ? ನಮ್ಮದು ಲಕ್ಕಿ ಡ್ರಾ ಬರ್ತದೆ ಈಗ, ಅದರ ಬಗ್ಗೆ ವಿಡಿಯೋ ಹಾಕ್ತೇನೆ ನಾನು. ಉಡುಪಿ ಲಕ್ಕಿ ಡ್ರಾ ಅಂದರೆ ದೊಡ್ಡದೇನು ಗಿಫ್ಟ್ ಇಲ್ಲ, ಸಣ್ಣ ಗಿಫ್ಟ್ ಇರ್ತದೆ. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬೇಡ. ನಿಮ್ಗೆ ಗೊತ್ತುಂಟಲ್ಲ ನಮ್ಮ ಯೂಟ್ಯೂಬ್ ಚಾನೆಲು ಅಂದರೆ ನಾವು ನಮ್ಮ ಕೈಯಿಂದ ಹಾಕಿ ಕೊಡೋದು, ಅಂದರೆ ಅದೇನು ಇದಲ್ಲ ನಮಗೆ, ಏನು ಅಲ್ಲಿಂದ ಅರ್ನಿಂಗ್ ಆಗಲಿಲ್ಲ. ಸೊ ಒಂದು ನಮ್ಮ ಖುಷಿಗೋಸ್ಕರ, ಯಾಕಂದರೆ ನಮಗೆಲ್ಲ ಸಪೋರ್ಟ್ ಮಾಡಿದರೆ ಆ ಖುಷಿಗೋಸ್ಕರ ಒಂದು ಕೊಡೋದು ಅಷ್ಟೇ, ಮತ್ತೆಂತೆಲ್ಲ. ಆಯಿತಾ? ಮಾಡ್ತೇವೆ, ಬೇಗ ಮಾಡ್ತೇವೆ. ನಿಮ್ಮ ಹೆಸರು ಬರೆದಿದ್ದು ನನಗೆ ಗೊತ್ತಿಲ್ಲ. ನಿಮ್ಮದು ಹೆಸರೇನು? ಅದೇಯಾ ಬಂಗಾರಿ ವ್ಲಾಗ್ ಅಂತ? ನೋಡುವ, ಹೆಸರು ಹಾಕ್ತೇನೆ. ಮೊನ್ನೆ ಹಾಕಿದ್ನ ನೆನಪಿಲ್ಲ ನನಗೆ.
ದಿವ್ಯಾ, ಪ್ರಜ್ವತ್, ಲೋಕೇಶ್, ನಿಖಿಲ್, ಪರಪರ, ಕಾರ್ತಿಕನ್ನ, ರಾಜೇಶ್, ಅನಿತಾ, ಸುಂಟರಗಾಳಿ, ಅದ್ವಿತ್, ಇನ್ನೇನದು ಗೊತ್ತು, ಅಕ್ಷರ, ಇವರು ಎಂಥದ್ದು ಬಾಯ್ ಅಣ್ಣ ನುದುಲೆ ಶಾಂತಕ ಪೋಯಿನಿ ಬಾಯ್ ಬಣ್ಣದಲ್ಲಿ ಪೋಪೆರಾರು ಉಡುಪಿ ಬಂಗಾರಿ ಬ್ಲಾಗ್. ಸೂಪರ್ ಇನಿಷಿಯೇಟಿವ್ ಅಣ್ಣ, ಥ್ಯಾಂಕ್ ಯು. ನಮ್ಮ ಉಡುಪಿ ಬಂಗಾರಿ ನೋಡಿ. ನೋಡ್ತೇನೆ. ಅದು ನನಗೀಗ ಡೌಟ್ ಆಗ್ತಾ ಉಂಟು. ಮೊನ್ನೆ ಒಬ್ಬರು ಬಂದಿದ್ರಲ್ಲ, ನೀವೇ ಅಲ್ಲ ಬೇರೆ ಯಾರ ಅಂದರೆ ಈಗ ಅದು ಎಂತ ಗೊತ್ತುಂಟ, ಮೊದಲೆಲ್ಲ ಹೆಸರು ಒಂದು ಕರೆಕ್ಟ್ ಬರ್ತಿತ್ತು ಮಾರೆ, ಈಗ ಅದು @ ಆಗಿ ಬರ್ತದಲ್ಲ, ಎಲ್ಲ ಕನ್ಫ್ಯೂಸ್ ಆಗ್ತಾ ಉಂಟು. ಬಂದಿದ್ದೆ ಅಕ್ಷರ ಶಿಸ್ಸು, ನೀವು ನೋಡಿಲ್ಲ? ಹೌದಾ, ಓಕೆ. ಉಡುಪಿ ಬಂಗಾರಿ ಬ್ಲಾಗ್ ನಗಾಡ್ತಾ ಇದ್ದಾರೆ. ಶಾಂತಕ್ಕ ಬೆಸ್ಟ್ ಅಂತಿದ್ದಾರೆ. ನನಗೆ 1 kg ಬಂಗಾರ ಅಂತಿದ್ರು. ಓಹೋ 1 kg ಬಂಗಾರವಾ ಒಮ್ಮ. 1 kg ಬಂಗಾರ ಕೊಟ್ಟರೆ ನನ್ನ ಕಿಡ್ನಿ 2-3 ಎರಡೇ ಇರುವುದಲ್ಲ, ಕಿಡ್ನಿ ಗೊತ್ತಿಲ್ಲ ಎಷ್ಟಿರ್ತದೆ ಅಂತ. ಅದೆಲ್ಲ ಮಾರಿ, ಹಾರ್ಟ್ ಮಾರಿ ಎಲ್ಲ ಮಾರಬೇಕು, ಇಡೀ ಜೀವನ ಮಾರಬೇಕಾಗ್ತದೆ. ವಾಟ್ಸ್ ಯುವರ್ ಆ್ಯಕ್ಚುಯಲ್ ನೇಮ್? ಹೌದೌದು, ಅದೊಂದು ಸ್ವಲ್ಪ ಹೇಳಬೇಕು. ನಿಮ್ಮ ಆ್ಯಕ್ಚುಯಲ್ ನೇಮ್ ಎಂಥದ್ದು? ಅಕ್ಷರಾಮೃತ. ಉಡುಪಿ ಅಕ್ಷರಾಮೃತ ಅಂತಿದ್ದಾರೆ. ಅನ್ನ ಪಣದಲ್ಲಿ. ಹೌದು ಮಾರೆ, 1 ಕಿಲೋ ಬಂಗಾರ ಅಂದರೆ ಎಂಥದ್ದು? ಅದು ಈಗ ಕಿಡ್ನಿ 2 ಇರೋದಲ್ಲ. ಹೌದು, ನಾನು ಸೈನ್ಸಲ್ಲಿ ಸ್ವಲ್ಪ ಹಿಂದೆ ಇದ್ದೆ, ಅದಕ್ಕೋಸ್ಕರ ಎಷ್ಟು ಕಿಡ್ನಿ ಉಂಟು ಅಂತ ಗೊತ್ತಿಲ್ಲ. ನಿಮ್ಮ ಗರಿಷ್ಠ ಅಂಕ ನನಗೆ ಒಣದಲ್ಲಿ. ಹೌದಾ, ಓಕೆ. ರಸಪ್ರಶ್ನೆಯಲ್ಲಿ ಓಕೆ. ಕಿಡ್ನಿ 4 ಬೇಕು ಒಣದಲ್ಲಿ. ಹೌದು, 4 ಸಾಕಾಗ್ಲಿಕ್ಕಿಲ್ಲಪ್ಪ. ಅಕ್ಷರಾಮೃತ ಅಂತಿದ್ದಾರೆ. ಬಾರ್ಕೂರ ಬಂಗಾರಿ ಅಂತ ಒಂದು ಯಕ್ಷಗಾನ ಪ್ರಸಂಗ ಇತ್ತು. ನನ್ನ ಅಪ್ಪ ಕ್ಯಾಸೆಟ್ ಹಾಕಿ ಕೇಳ್ತಾ ಇದ್ರು. ಉಡುಪಿ ಬಂಗಾರಿ ಅಂತ ಯಕ್ಷಗಾನ ಪ್ರಸಂಗ ಇರಲಿಲ್ಲ. ಹೌದೌದು, ಬಾರ್ಕೂರ ಬಂಗಾರಿ ನಾವು ಕೇಳಿದ್ದೇವೆ ಅಂತ ನೆನಪುಂಟು ನನಗೆ. ಯಾಕೆಂದರೆ ಮುಂಚೆ ನಮ್ಮ ಮನೆಯಲ್ಲಿ ಸಹ ಯಕ್ಷಗಾನ ಕೇಳುವುದು ಅಮ್ಮನಿಗೆಲ್ಲ ಭಾರಿ ಇಷ್ಟ. ಕ್ಯಾಸೆಟ್ ಹಾಕಿ ಎಷ್ಟು ತುಂಬ ಕ್ಯಾಸೆಟ್ ಇತ್ತು, ಅದೆಲ್ಲ ಕೇಳ್ತಿದ್ದೆ. ನಾನು ಸಹ ಕೇಳ್ತಿದ್ದೆ. ನಮಗೆಲ್ಲ ಇಂಟ್ರೆಸ್ಟ್ ಬಂದಿದೆ ಅಲ್ಲಿಂದರೆ ಕ್ಯಾಸೆಟ್ ಕೇಳಿ. ಪಾಪಣ್ಣ ವಿಜಯ, ಗುಣಸುಂದರಿ, ಅದು ಇದು ಎಲ್ಲ. ಸದ್ಯ ರೆಡ್ ಉಂಡು ಅಣ್ಣ ಒಣಮಲ್ಲೇರು. ಉಡುಪಿ ಬಂಗಾರಿ ಗೊತ್ತಾಯ್ತು ಒಣಮಲ್ಲೇರು. ಸುಂಟರಗಾಳಿ ದುಡ್ಡು ಸುಂಟರಗಾಳಿ ದುಡ್ಡು ಮತ್ತು ಕೇಶವ ಉಡ್ಡು ಕಿಡ್ನಿ ತೆಗೆಯಿ ಒಣಮಲ್ಲೇರು. ಹೌದು ಮಾರೆ, ಅವ್ರದ್ದೆಲ್ಲ ಕಿಡ್ನಿ ಕೇಳಬೇಕಾಗ್ತದೆ. ನಿಮಗೆ 1 ಕಿಲೋ ಬಂಗಾರ ಕೊಡಬೇಕಾದ್ರೆ ಒಂದು 6 ಮಂದಿ ಅದು ಕಿಡ್ನಿ ಬೇಕಾಗ್ತದೆ. ನನ್ನ ಕಿಡ್ನಿ ಇದ್ದೇ ಮನುಷ್ಯ ನೆಲದ ಮೇಲೆ ನಿಲ್ಲಲ್ಲ. 2 ಕಿಡ್ನಿ ಇದ್ದೇ ನೆಲದ ಮೇಲೆ ನಿಲ್ಲಲ್ಲ, ಇನ್ನು 4 ಕಿಡ್ನಿ ಹಾರ್ತಾರಲ್ಲ. ಹೌದು ನಗಡ್ತಾರೆ ಮಾರೆ. ಹೌದು ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈವ್ಗೆ ಲೈಕ್ ಕೊಡ್ಲಿಕ್ಕೆ ಮರ್ತಿದ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೈಸ್ ಲೈವ್ ಅಂತ ಶಾಂತಕ ಸಪೋರ್ಟ್ ಮಾಡ್ತಿದ್ದಾರೆ. ಪಾಪ ಶಾಂತಕ ಜೆಪ್ಪಡೆ ಅವೇ ನಿದ್ರೆ ಅನ್ಪುಂಡ ತೊಂದರೆ ಅಜ್ಜಿ ಅಲ್ಲ ನನ್ನ ಅಂತ ಬರ್ತಾಗ ಬಂದು ಅನ್ಪುಣು ಒಕ್ಕ ಪೋಪೇಲ್ ಒಕ್ಕ ಮೆಲಾನೆ ಮಾತೆಲ್ಲ. ಲವ್ ಯು ಅಪೂರ್ವ ಅಂತಿದ್ದಾರೆ ನಮ್ಮ ಉಡುಪಿ ಬಂಗಾರಿ ವ್ಲಾಗ್ಸ್. ಶಾಂತಕ ಸಪೋರ್ಟ್ ಅಂತಿದ್ದಾರೆ. ಅಕ್ಷರಾಮೃತ ಹಲೋ ಬಂಗಾರಿ ಅಂತಿದ್ದಾರೆ. ಉಡುಪಿ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ. ಅಕ್ಷರಾಮೃತ ಲವ್ ಯು ಬಂಗಾರಿ ಅಂತಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಅವಳಿದ್ರಿ. ನಮ್ಮ ನವೀನನ್ನ ಪಾಪ ಅಂತಿದ್ದಾರೆ. ಹೌದು ಮಾರೆ, ನಾವು ಪಾಪ ಮತ್ತೆಂಥದ್ದು. ನಮಗೆ ಅದೇ ಗೊತ್ತಿಲ್ಲ ಎಷ್ಟು ಕಿಡ್ನಿ ಉಂಟಂತ. ಓಕೆ ಅಣ್ಣ ಅವನದಲ್ಲಿ ಶಾಂತಕ ಅಕ್ಷರ ನಮ್ಮ ಅಣ್ಣ ಪಾಪ. ಹೌದು ಸಾಗರಣ್ಣ, ನಾನು ಬಡಿಗೆ ಮೈಪುದು ಬೇಡ ಅಂತಿದ್ದಾರೆ. ಕೇಶವನ ಬಂಗಾರಿ, ನನ್ನದು ಮ್ಯಾರೇಜ್ ಆಗಿದೆ, ನನ್ನ ಕಿಡ್ನಿ ವೀಕ್ ಇರ್ಬೋದು. ಉಡುಪಿ ಕಿಡ್ನಿ 2 ಮಾತ್ರ ಇರೋದು, ನೀವು ಅಣ್ಣ ಪಾಪ ಅಂತಿದ್ದಾರೆ. ಅಯ್ಯೋ ಎಂತ ಕ್ರಿಯೇಟಿವಿಟಿ ಮಾಡ್ತೀರಿ ಮಾರೆ ಅಲ್ವಾ ನೀವೆಲ್ಲ. ನೋಡಿ, ಅವು ನವೀನ್ ಅಣ್ಣ ಬರೆಯುವ ಬಲ್ಲಿ ನ್ಯೂ ಅಣ್ಣ ಅಂತ ಬರೆದ್ರು. ಅದು ನವೀನ, ನ್ಯೂ ಅಂದರೆ ನವೀನ. ಹೌದು, ಕ್ರಿಯೇಟಿವಿಟಿಗೆ ನಿಮ್ಗೆ ಕೊಡಬೇಕು ಮಾರ್ರೆ, ಒಳ್ಳೆ ಪ್ರೈಸ್ ಕೊಡಬೇಕು. ವಾಟ್ ಎ ಫನ್ ಅಂತಿದ್ದಾರೆ. ಹೌದು ಕಿಡ್ನಿ ಸ್ಟೋರಿ. 1 ಕಿಡ್ನಿಯ ಕತೆ ಅಲ್ಲ, 2 ಕಿಡ್ನಿಯ ಕತೆ. ಅದು ಆ ಸ್ಟೋರಿ ಬರಲಿಕ್ಕೆ ನೋಡಿ ಇವರೆಲ್ಲ ಬರಬೇಕಾಯಿತು. ಬಂಗಾರಿ ಅಕ್ಕ ಅಣ್ಣ ಎಂತ ಗೊತ್ತಿಲ್ಲ ನನಗೆ. ನೀವು ನಿಮ್ಮ ಚಾನೆಲ್ನ ನೋಡಿದ್ನ ಇಲ್ವಾ? DP ಅಂತೂ ಹೆಣ್ಣುಂಟು, ಸೊ ಡೋಂಟ್ ವರಿ ಅಂತಿದ್ದಾರೆ. ಮಸ್ತ್ ಬಣ್ಣದಲ್ಲಿ ಅಕ್ಷರಾಂಶ ಉಡುಪಿ ವ್ಲಾಗ್ ನಗಾಡ್ತಾ ಇದ್ದಾರೆ. ಅಕ್ಕ ಅಂತಿದ್ದಾರೆ. ಹೌದಾ, ಅಕ್ಕನಾ? ಓಕೆ ಅಕ್ಕ ಪಕ್ಕ. ಓಕೆ ನಾವು ಓಕೆ
ಅದೇ ಅಂದರೆ ಅಯ್ಯೋ ದೇವರೇ, ಬಂಗಾರಿ ಸಿಸ್ ನೀವೇ ಕೊಡಬೇಕು ಗ್ಲೂಕೋಸ್ ಅಂತ. ಅವ್ರ ಹತ್ರ ಉಂಟಾ ಗ್ಲೂಕೋಸು? ನಾನೇ ಕೊಡ್ತೀನಿ ಅಂತಿದ್ದಾರೆ. ಹೌದೌದು, ಅವರು ಕೊಡ್ತಾರಾ? ಯಾರಾದರೂ ಕೊಟ್ಟರೆ ಆಯಿತು, ಮತ್ತೆಂತ. ನಾನು ತೆಗಿತೀನಿ ಅಂತಿದ್ದಾರೆ. ತೆಗಿಬೇಡಪ್ಪ, ತೆಗಿಬೇಡಿ. ಕೊಟ್ಟರೆ ಓಕೆ, ತೆಗಿಬಾರ್ದು. ಕೇಶವ್ ಬ್ರದರ್ ಬಣದಲ್ಲಿ ಗ್ಲುಕೋಸ್ನಿಂದ ಕಿಡ್ನಿ ಹೊರಗೆ ಬರುತ್ತಾ ಅಂತಿದ್ದಾರೆ. ಮೂರ್ಛೆ ಇಂಜೆಕ್ಷನ್ ಕೊಟ್ಟು ಸಾಗರ್ ಅಂತಿದ್ದಾರೆ. ಮತ್ತೆ ಊಟ ಆಯ್ತಾ ನಿಮ್ಮದು? ಬಂಗಾರಿ ಮತ್ತು ಅಕ್ಷರಾಮೃತರ ಅವ್ರದ್ದು ಎಂಥ ಸ್ಪೆಷಲ್ ಇತ್ತು ನಿಮಗೆ ಇವತ್ತು? ಸಂಡೇ ಚಿಕನ? ನಮಗೆ ಚಿಕನ್ ಇತ್ತು. ಸಪೋರ್ಟ್ ಅಂತಿದ್ದಾರೆ ಉಡುಪಿ ಅವರು. ಊಟ ಆಯಿತು. ಓಕೆ, ಇಲ್ಲಿ ಬೇಕಪ್ಪ, ಇಲ್ಲಿ ಅದೆಲ್ಲ ತಿನ್ನಬೇಡಿ. ಇಲಿ ಕಬಾಬ್ ಎಲ್ಲ ಆಯಿತು. ಅನ್ನ ಕುಚಲಕ್ಕಿ ಅನ್ನ ಮತ್ತು ಬೂತಾಯಿ ಸಾರು. ಹೌದಾ? ಓಕೆ, ಸೂಪರ್. ಕುಚಲಕ್ಕಿ ಅನ್ನ ಮತ್ತು ಬೂತಾಯಿ ಸೂಪರ್. ನಮಗೆ ನೀರು ದೋಸೆ ಮತ್ತು ದೋಸೆ ಇದು ಇತ್ತು, ಕೋಳಿ ಸುಕ್ಕ ಇತ್ತು. ಉಡುಪಿ 90 ಅಂತಾರೆ. ಹೌದಾ? 90? ಅಲ್ಲ, ಇದು 90 ಅಲ್ಲ. ಇದು ನೋಡಿ, ನಿಮಗೆ ಗ್ಲಾಸ್ ಕಾಣ್ತಾ ಉಂಟ? ಇಲ್ಲಲ್ಲ, ನೋಡಿ ಜಾದು ನೋಡಿ. ನಾನು ಮಾಯ ಮಾಡ್ತೀನಿ ಗ್ಲಾಸನ್ನು ನೋಡಿ. ಈಗ ನನ್ನ ಕೈಯಲ್ಲಿ ಗ್ಲಾಸ್ ಉಂಟಲ್ಲ, ಈಗ ನಾನು ಗ್ಲಾಸನ್ನು ಮಾಯ ಮಾಡ್ತೀನಿ. ನೋಡಿ ಗ್ಲಾಸ್ ಇಲ್ಲ ಈಗ, ನೋಡಿ ಖಾಲಿ ಕೈ. ನಮಗೆ ಕೊಡಿ 90 ಅಂತಿದ್ದಾರೆ. ಪ್ರಶಾಂತ್ ಪಾರಸ್ಪತಿರ, ಹಾಯ್ ಪ್ರಶಾಂತ್ ರವರೇ, ವೆಲ್ಕಮ್ ಟು ಲೈವ್. ಲೇ ಮಂಗಸ್ವಾಮಿ ಅಂತಿದ್ದಾರೆ. ಹಾಯ್ ಪ್ರಶಾಂತ್ ರವರೇ, ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ನಮಗೆ 90 ಬೇಕು ಅಂತಿದ್ದಾರೆ. ಇಲ್ಲ, ಅದು ಕೊಡ್ಲಿಕ್ಕೆ ಆಗೋದಿಲ್ಲ ಬ್ರೋ. ನಾವೆಲ್ಲ ನಮ್ಮದು ನವೀನನ ಥರ ಪಾಪ ಅಲ್ಲ ಮಾರ್ರೆ ಅಂತಿದ್ದಾರೆ. ಕೇಶವಣ್ಣ ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಮಾತಾಡೋಲ್ಲ. ನನ್ನದು ತಗಡು ಬೇಗ ಬಿಸಿ ಆಗುತ್ತೆ ಅನ್ನೋದಿಲ್ಲ. ನಮಗೆ ಜಾದೂಜಿ ತಿಳಿಯುತ್ತೆ. ಹೌದು. ಅಲ್ಲ, ಅದು ಅವರು ಇವರೇ ಅಕ್ಷರಾಮೃತ ಅಂದರೆ ಅಪೂರ್ವರವರು. ಬಂಗಾರಿ ಅವರು ನಮಗೆ ಲೇಟೆಸ್ಟ್ ಪರಿಚಯ ಆದವರು. ಅಂದರೆ ಯಾವಾಗ ಮೊನ್ನೆ ಒಂದು ವಾರ ಮುಂಚೆ ಪರಿಚಯ ಆದವರ ಅಂತ ಕಾಣ್ತದೆ ನನಗೆ. ಅದು ಕರೆಕ್ಟಾಗಿ ನಾನು ಅದು ಮತ್ತೆ ನೋಡ್ತೇನೆ ಲೈವ್ ಆದಮೇಲೆ. ಅವರಿಗೆ ಬ್ಲೂ ಕೊಟ್ಟಿದ್ದೇನೆ ನಾನು, ಬಂದು ಮಾತಾಡಿದ್ದಾರೆ. ಅಂದರೆ ಅವರ ಹೆಸರು ಆಗ ಬೇರೆ ಇತ್ತ, ಅಲ್ಲ ಈಗ ಬೇರೆ ಉಂಟ ಗೊತ್ತಿಲ್ಲ. ಎಲ್ಲೇ ದುಬೈಡ್ ಬೀಚ್ಡ್ ನಾಳಿದೆಯಾ? ಯಾಲೆ ದುಬೈ ಬೀಚ್ನಲ್ಲಿದ್ದೀಯಾ? ಯಾಕೆ ದುಬೈ ಬೀಚ್ನಲ್ಲಿದ್ಯಾ? ಇಲ್ಲ, ನಾನು ಬೀಚಲ್ಲಿಲ್ಲ ಮಾರ್ರೆ. ನಾನು ರೂಮಲ್ಲೇ ಇದ್ದೇನೆ. ಅದು ಬ್ಯಾಕ್ಗ್ರೌಂಡ್ ಹಾಕಿದ್ದಷ್ಟೇ. ಎಲ್ಲ ಓಕೆ. ಈ ಸಪೋರ್ಟ್ ಮೆಸೇಜ್ ಯಾಕೆ ಬಂಗಾರಿ ಅಂತಿದ್ದಾರೆ. ಹೌದು, ಸಪೋರ್ಟ್ ಮೆಸೇಜ್ ಜಾಸ್ತಿ ಬೇಡ ನನಗೆ, ಆಯಿತಾ? ಅದು ವಾಚ್ ಅವರೆಲ್ಲ ಆಗಿ ಕಂಪ್ಲೀಟ್ ಆಗಿ ಮೌನ ಆಗಿದೆ ನಮ್ಮದು ಚಾನೆಲು. ಸೊ ಆರಾಮದಲ್ಲಿ ಸ್ವಲ್ಪ ಮಾತಾಡಿದ್ರು ಸಾಕು ನಮಗೆ. ಜಸ್ಟ್ ನೀವೆಲ್ಲ ಬಂದು ಮಾತಾಡ್ತೀರಲ್ಲ, ಅದೇ ಖುಷಿ ಆಗ್ತದೆ. ಅದಕ್ಕೋಸ್ಕರ ನಾವು ಮಾಡುವುದು. ಏನು ಎಡಿಟ್ ಇದು ಎಡಿಟ್ ಅಲ್ಲ ಬ್ರೋ, ಇದು ಸ್ವಲ್ಪ ಫುಲ್ಲು ಜಾತ್ರೆ ಅಂತಾರೆ. ಅದು ಎಡಿಟ್ ಅಲ್ಲ, ಅದೊಂದು ಆಪ್ಷನ್ ಬಂದಿದೆ ಜಾದು ಇದ್ದು. ಅದು ಒಂದು ಕ್ಲಿಕ್ಕಲ್ಲಿ ಅದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಲಿಕ್ಕೆ ಆಗ್ತದೆ, ಹಾಗೆ ಅಷ್ಟೇ, ಮತ್ತೇನಿಲ್ಲ. ಅದು ಲೈವ್ ಮಾಡ್ತಾ ಇರುವಾಗ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬರ್ತಾ ಉಂಟು. ಸೊ ಅದನ್ನು ನಾವು ಯೂಸ್ ಮಾಡೋದು ಅಷ್ಟೇ. ಇಲ್ಲದಿದ್ದರೆ ನಮ್ಮ ಗೋಡೆ ಉಂಟಲ್ಲ ಯಾವಾಗಲೂ. ಸೊ ದಿವಸಾಗಲೂ ಗೋಡೆ ನೋಡಿ ಬೋರ್ ಆಗಿದ್ದರೆ ನೀವು ಅಲ್ಲ ಉತ್ತರ ಕನ್ನಡ ಅಂತಿದ್ದಾರೆ. ಹೌದಾ? ಅಕ್ಷರಕ್ಕ ನೀವು ಮಂಗಳೂರಿನವರ ಅಂತ ಕೇಳ್ತಾರೆ. ಇಲ್ಲ, ಅವರು ಉತ್ತರ ಕರ್ನಾಟಕ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ.
ನಾವಿರುವ ತಾನವೇ ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾಹಾ. ನೇನು ಬೋಟು ಯಾಲೆ, ನಿನ್ನ ಬೋಟು ಎಲ್ಲಿ ಅಂತ ಕೇಳ್ತಿದ್ದಾರೆ. ನನ್ನ ಬೋಟ್ ಇಲ್ಲ ಸರ್, ನಾನು ನಡೆದುಕೊಂಡು ಹೋಗುದು ಅಲ್ಲಿಗೆ. KVPS ಬರ್ತೀರ. ಹಾಯ್ KVPS, ವೆಲ್ಕಮ್ ಟು ಲೈವು. ನಿಮ್ಮ ಹೆಸರೇನು? ನೀವು ನಿನ್ನೆ ಸಹ ನಾನು ಕೇಳಿದೆ ಹೆಸರೇನಂತ, ನೀವು ಹೇಳಿಲ್ಲ. ಹಾಯ್ ಅಣ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೀಲಿಂಗ್ ಮುದ್ದು ಹೋಗು ಅಂತಿದ್ದಾರೆ, ಮದ್ದು ಹೋಗು ಅಂತಿದ್ದಾರೆ. ಫಿಶಿಂಗ್ ಮಾಡು ಹೋಗು ಅಂತಿದ್ದಾರೆ. ಫಿಶಿಂಗ್ ಮಾಡ್ತೇನೆ ನಾನು, ಆಯಿತಾ. ಗೋಕರ್ಣ ನಮ್ಮದು, ಹೌದೌದು. ಡಾಕ್ಟರ್ ಬರ್ತೀರ. ಹಾಯ್ ಡಾಕ್ಟರ್, ಭಾರಿ ದಿನ ಅಡೀರ್ ಬರಂದೆ. ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಡಾಕ್ಟರ್ ಸಾಗರ್, ಓ ಗೋಕರ್ಣ ಬಣದಲ್ಲಿರು. ಇಲ್ಲಿ ಕೂಡ ಕುಚಲಕ್ಕಿ ಮೀನು ಸಾರುಣೆ. ಹೌದು, ನನ್ನ ಹೆಸರು ಅಸ್ಮಿತ್, ಗೊತ್ತುಂಟು ಡಾಕ್ಟರ್ ಸರ್, ನನಗೆ ಗೊತ್ತುಂಟು. ಆ ದಿವಸ ನನಗೆ ಗೊತ್ತಿತ್ತು. PVS ಈರೇನಾ? ಓಕೆ ಓಕೆ ಓಕೆ, KPVS ಹತ್ತತೆ ಅವು ಈರತ್ತತೆ. ಥ್ಯಾಂಕ್ ಯು ಅಸ್ಮಿತ್ ಸಿಸ್ಟರ್, ಲೈವ್ಗೆ ಬರ್ತೀನಿಕ್. ಡಾಕ್ಟರ್ 90 ಕೊಡಲಿಲ್ಲ ನೀವು. ಓಕೆ ಓಕೆ, ಬಂಗಾರಿ ಈರತೆ. ಓಕೆ 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 ಓಕೆ, ನನ್ನ ತಲೆಗೆ ಇಷ್ಟು. ನಿಮಗೆ 90 ಕೊಡುವ, ನಿಲ್ಲಿ. ನಿಮಗೆ ಕೊಡೋದ 90 ನಮಗೆ ಯಾಕೆ? ಆದರೆ ನಿಮಗೆ ಗ್ಲಾಸ್ ಕಾಲ್ನಿಕ್ಕಿಲ್ಲ, ಅದು ನಮ್ಮ ಜಾದುವಲ್ಲಿ ಮಾಯವಾಗ್ತದೆ, ಆಯಿತಾ. ಬಂಗಾರಿ ಅವರೇ ಸಿಸ್ಟರ್. ನೋಡಿ, ಈಗ ನಾನು ಗ್ಲಾಸ್ ನಿಮಗೆ ಹೀಗೆ ತೋರಿಸಿದರೆ ಸ್ವಲ್ಪ ಮೇಲೆ ಕೊಂಡೋದ್ರೆ ಗ್ಲಾಸ್ ನನ್ನ ಕೈಯಲ್ಲಿನ ಕೈ ಕಾಂತ ಬರ್ತಾ ಮಾರೆ, ಕೈ ಕಾಂತ ಉಂಟು ನೋಡಿ, ಗ್ಲಾಸ್ ಇಲ್ಲ. ಸೊ ನಿಮಗೆ ಹೇಗೆ ಕೊಡುವುದು? ಉಡುಪಿ ಬಂಗಾರಿ. ಗೊತ್ತಾಯಿತು ಗೊತ್ತಾಯಿತು. ನನಗೆ 1 kg ಬಂಗಾರ. ಓ ಬೇಡಪ್ಪ ಬೇಡ. ನೀವು ಆಗಲೇ ಬಂದಿದ್ರೆ ಒಳ್ಳೇದಿತ್ತು ಡಾಕ್ಟರ್. ನನಗೆ 2 ಕಿಡ್ನಿ ಇತ್ತ 4 ಕಿಡ್ನಿ ಇತ್ತ ಅದು ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿತ್ತು ಅನ್ನ. ಹೌದಾ, ನಿಮಗೆ ಗೊತ್ತಿತ್ತಾ? ಓಕೆ ಓಕೆ. ನನಗೆ ಅಂದರೆ ಇವರು 5 ಐಡಿಯಲ್ಲಿ ಬರ್ತಾರೆ. ನಮಗೆ ಮುಂಚೆ 5 ಐಡಿಯಲ್ಲಿ ಬಂದು ಸಪೋರ್ಟ್ ಮಾಡ್ತಿದ್ರು, ಈಗಲೂ ಬರ್ತಾರೆ ಒಮ್ಮೊಮ್ಮೆ 5 ಐಡಿಯಲ್ಲಿ. ಈಗ ಅಷ್ಟು ಅಗತ್ಯ ಇಲ್ಲ ನಮಗೆ, ಅಂದರೆ ಈಗ ಮೋನೋ ಆಗಿದೆಲ್ಲ, ಅದಕ್ಕೋಸ್ಕರ. ಸೊ 1ರಲ್ಲಿ ಬಂದರೂ ಸಾಕು, ತೊಂದರೆ ಇಲ್ಲ. 5ರಲ್ಲಿ ಬಂದರೂ ತೊಂದರೆ ಇಲ್ಲ. ಆದರೂ ಬರ್ತಾರೆ ಅವರು, ಸಪೋರ್ಟ್ ಮಾಡ್ತಾರೆ. ನಮ್ಮಿಂದ ಆದಷ್ಟು ಸಪೋರ್ಟ್ ನಾವು ಮಾಡ್ತೇವೆ. ಜಾಸ್ತಿ ಮಾಡಲಿಕ್ಕೆ ಆಗಲ್ಲ, ಅವ್ರಿಗೆ ಗೊತ್ತುಂಟು ನಮ್ಮದು ಡ್ಯೂಟಿ ಹೇಗೆ ಅಂತ. ಅದು ನಾವು ನೋಡಿ ತೆಗಿತೇವೆ ಅಂತೇಳಿ. ಡೋಂಟ್ ವರಿ ಅಂತಿದ್ದಾರೆ. ಸಾಗರ ನವೀನನ್ನ ಎಲ್ಲ ಮೆಸೇಜ್ ಓದಲ್ಲ, ಎಷ್ಟು ಕಪ್ಪುದಲ್ಲಿ ಟೈಪ್ ಮಾಡೋದು ನಾವು. ಹೌದಾ? ಓ ದೇವರೇ, ಅದು ಎಂತ ಗೊತ್ತುಂಟು, ಈ ಸಪೋರ್ಟ್ ಮೆಸೇಜ್ ನಡುವಲ್ಲಿ ಒಂದೊಂದು ಮಾಯ ಆಗ್ತದೆ ಮಾರೆ, ಅದು ಗೊತ್ತಾಗೋದಿಲ್ಲ ನನಗೆ. ಓ ಗೋಕರ್ಣನ, ಒಳ್ಳೇದಾಯಿತು. ಡಾಕ್ಟರ್ ಬಂದಿದ್ದು, ಎಲ್ಲರದ್ದು ಒಂದೊಂದು ಕಿಡ್ನಿ ತೆಗೀರಿ. ನವೀನನ್ನ ಎಲ್ಲ ಮೆಸೇಜ್ ಓದುವುದಿಲ್ಲ. ಮತ್ತು ಕುಚಲಕ್ಕಿ ಭೂತಾಯಿ ಸಾರ ಅಂದ್ರಿ. ಅಕ್ಷರಕ್ಕ ನೀವು ಮಂಗಳೂರಿನವರ, ಎಲ್ಲ ಓಕೆ. ಸಪೋರ್ಟ್ ಮೆಸೇಜ್ ಯಾಕೆ ಬಂಗಾರಿ? ಎಲ್ಲ ಓದಿದ್ದೇನೆ ಬ್ರೋ, ನಾನು ಎಲ್ಲ ಓದಿದೆ. ಒಂದು ಮರೆತಿದ್ದೆ, ಅದನ್ನು ಈಗ ಓದಿದೆ, ಆಯಿತಾ. ನವೀನನ್ನ ಎಲ್ಲ ಮೆಸೇಜ್ ಓದಲ್ಲ, ಅದು ಸಹ ಓದಿಬಿಟ್ಟೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಫಸ್ಟ್ ಪ್ರೈಸ್ ಏನು ಅಂತ ಕೇಳ್ತಾ ಇದ್ರು ಡಾಕ್ಟರ್ ಅವರು. ಯಾರ್ದು? ಅವ್ರದ್ದ? ಅವರು ಗೊತ್ತಿಲ್ಲ ಎಂಥ ಪ್ರೈಸ್ ಕೊಡ್ತಾರೆ ಅಂತ. ನಾನು ರಸಪ್ರಶ್ನೆಗೆ ಹೋಗಿದ್ದೇನೆ ಕೆಲವು ಸಲ, ಟೈಮ್ ಇರುವಾಗ. ಜಸ್ಟ್ ಲೈಕ್ ಕೊಟ್ಟು ಬಂದಿದ್ದೇನೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆಲ್ಲ ಆಗಿಲ್ಲ ನನಗೆ. ಅಂದರೆ ಅವರೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಾರೆ, ಅದು ನನಗೆ ಬರೋದಿಲ್ಲ. ಸಣ್ಣ ಸಣ್ಣ ಪ್ರಶ್ನೆ ಆದರೆ ಅಡ್ಡ ಬರದ ಮೇಲೆ ಬೊಡ್ಡ ಜೈದ ಅದೆಲ್ಲ ಗೊತ್ತಿರ್ತದೆ ನನಗೆ. ಎಲ್ಲರೂ ಹೋದ್ರ ಅಂತ ಮಾರ್ರೆ. ಡಾಕ್ಟರ್ ನಗಡ್ತಾ ಇದ್ದಾರೆ. ನಿಮ್ಮ ಲೈವ್ಗೆ ಸಹ ನಾನು ಬಂದು ಲೈಕ್ ಕೊಟ್ಟು ಬಂದಿದ್ದೆ. ಆಗ ನೀವು ಏನೋ ಪ್ರಶ್ನೆ ಹಾಕಿಟ್ಟಿದ್ದೀರಿ, ನಾನು ಸೀದಾ ಲೈಕ್ ಕೊಟ್ಟೆ ಬಂದೆ. ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿತ್ತು. ಅಡ್ಡ ಬೊಡ್ಡ ದೊಡ್ಡ. ಹೌದು ಬಡನುಲ್ಲರು. ಮ್ಯೂಟ್ ಲೈವ್, ಹೌದೌದು. ನಿಮ್ಮ ಮ್ಯೂಟ್ ಲೈವ್ ಯಾವಾಗ ಸಿಕ್ಕಿದ್ರೆ ನನಗೆ, ನಾನು ಲೈಕ್ ಕೊಟ್ಟು ಬರ್ತೇನೆ, ಆಯಿತಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಬೇಡಪ್ಪ, ನಮ್ಮ ಒಳಗೆ ಯಾಕೆ ಥ್ಯಾಂಕ್ ಯು? ನೀವು ಎಷ್ಟು ಸಪೋರ್ಟ್ ಮಾಡಿದಿರಿ ನಮಗೆ, ಅಷ್ಟು ಸಪೋರ್ಟ್ ಮಾಡಿ 5 ಐಡಿಯಲ್ಲಿ ಬಂದು 90 ಮಾಡಿಸಿ ಒಳ್ಳೆ ಸಪೋರ್ಟ್ ಮಾಡಿದಿರಲ್ಲ, ಅದಕ್ಕೋಸ್ಕರ 24/7 ಮ್ಯೂಟ್ ಲೈವ್. ಹೌದಾ? ಓಕೆ, ಅದು TV ಹಾಗೆ ಆಗ್ತದೆ ಹಾಗಾದರೆ.
ಒಂದು ಕಿಡ್ನಿ ಸಾಕು, ಥ್ಯಾಂಕ್ ಯು, ಬೇಡ. ಹೌದು, ಒಂದು ಕಿಡ್ನಿ ಸಾಕು, ಹೌದು ಹೌದು. ನೀವು ನೋಡಿದ್ದೀರಾ ಮೊನ್ನೆ ಯಾನ್ ಪಂಡಿನ ತುಯ್ಯರೆ ಇರಿ ಏತು ಆಚಾರ ಬರ್ಪುಣಿರಿಗೊಂದು ಪಂಡ ಅಂಚ ಮ್ಯೂಟ್ ದಿಂಡ ಆ್ಯಕ್ಚುಲಿ ಯಾನವರ ಮುರಣೆ ಅಂಚನೆ ಮಲ್ತೆ ಮಲ್ತದ ಬೊಕ್ಕ ಮಾತ್ರ ಏನು ಬರ್ತದೆ 2 ಗಂಟೆ ಕಂಟಿನ್ಯೂ ಮಂತ ಪಾತೇರಿದ ಪುರ ಅಂಚ ಅದೇನು 14 hours ಬತ್ತಿತ್ತೇನೆ ಎಂಕ ಅವು ಎಂಚ ಅನ್ ಗೊತ್ತು ಯಾನು ಪಾತೇರಿ ಬೊಕ್ಕ ಬತ್ತನ ಆ ತೈರ್ ದುಂಬು ಬತ್ತನ ಅಂತ. ಸೊ ಎಂಕ್ ಚೆಕ್ ಮನ್ಪೇರ ಆಯ್ಜಿ ಮುರಣಿಲ್ಲ ಯಾನ ಮುರಣಿ ಮಂಡೆ ಖರ್ಚು ಮಂತಿಜಿ ಅವೇನು ಕಟ್ ಮಂತದೋಡು ಬೇತಲ್ಲ ಇವು ಮಂತದೋಡು ಅಪ್ಪ ಗೊತ್ತಾಯ್ತು ಏತು ವಾಚಾರ ಬರ್ಪುನ ಬರುತ್ತೆ ಅಲ್ವಾ, ಬಂದರೆ ಸಾಕು. ಹೌದು, ಇರಿಗೆ ಏತ ಹೊಡಿ ಮೋನೋ ಯಾರೆ ನನ್ನ ಮಸ್ತ ಹೊಡ. ಬೇಡ ಬೇಡ ಅಲ್ಲ, ಅಷ್ಟೇ ಕೇಳಿದೊಂದು ಡೌಟ್ ಕ್ಲಿಯರ್ ಮಾಡಲಿಕ್ಕೆ. ಅಂದರೆ ನಾವು ಎಲ್ಲ ಸರ್ಚ್ ಮಾಡಿ ನೋಡೋದಕ್ಕಿಂತ ಯಾರಾದರೂ ನೋಡಿ ಕನ್ಫರ್ಮ್ ಹೇಳಿದರೆ ಅದೊಂದು ಧೈರ್ಯ ಇರ್ತದೆ, ಆಗ್ತದೆ ಹೀಗೆ ಅಂತ. ಏರು ಡಾಕ್ಟರ್ ಆರು ಡಾಕ್ಟರ್ ಅತ್ತಿ ಯಾರು ನಮ್ಮ ಅಸ್ಮಿತ್ ಅಕ್ಕ ಬಂದು ಯಾರನ್ನ ಐಡಿದ ಪುದ ಡಾಕ್ಟರ್ ಅಂದು ಬಟ್ ಆರು ಡಾಕ್ಟರ್ನ ಕೈತಲೆ ಉಪ್ಪುವೇರಿ ಬಂಡ ಕೈತಲೆ ಉಪ್ಪುವೇರು ಬಂಡ ಬೇಲೆ ಯಾರನ್ನ ಡ್ಯೂಟಿ ಉಂಡು ಡಾಕ್ಟರ್ನ ಕೈತಲೆ 2300 ಆಗಿದೆ ಅಷ್ಟೇ. ಓಕೆ ಓಕೆ 700 ಆಗಬೇಕಲ್ಲ, ನೋಡುವ. ನಾವು ಸ್ವಲ್ಪ ನಿಮ್ಮ ಪ್ಲೇ ಲಿಸ್ಟ್ ಇದ್ದರೆ ಸ್ಟಾರ್ಟ್ ಮಾಡಿ ಇಡ್ತೇನೆ ಆಯಿತಾ. ನಮ್ಮ ಕೆಲವು ಬಂದು ಮೊಬೈಲ್ ಇರ್ತದೆ ಹಗಲಲ್ಲೆಲ್ಲ ಬಂದಿರ್ತಲ್ಲ, ಅದರಲ್ಲಿ ಚಾಲು ಮಾಡಿಡ್ತೇನೆ ನಾನು. ನನಗೆ 6 ಲಕ್ಷ ಸ್ಯಾಲರಿ ಇದೆ. ಹೌದೌದು, ಅವರಿಗೆ 6 ಲಕ್ಷ ಸ್ಯಾಲರಿ ಇದೆ, ನನಗೆ ಮೋನೋ ಬೇಡ. ಹೌದಾ, ಓಕೆ ಓಕೆ ಓಕೆ, ಹಾಗಾದರೆ ಓಕೆ. ಮತ್ತು ನೀವು ಯಾಕೆ ಹೀಗೆ ತಮಾಷೆಗೆ ಅಂತ ಮಾಡೋದಾ ಇದು ಮ್ಯೂಟ್ ಲೈವ್ ಎಲ್ಲ? ಅಷ್ಟು ಕಷ್ಟಪಟ್ಟು ಯಾಕೆ ಮ್ಯೂಟ್ ಲೈವ್ ಮಾಡೋದು ಮತ್ತೆ? ಹೌದೌದು, ನೀವು ನ್ಯೂಜಿಲ್ಯಾಂಡಲ್ಲಿದ್ದಾರೆ. ಹೌದೌದು, ಅವರು ನ್ಯೂಜಿಲ್ಯಾಂಡ್ ಇದ್ದಾರೆ. ಹಾಂ, ಟೆನ್ಷನ್ ಇಲ್ಲ. ಹೌದೌದು, ಡಾಕ್ಟ್ರನವರಿಗೆ ಟೆನ್ಷನ್ ಇಲ್ಲ. ಯಾಕೆ ಗೊತ್ತುಂಟಾ, ನೀವು ಡಾಕ್ಟ್ರನ ಅಂದರೆ ನೀವು ಕಿಡ್ನಿ ಎಲ್ಲ ತೆಗೆದು ಮಾಡ್ತೀರಾ ಅಂತ. ಅದೇ ಪೇಷಂಟ್ ಇದು ಹಾಗೆ 6 ಲಕ್ಷ 2 ಲಕ್ಷ ಎಲ್ಲ ಆಗ್ತದೆ, ನಿಮಗೆ ತೊಂದರೆ ಇಲ್ಲ ಅಲ್ಲ. ಮ್ಯೂಟ್ ಲೈವ್ ಕಷ್ಟ ಇಲ್ಲ ಅದಕ್ಕೆ. ಹೌದಾ, ಓಕೆ ಓಕೆ ಓಕೆ. ನಿಮ್ಮ ಆಸ್ಪತ್ರೆಗೆ ಬರುವವರು ಹೆದರ್ಬೇಕಾಗ್ತದೆ ಮಾರ್ರೆ. ನಾನು ಬರಲ್ಲ, ನಾನು ತಿರುಗಲಿಕ್ಕೆ ಬರಬೇಕಂತ ಯೋಚನೆ ಮಾಡಿದೆ ನ್ಯೂಜಿಲ್ಯಾಂಡ್ಗೆ. ನಮಗೆ ಗೊತ್ತಿಲ್ಲ ಎಷ್ಟು ಖರ್ಚಾಗ್ತದೆ ಏನಂತ. ನೀವೊಂದು ಸ್ಪಾನ್ಸರ್ ಮಾಡಿದರೆ ಬರುವ. ನಿಮಗೆ 6 ಲಕ್ಷ ಸಿಗ್ತದಲ್ಲ, ಅದರಲ್ಲಿ ಒಂದು 2 ಲಕ್ಷ ಖರ್ಚು ಮಾಡಿ ನಮಗೆ. ಬ್ರೈನ್ ಸಹ ಬೇಕು, ಒಳ್ಳೆ ಶಾರ್ಪ್ ಇದೆ ಅಂತಿದ್ದಾರೆ. ಹೌದಾ, ಇತ್ತ ಹೀರೆ ಕೇರ್ನಿ ಅಕ್ಕ ಎನ್ನ ಕಿಡ್ನಿ ಓ ರಾಮ ನಂದಿ ಯಾರೆ 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 ಆರೆ ನಮ್ಮ ಬಂಗಾರಿ ಅಕ್ಕಲಾರೆ ಡಾಕ್ಟರ್ಲಾರೆ ಬೊಕ್ಕೊಂಜಿ 2-3 ಟೆಕ್ ಪುದರ್ ಬರ್ಪುಂಡು ಆರೆ ಟೆಕ್ ದಾದನ ಒಂಜಿ ಟೆಕ್ ಉಂಡರ್ಡ ಐನ ಐಡಿ ಉಂಡರ್ಡ ಅಲ್ಲ ಅಂಚೆನೆ ನೆನಲೆಕ್ಕನೆ ಯಾರಲ್ಲ ಒಂಜಿ ಲೈವ್ ಮಾಡ್ಕೊಂಡು ಮೂಜೆಟ್ಟು ಸಪೋರ್ಟ್ ಮಾಡ್ಕೊಂಡು ಅಂಚೆನೆ ಯಾರಲ್ಲ. ಅದು ಒಂಜಿ ಲೆಕ್ಕೊಂಡು ಎಡ್ಡೆ ಅವು ಪಂಡ ಅವಳ ಒಂಚೂರು ಹೆಲ್ಪ್ ಆಪುಂಡು ಜಿನ್ನಡಗೆ ಬಂಗ ಆಪುಂಡು ಅಂತೆ. ಯಾಲ್ಲ ಅಂಚನೆ ಮಂತೆ ಸಾಧಾರಣ ಯಾಲ್ಲ ಅಂಚನೆ ಮಂತಿತ್ತೆ ಏಪ ಲೈವ್ ಮನ್ಪನಾಗಲ್ಲ ಮೂಜಿ ಐಡಿನ ಚಾಲು ದೀದು ಪಾತೆರೊಂದು ಮೆಸೇಜ್ ಮಾಡೋಂದು ಖಾಲಿ ಹಾರ್ಟ್ ಕಡಪ್ರು ಅಂತೆ ದಯಪಂಡ ಹಾರ್ಟ್ ರೇಟ್ಲ ಜಾಸ್ತಿ ಬೋರ್ಡ್ಗೆ ಐಟ್ ಹಾಸ್ಪಿಟಲ್ ಹಾರ್ಟ್ ಬೀಟ್ ಜಾಸ್ತಿ ಬೋಡು ಅನ್ಪೇರು ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಪೋಡು ಎಕಡೆ ಪಂಡರಿ ಬಂಜಿದ ಉಲೈ ತಲುವಾರು ಮರತ್ತಂಡು ಪಂಡೇರು ಅಂದಿ ಯಾರೋ ಬಂಜಿದಲ್ಲಿ ತಲವಾರ್ಲ ಕೊನು ದೀವೇರು ಮಾರ್ರೆ ದಾಲ ದೀವೇರು ವಂಡರ್ ವುಮೆನ್ ಬತ್ತೀರಲ್ಲ ಯಾರು ಯಾರು ಅಲೆ ಕುಡೊಂಜಿ ಬತ್ತೀರಲ್ಲಿ ಕುಡೊಂಜಿ ಐಡಿ ಬತ್ತೀರಿ ಥ್ಯಾಂಕ್ ಯು ಅಂಚಿನ ಲೈಕ್ಲ ಕೊರ್ಲಿ ಮೇರು ಬೊಕ್ಕ ರಾಜ್ ಬ್ರೋ ಒಳ್ಳೆ ಇರುತ್ತೆ ಅಪ್ಪಗ ಆರ್ಲ ಮಸ್ತ್ ನಾಲೈನ್ ಐಡಿ ಬತ್ತ ಸಪೋರ್ಟ್ ಮಂತಂತೀರ ಒಂಜಿ ಎಡ್ಡೆ ಹಿಂಗೆ ಮಾತೆಲ್ಲ ಬತ್ತ ಅಂಚೆ ಪುರ ಸಪೋರ್ಟ್ ಮಂತಿರತ್ತೆ ಮಸ್ತ್ ಖುಷಿ ಆತನು ಅಂಚದ ಅಕ್ಲೇಂ ಪುರ ಮರೆಪೆರ ಜೇಪಲ್ಲ ಅನ್ನ ಈರು ಪರ್ಪಿನ ಗ್ಲಾಸ್ಲ ಐ ಗ್ಲಾಸ್ ಸೇಮ್ ಕಲರ್ ಮಾರ್ರೆ ಅಂದಿ ಅಂದ ಅಂದು ಮಾರ್ರೆ ಎಜ್ಜಿರಲ್ಲ ಹೆಂಗೆ ಯಾನು ತೋತುನಿ ಎಜ್ಜಿ ದಾದನ ಮ್ಯಾಚಿಂಗ್ ಆತನು ಗೊತ್ತುಜ್ಜಿ ಗ್ಲಾಸ್ ಊರುಡು ಮನ್ಪದಿ ನಿಂದು ದುಬೈದಾನೆ ಈರು ಉಳ್ಳಾರತ್ತೆ ಚಂಡ ಇರ್ದಾಯ ಪಾತಿರೊಂದು ಇಜ್ಜಾರ ಹೂವೇ ಮೆಲ್ಲವತ್ತು ಪಾತಿರ್ ನೋರಾಣೆ ನಡೂಟು ಇರು ಈರು ಏರೊಂದು ಒಂಜಿ ಗೊತ್ತಾಪು ಚತ್ತ ಮಾರ್ರೆ ಹೆಂಕ್ ಯಾರಾಗಿರ್ಬೋದು
ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ. ದಾದ ಸ್ಪೆಷಲ್ ಸಿಸ್ಟರ್ ಇರೆಗ್ ಆಯ್ತು ಇರೆಗ್ ಡ್ಯೂಟಿ ಇಡಲಾರ ಇರು ಅವಳು ಏತಾನು ಅವಳು ಪಗೆಯಲತ್ತೈತೆ ಅವಳು ಪಗೆಯಲ್ಲ ಮೂಲ ರಾತ್ರಿನ ಅವಳು ಪಗೆಯಲ್ಲ ಅನ್ನಂತ ಅನ್ನ ಯಾನ್ ಪೂರ ಸ್ಟ್ರೀಮ್ ಬಲ್ತೋಂದು ಪೋಯೆ ಪಂಜಾಬಿ ಹಿಂದಿ ಇಂಗ್ಲೀಷ್ ಲೈವ್ಗೆ ಪೂರ ಓ ಅಂದೆ ಓಕೆ 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 ಅವೇ ಹಿಂದಿ ಲೈವ್ಗೆ ಪೂರ ಪೋಂಡ ಮಸ್ತ್ ಸಬ್ಸ್ಕ್ರೈಬರ್ ತಿಕ್ಕುವೇರು ಪಡೋಂತೇರು ಕೆಲವೇರು ಎಂಕ್ಲೆ ಪುರ್ಸೊತೆಜ್ಜೆ ಓಡೆ ಪೋಯಲ್ಲ. ಅಸ್ಮಿತ ಸಿಸ್ ಯಾನು ನೇಪಾಳಿ ಎನ್ನ ಕಿಡ್ನಿ ಆಪುಂಡೆ ಏಕೆ ದಾದೆ ಒಂಜಿ ಕಿಡ್ನಿಗೆ ಬೋಡ ಸುಳ್ಳು ಬಣ್ಣದಿಲ್ಲ. ಎಲ್ಲೋ ಜೋಗಪ್ಪ ನನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಸಮಾನೆ, ಎಲ್ಲಿಂದ ಬಂದೆ ಎಲ್ಲ ಸುಮ್ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. La 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 la. ಎನ್ನ ಡಿಪಿ ತೂಲೆ ಬಣಂದಿರ ಅವು ಡಿಪಿ ಎಂಕ್ ತೋಜ್ಜಿ ಆತು ಅಟ್ ರಡ್ಡೆ ಕೋಡೆ ಒರಿಯೇ ಮುರಣಿ ಒರಿಯೇ ತೋಜಂತಾರೆ ನಿನ್ನೆ ರಡ್ಡು ಜನ ತೋಜಂದುಲ್ಲೇರಿ ಒರಿಯೇ ಒರಿ ಇರು ಇನ್ಸ್ಟಾಡ್ ಇಜ್ಜಾರ ಕೇಶವ್ ಬ್ರೋ ಇನ್ಸ್ಟಾಡ್ ಇತ್ತಡ ಇನ್ಸ್ಟಾಡ್ ಹಾಯ್ ಪಲ್ಲೆ ಅಂಚಿ ಅವಿನಾಶನ್ನೇ ಬತ್ತೀರಿ ಹಾಯ್ ಅವಿನಾಶನ್ನ ಆಟ ಬರ ಮುಗಿಂಡೆ ಅಂದು ಮಾರೆ ಆಟ ಮುಗಿತು ಬತ್ತಾರ ಅಂದಿರತೆ ನಿದ್ರೆ ಯಾರು ಪೂಜಾ ಚರ್ಮುರಿ ತಿಂಡಾರೆ ಅರ್ನ ಫ್ರೀಸರ್ಡ್ ಕೋರಿ ಸುಕ್ಕ ಉಂಡಿ ಪಂಡೇರೆ ಕಡೆ ಅನ್ನಂದಿ ಏರ್ನ ಒಂದುಂಡು ಒಂದುಂಡ 10 ಗಂಟೆ ಆವನ್ ಬತ್ತನ್ ಮರೆ ಓಲ ಆಟ ಅವು ಎನ್ನ ಲೈವ್ ಇಡು ಬರ್ಪುಂಡ ನಮ್ಮ ಯೂಟ್ಯೂಬ್ ಉಂಡ ಹೆಜ್ಜದೆ ಚರ್ಮುರಿ ತಿಂಡೆ ಬರೋದಿಲ್ಲ ಅಂದ್ರೆ ಸೋಜಿ ಬರಿಯಾರ ಸೋಜಿ ಉಂಡೈತೆ ಆಟೋಡು ಮುಪ್ಪತ್ತೆರಡು ಲೈಕ್ ಅಣ್ಣ ಅಂದಂದಿ ಓ ಅಸ್ಮಿತಕ್ಕ ಬರ್ತೀರಿ ಥ್ಯಾಂಕ್ ಯು ಅಸ್ಮಿತಕ್ಕ ಎಲ್ಲರಿಗೂ ಬ್ಲೂ ಕೊಟ್ಟು ಇಟ್ಟಿದ್ದೀನಿ ಅದು ಗೊತ್ತಾಗ್ತದೆ ನನಗೆ ಅಲ್ಲ ಎಲ್ಲರಿಗೂ ಕೊಟ್ಟಿದ್ದಲ್ವಾ ಇಲ್ಲ ವಂಡರ್ ವುಮೆನ್ ಕೊಡಲಿಲ್ಲ ಅದಕ್ಕೆ ಕೊಡ್ತೇನೆ ಆಯಿತಾ ಆಗ ನಮಗೆ ನೆನಪು ಬರ್ತದೆ ಇವ್ರು ನಮ್ಮವರೇ ಅಂತ ಅದು ನನಗೆ ಮೆಸೇಜ್ ಬರೆದು ಬಾಡಿರ್ತವೆ ಉಂಟು ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು ನಂಬದ ಮೇಲೆ ಪರೀಕ್ಷಿಸಬಾರದು ಜಗತ್ತಿನ ಅಗ್ಗದ ವಸ್ತು ಎಂದರೆ ಸಲಹೆ. ಒಬ್ಬರನ್ನು ಕೇಳಿದರೆ 1000 ಜನ ನೀಡುತ್ತಾರೆ. ಜಗತ್ತಿನ ದುಬಾರಿ ವಸ್ತು ಎಂದರೆ ಸಹಾಯ. 1000 ಜನರನ್ನು ಕೇಳಿದಾಗ ಒಬ್ಬರು ಮಾಡುತ್ತಾರೆ. ಹೌದು,
ಜಗತ್ತಿನ ಅಗ್ಗದ ವಸ್ತು ಎಂದರೆ ಸಲ ಯಾವುದು? ಒಳ್ಳೆಯದಿರುತ್ತವೆಯೋ ಅಲ್ಲಿಯ ತನಕ ಶ್ರೇಷ್ಠತೆಯ ಫಲ ನಿಮ್ಮದಾಗುತ್ತದೆ. ಹೌದು, ಕರೆಕ್ಟ್. ನವೀನನ್ನ ಕೇಶವ ಬ್ರೋ ಪಣೊಂದುಲ್ಲೆರ್ ದಾದೆ ಕೇಶವಣ್ಣ ಸ್ಕಿಪ್ ಪಣೊಂದುಲ್ಲೆರ್ ಅವಿನಾಶನ್ಯ ಅವು ಮೇರ್ನ ಮೆಸೇಜ್ ಉಂಡತೆ ಮಲ್ಲ ಐಟೆ ಎಂಕ್ ಸ್ಕಿಪ್ ಆಪುಂಡಿ ಗೊತ್ತಾಪು ಜೊಂಜೊಂಜಿ ಎಲ್ಲೆಲ್ಲ ಮೆಸೇಜ್ ಪ್ರೈಮ್ ಕಾರ್ಲಾಡ್ ಪಾಡ್ಲೆ ಬರ್ಪುಂಡು ಐಟ್ ಇತ್ತು ಕಟೀಲ್ ಮೇಲದ ಏಳೆ ಮೇಲದನೆ ಅಚ್ಚ ಅವು ಎಕಡರ ಬತ್ತೀನಿ ನಾನು ತೂ ಅಂತೆ ಬೊಕ್ಕ ಬಂದ್ವಂತೆ ಬೊಕ್ಕ ಪೋಂಡವು ಏಳ ಮೇಲದ ಅಂದಂದು ಒಂದು ಚಂಡಮುಂಡೇರುಳ್ಳ ಇರುತ್ತೆ ಲೈವ್ಡ್ ಎಲ್ಲ ಚಾನೆಲ್ ಇದೆ. ಹೌದೌದು, ಎಲ್ಲ ಚಾನೆಲ್ ಇದೆಯಾ? ಹೌದಾ, ಆಗ್ಬೋದು ಮಾರೆ. ನೀವು ಹೇಗೆ ಇದು ಮಾಡೋದು? ಯಾರಿಗೂ ಕಿಡ್ನಿ ಕೊಡಬಾರದು ಅಂದು ಬಣ್ಣದಲ್ಲಿ ನಮ್ಮ ಲೈವಲ್ಲಿ ಕಿಡ್ನಿ ಕೊಡಿ ಅಂದಿದ್ದಕ್ಕೆ ನನಗೆ ಒಬ್ಬರು ಹೇಳಿದರು ಕಿಡ್ನಿ ಕೊಟ್ಟರೆ ಮಕ್ಕಳು ಆಗಲ್ಲ ಅಂತ. ನನಗೆ ಕಾಸು ಕೊಡಿ, ನನ್ನ ಕಿಡ್ನಿ ಕೊಡುವ ಅಂತಿದ್ದಾರೆ ಕೇಶವಣ್ಣ. ಈ ಕಿಡ್ನಿ ಡಾಯ್ಜ್ ಮಾರ ಅಂದಿ ಏಳ್ನೇ ಮೇರೆ ಐಕಿ ಬೈದಾರತೆ ನಮ್ಮ ಏಳ್ನೇ ಮೇಲೆ ಹೋಗಿ ಬೈದಾರತೆ ಆರು ಅಕ್ಷಯ ಮಾರ್ನಾಡು ತೀರಾ ಕಟೀಲ್ ಮೇಲೆ ಹೋಗಿ ಬೈದಿರಾರು. ಇನ್ನು ಈರು ಬೆಚ್ಚ ಪೋಯರೆ ಬೀಚ್ ಪೋಯರೆ ಇಜ್ಜೆದಾಗಿ పోతే ನಂದು ಬೀಚಿಗೆ ಹತ್ತವು ಕೆನಲ್ದ ಬರಿಕೆ పోయేదా ಫೋಟೋ ಮಿನಿ ಅಪ್ಲೋಡ್ ಆತಲ್ಲ ನೆನಪಿಜ್ಜಂದೆ. ಥ್ಯಾಂಕ್ಸ್ ಅಕ್ಕ. ಲೈವ್ಡ್ ಬತ್ತದು ಜಾಲಿ ಮಲ್ತಿನೇಕ್ ಅಂದು ಯಾರು ಮಸ್ತ್ ಜಾಲಿ ಮನ್ಪೇರಿ ಖುಷಿ ಆಪನ್ ಪಾತೆರ್ರೆ ಓಲ್ ಪೂರ ಪೋಯರು ಓಲ್ ಪೂರ ಪೋಪರ ಪಣಂದುಲ್ಲೆರು. ಆ್ಯಕ್ಚುಲಿ ಯಾನು ಒಂಜಿ ಎಂಚಿನ ಗೊತ್ತಿನ ಅಸ್ಮಿತಕ್ಕ ಇನಿ ಒಂಜಿ ದಿನದ ವ್ಲಾಗ್ ಮಂತೀನಿ ನಾನು ಪಂಡ ಸಂಡೇ ದುಬೈಡ್ ಎಂಚಿನ ಪೂರ ಮನ್ಪೋಯಾನಂದು ಪಂಡ ಪ್ರತಿ ಸಂಡೇ ಅಂದತ್ತು ಏಪಲ್ ಒಂಜಿ ಸಂಡೇ ಅಂಚ ಕಾಂಡೆ ಸ್ಟಾರ್ಟ್ ಮಂತೀನಿ ಪೋದು ಹೋಟೆಲ್ ಚಾ ಪಡ್ದು ಅವೇನು ಪೂರ ವೀಡಿಯೋ ತೂಲೆ ನಿಕ್ಕಳು ನಾನು ಪಾಡುವೆ ಇನ್ನಿಜ್ಜಿನೆಲ್ಲೇ ಪೂರ ಅಪ್ಲೋಡ್ ಆಪುಂಡು ಮಾಡೋದು ಅಂದಂದು ಅವು ಬರ್ಪುಂಡು ಬೊಕ್ಕ ಕೋರಿ ಸುಕ್ಕ ಮಂತೆ ಅವಲುಂಡು ದೋಸೆ ಮಂತೆ ಅವಲುಂಡು ಬೊಕ್ಕ ತಿಂಡೆ ಅವಲುಂಡು ಬೊಕ್ಕ ಪಿದೆ ತಿರ್ಗೇರ ಪೋಯಿ ಅವಲುಂಡು ಚೂರು ಜೆತ್ತೆ ಇದಿನೆಜ್ಜಿ ಜೆತ್ತೆ ಲಕ್ಕದು ಚೂರು ಮಂತೆ ಕುಚ್ಚಿದೆಪ್ಪೆರ ಪೋಯಿ ಅವಲುಂಡು ಕುಚ್ಚಿಗೊಂಜಿ ಬೇತೆ ಕ್ರೀಮ್ ಪಾಡ್ದವಿನ ಸರಿ ಸತ್ತ ಮಂತೆ ಅವಲುಂಡು ಆಯ್ತು ಪೋದು ಪಂಡೆ ಅವೇನೊಂಜಿ ಪಾಡ್ಲ ಅವು ಸರಿ ಆಪುಂಡು ಅಂಚೆ ಪಾಡೆ ಎತ್ತೆ ಪೂರ ಬೆಂಡೆ ಆಯ್ತು ನಲಕ್ಕ ಅಲ್ಲ ಕೂಡ ಸ್ಕಿಪ್ಗೆ ಓ ದೇವರೇ. ಇನಿ ಈರು ಬೀಚ್ ಪೋಯರ ಅಕ್ಷಯ ಮಾರ್ನಾಡು ಅರ್ನ ದೇವಿ ಪಾರ್ಟ್ ಸೂಪರ್ ಇತ್ತುಂಡು ಆತುಂಡು ಅನ್ನಂದಿ ಅರ್ನ ದೇವಿ ಪಾರ್ಟ್ ಸೂಪರ್ ಆಪುಂಡು ಬಟ್ ಆರು ಪಾವಂಜೆ ಮೇಲೆ ಉಡುತ್ತಿರತ್ತೆ ಯಾರು ಎಂಚ ಬತ್ತೀನಿ ದಾದ ಪ್ರಾಬ್ಲಮ್ ಒಂದು ಗೊತ್ತು ಜಾತೆ ಅವು ನ್ಯೂಸ್ ಬೈಜ್ ದಾಲ ಪೋ ಅನ್ನೊಂದುಲ್ಲೇರಿ ಪೂರ ಅಪ್ಲೋಡ್ ಮಲ್ಪುಂಡು ಆಪುಂಡು ಅನ್ನೊಂದುಲ್ಲೇರಿ ಪೂರ ಪಾಡ್ಲೆ ಅಂದಂದಿ ಪೂರ ಪಾಡ್ನು ವ್ಯೂಸ್ ಬರ್ಪುಜಿ ದಾದೆ ಅಸ್ಮಿತಕ್ಕ ದಾದ ಅನ್ಪುಣು ಇರ್ನ ವ್ಯೂಸ್ ಪೂರ ಬರ್ಪುಂಡ ಇರೇಗ ವೀಡಿಯೋಸ್ಗೂ ಇರು ವೀಡಿಯೋ ಪಾಡು ಜರ ಅಂದತೆ ಖಾಲಿ ಶಾರ್ಟ್ಸ್ ಪಾಡ್ನ ಯಾನ್ ತೂತಿಜಿ ಜಾಸ್ತಿ ಇರ್ನ ವೀಡಿಯೋಸ್ ಪೂರ ವ್ಯೂಸ್ ಬರ್ಪುಜಿ ಎಂತ ಮಾಡುವುದು? ಪಾಡ್ರೆ ಟೈಮ್ ಇಚ್ಚತೆ ಅಂದಿ ಅವೇ ಪೊಲ್ಲ ಪ್ರಾಬ್ಲಮ್ ಎಂಕ್ಲ ಅಂಚೆನೆ ಒಂಜಿ ವೀಡಿಯೋನು ಒಂಜಿ ಐತಾರ ಪೋದು ವೀಡಿಯೋ ಮಂತಂದಂಡ ಬೊಕ್ಕ ಅವು ಇಡೀ ರಾತ್ರಿ ಕುಲೊಂದು ಮಂತ್ಪುಣು ಅಂತ ನಿಂತೇನೆ ಬೊಕ್ಕೊಂಜಿ ವಾರಗೂ ಪಾಡು ಅಂಚೆ ಪಾಡ್ದೆ ಪೋಪುಜಿ ಜಾಸ್ತಿ ವಾರಗೊಂಜಿ 2-3 ವೀಡಿಯೋ ಪಾಡು ಅಪ್ಪ ಸರಿ ಆಪುಂಡು ಅವು ನಮ್ಮ ಲೆಕ್ಕನೆ ಒಂಜಿ ಲೈವ್ಡು ಬೊಕ್ಕೊಂಜಿ ಲೈವ್ಗೂ ನೇಲುವೆರು.
ಬೇರೆಯವರಿಗೆ ಹೋಗಿ ಫುಲ್ ವಿಡಿಯೋ ನೋಡಿ ಕಾಮೆಂಟ್ ಹಾಕಿ. ಹೌದಾ? ಆಗ ಅವ್ರು ನೋಡ್ತಾರಾ? ಆದರೆ ಅದೊಂದು ನಮ್ಮದು ಇದಾಗ್ತಾರಲ್ಲ ಮಾರ್ರೆ, ಎಂತ ಗೊತ್ತುಂಟ, ನಾವು ಸಪೋರ್ಟ್ ಮಾಡಿದ್ದಕ್ಕೆ ಅವ್ರು ಮಾಡುವುದು ಅಂತ ಆಗ್ತದೆ. ಆಗ ಆಗಬಾರ್ದು. ನಮ್ಮ ವಿಡಿಯೋ ಯೂಟ್ಯೂಬಲ್ಲಿ ಹಾಗೆಯೇ ಹೋಗಬೇಕು. ನಮ್ಮ ಕಂಟೆಂಟ್ ಒಳ್ಳೆಯದು ಉಂಟು ಅಂತ ನೋಡಿ ಹೋಗಬೇಕು, ಹಾಗೆ ಆಗಬೇಕು ನಮಗೆ. ಇದು ಲೈವ್ ಸಹ ಹಾಗೆಲ್ಲ, ನಮಗೆ ಲೈವ್ಗೆ ಸಪೋರ್ಟ್ ಮಾಡ್ತಾರೆ, ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ. ಅದು ಹೇಳಿ ಮಾಡಿದಾಗ ಆಗ್ತದೆ, ವೈರಲ್ ಆಗಿಲ್ಲ. ಮೌನ ಆದವರು ಹಾಗೆ ಮಾಡ್ತಾರೆ. ಹೌದಾ? ಇನ್ನು ಮಾಡಬೇಕು ನಾನು. ಆದರೆ ಎಲ್ಲಿ ಪುರ್ಸೋತಿಲ್ಲಲ್ಲ ಯಾರ್ದು ವಿಡಿಯೋ ನೋಡಲಿಕ್ಕೆ. ರಾತ್ರಿ ನಮ್ಮದು ಲೈವ್ ಆಯಿತು, ಹಗಲಲ್ಲಿ ಡ್ಯೂಟಿ ಆಯಿತು, ಮತ್ತು ಯಾವಾಗ ಮಾಡೋದು? ಹಾಗೆ ಆದರೆ ವೈರಲ್ ಡ್ಯಾನ್ಸ್ ಮಾಡಬೇಕು. ವೈರಲ್ ಡ್ಯಾನ್ಸ್ ನಾನು ಊರಿಗೆ ಹೋದಾಗ ಮದುವೆ ಉಂಟು, ಅಲ್ಲಿ ಮಾಡ್ತೇನೆ, ಅದನ್ನು ಹಾಕ್ತೇನೆ. ವೈರಲ್ ಆದರೆ ಆಗ್ತದೆ, ಇಲ್ಲಾದರೆ ನೋಡುವ. ಆರು ಕಟೀಲು ಬಿಡ್ದು ಪಾವಂಜೆಗೆ ಪೋಯಿರು ಐಡ್ದು ಬೊಕ್ಕಾರಿಗೆ ಉಸಾರಿಜ್ಜಿಗೆ ಒಲ್ಪನ ಕೇಂದ್ರ ತೂನಗ ತೋಜಿ ಬತ್ತನಿಗೆ ಆರು ಕಟೀಲು ಮೇಲೆ ಬಿಡ್ದು ಪಾವಂಜೆ ಸೇರಿನ ತಪ್ಪಾತಂಡು ಅಂಚ ಮಾತ ತೋಜಿಂಡಿಗೆ. ಓ ಅಂದೆ, ಓಕೆ ಓಕೆ. ದುಬೈ ಬೀಚ್ ಸೈಡ್ ಉಡುಪಿ ಅವರ ಡ್ಯಾನ್ಸ್ ಅಂತ ಅಂದು ಬರಲಿ ಅಂದಂದು ತೋಡು ಅಂಚ ಮನ್ಪೋಡು. ದುಬೈ ಬೀಚ್ ಸೈಡ್ ಉಡುಪಿ ಅವರ ಡ್ಯಾನ್ಸ್ ಅಂತ ಬಾಡೋದೆ, ವೈರಲ್ ಆಪಣದೆ ನಲಿಪೆರವಲ್ಲಿದಲ್ಲ ಅದೇ ಖಾಲಿ ಆತ ಬಾರ್ದು ಬಿಡೋಡು, ಬಲಿಪೋಡು ಖಾಲಿ. ಅವು ಬಿಯರ್ ಗ್ಲಾಸ್ ಹತ್ತು ಮಲ್ಲ ಅವನದಲ್ಲಿ ಅವು ಬೀರ್ ಗ್ಲಾಸ್ ಹತ್ತು ಮಲ್ಲ. ಒಂದುವೇ ಹತ್ತಿ ಒಂದು ಚಾತ ಎನ್ನ ಚಾ ನೀರು ಪೂರ ಒಂದು ಎಟ್ಟೆ ಬರ್ತೇನೆ ನಾನು. ಬೊಕ್ಕೊಂಜಿ ಇತ್ತನೇ ಅಂಡ ದುಂಬು ಬಿಯರ್ ಗ್ಲಾಸ್ ಈತ್ ಮಲ್ಲ ಇತ್ತನು ಐಟ್ ಮಾತ್ರ ಚಾನೆ ಬರೋಂತೀನಿ ನಾನು, ಬಿಯರ್ ಬರೋಂತಿಜಿ. ಒಳ್ಳೆ ಸ್ಟೆಪ್ ಹಾಕಿ ಸ್ಟೆಪ್ ಹಾಕ್ತೇನೆ ನಾನು, ಹಾಗೇನಿಲ್ಲ, ಸ್ಟೆಪ್ ಹಾಕ್ತೇನೆ. ಅಂದರೆ ಅಷ್ಟು ಚೆಂದ ಆಗ್ತದ ಗೊತ್ತಿಲ್ಲ, ಆದರೆ ಅಭ್ಯಾಸ ಉಂಟು ಸ್ವಲ್ಪ. ಅಸ್ಮಿತಾ ಮಾಡಿ ಅಂತಿದ್ದಾರೆ. ಹೌದು, ವೈರಲ್ ಆಗದೇ ಇದ್ರೆ ವೈರಸ್ ಆಗ್ತದೆ. ಎಂತ ಮಾತಾಡ್ತೀರಿ ನೀವು? ನಿಮ್ಮ ಮಾತು ಕೇಳಿ ನನಗೆ ನಗು ಬಂದು ಅರ್ಧದಲ್ಲಿ ನಿಲ್ತದೆ. ನೋಡಿದನು ರಕ್ತ ಬೀಜನು. ರಂಜಿತ್, ರಂಜಿತ್ ಮಾರ್ರೆ. ಹಾಯ್ ರಂಜಿತ್ ಬ್ರೋ, ವೆಲ್ಕಮ್ ಟು ಲೈವ್. ಎಲ್ಲಿದ್ದೀಯಪ್ಪ ಕೇನೊಂದುಲ್ಲೇರೆ? ನಮ್ಮ ರಂಜಿತ್ ತಾತ ಜಾರಿಗೆ ಬ್ಲೂ ಉಂಡು. ನಾನು ಇದ್ದೇನೆ ಬ್ರೋ, ನಮ್ಮ ಊರಲ್ಲೇ ಇದ್ದೇನೆ. ಬಾಯ್ ಬಂದ್ರೆ ಓಕೆ ಬಾಯ್ ಅವೆ ನನ್ನ ಎಲ್ಲ ಬಂದು ಅನ್ಕೊಂಡು ಕೇಶವನ್ನ 10 ಗಂಟೆ ಅಣ್ಣ ಯಾವೇ 7 8 10 3 ಗಂಟೆ ನನ್ನ ಎಲ್ಲ ತಿಕ್ಕಗ. ರಂಜಿತ್ ಅವರೇ ಧನ್ಯವಾದಗಳು, ನೀವು ಲೈವಿಗೆ ಬಂದಿದ್ದೀರಾ. ಲಾಸ್ಟಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಒಂದು ವೇಳೆ ನಮ್ಮ ಚಾನೆಲ್ಗೆ ಫಸ್ಟ್ ಬಂದಿದ್ದರೆ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಗ ನಿಮಗೆಲ್ಲ ಗೊತ್ತಾಗ್ತದೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲಿದ್ದೇನೆ ಅಂತ. ಇಲ್ಲ ಪೋವೆರೆ ಉಂಟು. ಓಕೆ ಅದು ಇರೇಗ ಪೋಯರೆ ಉಂಟು, ಎಂಕು ಜೆಪ್ಪೆರೆ ಉಂಟು, ಎಲ್ಲ ರಜೆ. ಬಟ್ ಹೆಂಚಿನ ಗೊತ್ತುಂಡೆ ರಜೆ ಎತ್ತಿ ನಾನು ನಿದ್ರೆ ಬರ್ತೀನಿ ಹೆಜ್ಜಿ ಮಾರೆ, ಅವು ಪ್ರಾಬ್ಲಮ್. ಓಕೆ ಡ್ಯೂಟಿ ಆಯಿತು, ಹೌದಾ? ಓಕೆ ಶುಭರಾತ್ರಿ ಎಲ್ಲರಿಗೂ. ನಿಮಗೆ ಗುಡ್ ಮಾರ್ನಿಂಗ್. ಕೇಶವನ್ನೇ ಕುಮಾರ ನಿಖುಲು ಸ್ವಾಮಿ ಎಲ್ಲಿದೆಯಪ್ಪ ಅಂತಿದ್ದಾರೆ. ಅಸ್ಮಿತಕ್ಕ ಹ್ಯಾಂಡ್ ಓವರ್ ಟೈಮ್. ಓಕೆ ಹ್ಯಾಂಡ್ ಓವರ್ ಮನ್ಪ್ಲೇವೆ ಕಿಡ್ನಿ ಪುರ ಜಾಗ್ರತೆ ಕೊರ್ನಾಗ. ಆ ಡಬ್ಬೆಡ್ ಬಾರ್ದು ಕೊರ್ಪಾರತ್ತೆ ಸರಿ ಗಾಲಿ ಪೋರಲ್ಲಿ ಎಂಕ್ ಆಟ ತೂಯರಂಡು. ಓಕೆ ತೂಲೆ ಅವಿನಾಶ್ ಅನ್ನ ಇರೇಕ್ ಮಸ್ತ್ ಥ್ಯಾಂಕ್ಸ್ ದಯವಾಡಿ. ಇರೋ ಆಟದವ್ರು ಕುಳಿತಲ್ಲ ನಮ್ಮ ಲೈವ್ ಗೊಂದು ಸಪೋರ್ಟ್ ಮಾಡ್ಪಾರತ್ತೆ, ತುಂಬ ಹೃದಯದ ಧನ್ಯವಾದಗಳು. ಇನಿ ಪಿಂಕ್ ಆರ್ಟ್ ಇರೇಗ ಎಲ್ಲ ಬ್ಲ್ಯಾಕ್ ಆರ್ಟ್ ಅವೇ. ಇಂಚ ಹೆಡ್ ಆ್ಯಪ್ ನಂದದೆ ಒಂದು ಹೆಡ್ ಆ್ಯಪ್. ಓಕೆ ಒಂಚೂರು ಹಾರ್ಟ್ ಇಂಚ ಆಪು ತೋರ ಇಲ್ಲಕ್ಕ ಅವು ಸರಿ ಬರ್ಪು ಎನ್ನ ಗೈಡ್ ಸರಿ ಬರ್ಪು ಇಂದು ಸರಿ ಬರ್ಪುನು ಅಂತೆ. ಬಾಯ್ ಕೇಶವ್ ಬ್ರೋ, ಬಾಯ್ ಯಾಲಂಚೂರು ಆಟ ತೂಪೆ. ಬಾಯ್ ಅಕ್ಕ. ಓಕೆ ಬಾಯ್, ಥ್ಯಾಂಕ್ ಯು ಮಾತೆರೆಗಳ ಬಾಯ್. ಶುಭರಾತ್ರಿ. ದೇವರ ಎಡ್ಡವನ್ ಪಡು ಮಾತೆರೆಗಳ ಈತು ಕೊಡ್ತು ಸಪೋರ್ಟ್ ಮಂತಿನಕ್ಲಿಗೆ ಅಂಚನೆ ಎಲ್ಲೇ ಬರ್ಕ ಎಲ್ಲ ತಿಕ್ಕಗ ಎಲ್ಲ ಪಾತೆರ್ಗ. ಬಾಯ್ ಶುಭರಾತ್ರಿ, ಗುಡ್ ನೈಟ್ ಮಾತೆರೆಗಳ. ಕೇಶವನ್ನ ಕೊಡೋರ, ಅಸ್ಮಿತಕ್ಕ ಕೊಡೋರ, ಅವಿನಾಶನ್ನ ಕೊಡೋರ, ಸುಂಟರ ಗಾಳಿ ಕೊಡೋರ, ಬೊಕ್ಕ ಬೇತೇರು ಬಂಗಾರಿ ಅಕ್ಷರಾಮೃತಕ್ಕ ಕೊಡೋರ, ರಂಜಿತನ್ನ ಕೊಡೋರ ಮಾತೆರೆಗಳ. ಯಾರೆಲ್ಲ ಬಂದಿದ್ದೀರಿ ಎಲ್ಲರಿಗೂ ಶುಭರಾತ್ರಿ ಅಂತ ಇವತ್ತಿನ ಲೈವಿಗೆ ನಾನು ಚುಕ್ಕಿ ಇಡುತ್ತೇನೆ ಆಯಿತಾ. ಓಕೆ ನವೀನನ್ನ ಬಾಯ್.